ಇದಾವೆ. ಲೆಫ್ಟ್ ವರ್ಸಸ್ ರೈಟ್. ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸದ್ಯ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಮಲೆನಾಡಿನ ಭಾಗ ಅಕ್ಷರಶಃ ಇದೀಗ ಬೂದಿ ಮುಚ್ಚಿದ ಕೆಂಡದಂತಿದೆ. ಮಲೆನಾಡಿನ ಶಿವಮೊಗ್ಗ ನಗರ ತಮಗೆಲ್ಲರೂ ಕೂಡ ಗೊತ್ತಿದೆ ಯಾವ ರೀತಿ ಇದೆ ಅನ್ನುವಂಥದ್ದು. ಬಜರಂಗ ದಳ ಕಾರ್ಯಕರ್ತನ ಬರ್ಬರವಾಗಿರುವಂತಹ ಹತ್ಯೆ ನಡೆದಿರುವಂಥದ್ದು. ಇದರ ಹಿಂದೆ ಯಾರಿದ್ದಾರೆ, ಯಾಕಾಯ್ತು ಅನ್ನುವಂತಹ ಪ್ರಶ್ನೆಗಳ ನಡುವೆ ಶಿವಮೊಗ್ಗ ನಗರ ಮಾತ್ರ, ಮಲೆನಾಡು ನಗರ ಮಾತ್ರ, ಮಲೆನಾಡು ಭಾಗಗಳು ಅಕ್ಷರಶಃ ಅಲ್ಲಲ್ಲಿ ಗುಂಪು ಗಲಾಟೆಗಳು, ಇನ್ನೊಂದು ಕಡೆ ವಾಹನಗಳಿಗೆ ಕಲ್ಲು ತೂರಾಟ, ಅಶ್ರುವಾಯು ಪ್ರಯೋಗ, ಜೊತೆಗೆ ನಿಷೇಧಾಜ್ಞೆ ಜಾರಿಯಾಗಿರುವಂಥದ್ದು, ಮತ್ತೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿರುವಂಥದ್ದು. ಈ ಹಿಂದೆ ಅಲ್ಲಲ್ಲಿ ಕರ್ನಾಟಕ ರಾಜ್ಯದ ಕೆಲವು ಭಾಗಗಳೇ ಇಲ್ಲಿ ಇಂತಹ ಘಟನೆಗಳನ್ನ ನಾವು ನೋಡ್ಕೊಂಡು ಬರ್ತವೇ ಇದ್ದೇವೆ, ಕೇಳ್ಕೊಂಡು ಬರ್ತವೇ ಇದ್ದೇವೆ. ಇಂತಹ ಘಟನೆಗಳನ್ನ ಇದೀಗ ಮತ್ತೆ ಮಲೆನಾಡು ಬೂದಿ ಮುಚ್ಚಿದ ಕೆಂಡದಂತಿರುವಂಥದ್ದು. ಇಲ್ಲಿ ಬಜರಂಗ ದಳದ ಕಾರ್ಯಕರ್ತನ ಹತ್ಯೆಯಾಗಿದೆ, ಅಥವಾ ಹಿಂದೂ ಸಂಘಟನೆಯ ಒಬ್ಬ ಯುವಕನ ಹತ್ಯೆಯಾಗಿದೆ, ಅಥವಾ ಒಬ್ಬ ಅಮಾಯಕನ ಹತ್ಯೆಯಾಗಿದೆ ಅನ್ನುವಂತಹ ವಿಚಾರಗಳಿಗಿಂತ ಹೆಚ್ಚಾಗಿ ಇಲ್ಲಿ ನಾನು ಮಾತನಾಡ್ತಿರುವಂಥದ್ದು ಇಲ್ಲಿ ಮನುಷ್ಯತ್ವದ ಹತ್ಯೆಯಾಗಿದೆ. ಮನುಷ್ಯತ್ವ ಅಪಾಯದಲ್ಲಿದೆ, ಮಾನವೀಯತೆ ಗುಣಗಳು ಅಪಾಯದಲ್ಲಿದೆ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇರುವಂಥದ್ದು. ವಿಶೇಷ ಕಾರ್ಯಕ್ರಮ ಈ ಮನುಷ್ಯತ್ವದ ಹತ್ಯೆ ಏನಿದೆ ಇದಕ್ಕೆ ಕೊನೆ ಎಂದು ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಶಿವಮೊಗ್ಗ ನಗರದಲ್ಲಿ ಬಜರಂಗ ದಳ ಕಾರ್ಯಕರ್ತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವಂತಹ ಒಂದು ಘಟನೆ ಏನಿದೆ, ಆ ದೃಶ್ಯ ಏನಿದೆ, ಈಗಲೂ ಕೂಡ ನೋಡಿದಾಗ ಯಾಕೆ ಈ ರೀತಿ ಆಗ್ತಾ ಇದೆ, ನಮ್ಮ ರಾಜ್ಯ ಎಲ್ಲೋ ಒಂದ್ ಕಡೆ ಶಾಂತಿ ಸುವ್ಯವಸ್ಥೆಯಿಂದ ಇದೆ ಅಂತ ಬಂದಾಗ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇದೆ. ಯಾಕೆ ಇಂತಹ ಯುವಕರ ಜೀವ ಬಲಿ ಆಗ್ತಾ ಇದೆ ಅನ್ನುವಂತ ಪ್ರಶ್ನೆಗಳ ನಡುವೆ ಹಲವಾರು ಗೊಂದಲಗಳು, ಜೊತೆಗೆ ಈ ಒಂದು ಸಾವಿನ ಸುತ್ತವೂ ಕೂಡ ಅನೇಕ ಅನುಮಾನಗಳು, ಅನೇಕ ಪ್ರಶ್ನೆಗಳು, ಅನೇಕ ಸುಳ್ಳಿನ ಕಂತೆಗಳು ಕೂಡ ತೆರೆದುಕೊಳ್ತಾನೆ ಇದೆ. ಮಾತಾಡಬೇಕು, ಚರ್ಚೆಯನ್ನ ಪ್ರಾರಂಭ ಮಾಡಬೇಕು. ಜೊತೆಗೆ ಏನಾಗಿದೆ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಜೊತೆಗೆ ಇವತ್ತು ಅಂತಿಮ ಯಾತ್ರೆ ನಡೆದಾಗ ಆಗಿರುವಂತಹ ಘಟನೆಗಳು, ನಿಜವೂ ಕೂಡ ಮನಸ್ಸಿಗೆ ಖೇದಕರವಾಗಿರುವಂತಹ ವಿಚಾರಗಳು ನಡೆದಿದೆ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಶಿವಮೊಗ್ಗದಲ್ಲಿ ಬಜರಂಗ ದಳ ಕಾರ್ಯಕರ್ತನ ಬರ್ಬರ ಹತ್ಯೆ, ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ, ಪೊಲೀಸರ ಕೈತಪ್ಪಿದ ನಿಯಂತ್ರಣ. ಬಜರಂಗ ದಳ ಕಾರ್ಯಕರ್ತ ಹರ್ಷ ಕೊಲೆ ಪ್ರಕರಣ ಶಿವಮೊಗ್ಗ ನಗರದಲ್ಲಿ ಯಾವುದೇ ಕ್ಷಣ ಅವಘಡ ಸಂಭವಿಸಬಹುದು, ಬಹುದೊಡ್ಡ ಕೋಮು ಸಂಘರ್ಷಕ್ಕೆ ಕಾರಣವಾಗಬಹುದು ಎಂಬ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಮಾನವತಾವಾದ, ಸಮಾಜವಾದ, ವಿಶ್ವ ಮಾನವ ತತ್ವದ ತವರು ಶಿವಮೊಗ್ಗ ಈಗ ಕೋಮು ಸಂಘರ್ಷದ ಕೇಂದ್ರಬಿಂದು. ಹಲವು ವರ್ಷಗಳಿಂದ ಇಲ್ಲಿ ನಡೆದ ಘಟನೆಗಳು ಎರಡು ಮೂಲಭೂತವಾದಿಗಳು ಪ್ರತೀಕಾರ ತೀರಿಸಿಕೊಳ್ಳುವ ಹಂತಕ್ಕೆ ಬಂದು ನಿಂತಿದೆ. ಅದರಲ್ಲೂ ಯುವ ಸಮೂಹವೇ ಇಂತಹ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿವೆ. ಈ ಹಿಂದೆ ಕೋಮು ಸೌಹಾರ್ದ ಕೆಡಿಸುವ ಅನೇಕ ಘಟನೆಗಳು ಇಲ್ಲಿ ಮರುಕಳಿಸಿವೆ. ಹರ್ಷ ಕೊಲೆ ಪ್ರಕರಣ ಹುಟ್ಟು ಹಾಕಿರುವ ಪರಿಸ್ಥಿತಿ ನೋಡಿದ್ರೆ ರಾಜ್ಯ ಪೊಲೀಸ್ ಇಲಾಖೆ ಶಿವಮೊಗ್ಗ ತುರ್ತು ರಕ್ಷಣೆಗೆ ಈಗಲೇ ಮತ್ತಷ್ಟು ಪೊಲೀಸ್ ತುಕಡಿಗಳನ್ನು ಇಳಿಸಬೇಕು ಎಂಬ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಹೇಗಾಯಿತು ಘಟನೆ? ಯುವಕರ ಗುಂಪೊಂದು ಹರ್ಷನ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದೆ. ಹೊಟ್ಟೆ, ತಲೆ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಹರ್ಷ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಕೂಡಲೇ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾನೆ. ಬಿಗುವಿನ ವಾತಾವರಣ. ಹರ್ಷ ಬಜರಂಗ ದಳ ಸಂಘಟನೆಯಲ್ಲಿ ಕಳೆದ 5 ವರ್ಷಗಳಿಂದ ತೊಡಗಿಸಿಕೊಂಡಿದ್ದ. ಆತನ ಹತ್ಯೆ ವಿಚಾರ ತಿಳಿಯುತ್ತಿದ್ದಂತೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರಿಂದ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಹತ್ಯೆ ವಿಚಾರ ತಿಳಿಯುತ್ತಿದ್ದಾಗೆ ಶಿವಮೊಗ್ಗ ನಗರದಲ್ಲಿ ಚಿತ್ರಣ ದಿಢೀರ್ ಬದಲಾಗಿದೆ. ತಕ್ಷಣ ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಶಿವಮೊಗ್ಗ ನಗರದಲ್ಲಿ ನಿಷೇಧಾಜ್ಞೆ. ಹತ್ಯೆ ಹಿನ್ನೆಲೆ ಶಿವಮೊಗ್ಗ ನಗರದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ.
ಆದ್ದರಿಂದ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ಆದೇಶ ಹೊರಡಿಸಿದ್ದಾರೆ. ಫೆಬ್ರವರಿ 23ರ ರಾತ್ರಿ 9 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಈ ಅವಧಿಯಲ್ಲಿ ಜನರು ಗುಂಪುಗೂಡಲು ಅವಕಾಶವಿಲ್ಲ ಅಂತ ಆದೇಶದಲ್ಲಿ ತಿಳಿಸಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ಬಿಗುವಿನ ವಾತಾವರಣ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಶಿವಮೊಗ್ಗ ನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸೋಮವಾರ ನಗರ ವ್ಯಾಪ್ತಿಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸೆಲ್ವಮಣಿ ತಿಳಿಸಿದ್ದಾರೆ. ವಾಹನಗಳಿಗೆ ಬೆಂಕಿ, ಪ್ರಕ್ಷುಬ್ಧ ವಾತಾವರಣ. ಹರ್ಷನ ಹತ್ಯೆ ಬಳಿಕ ಶಿವಮೊಗ್ಗ ನಗರದ ವಿವಿಧೆಡೆ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ರವಿವರ್ಮ ಬೀದಿ, ಆಜಾದ್ ನಗರದಲ್ಲಿ ಜನ ಗುಂಪುಗೂಡಿದ್ರು. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಸ್ಥಳಕ್ಕಾಗಮಿಸಿದ ಪೊಲೀಸರು ಜನರನ್ನ ಚದುರಿಸಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ತಡೆಯಲು ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. पूरे क्या भी कर रहे नहीं यहाँ हल्ला देख रहे हैं हम अंदर बैठ को गाड़ियाँ चली ना ರಾತ್ರಿ ವೇಳೆ ಬೈಕ್ ಸಂಚಾರ ನಿಷೇಧ. ನಿಷೇಧಾಜ್ಞೆ ಹಿನ್ನೆಲೆ ಶಿವಮೊಗ್ಗ ನಗರದಲ್ಲಿ 5ಕ್ಕಿಂತಲೂ ಹೆಚ್ಚು ಜನರು ಗುಂಪು ಸೇರುವುದನ್ನು ನಿಷೇಧಿಸಲಾಗಿದೆ. ಮೆರವಣಿಗೆ, ಪ್ರತಿಭಟನೆ ಸೇರಿದಂತೆ ಎಲ್ಲ ಬಗೆಯ ಸಭೆ ಸಮಾರಂಭಗಳನ್ನು ನಿಷೇಧ ಮಾಡಲಾಗಿದೆ. ಶಸ್ತ್ರಗಳು, ದೊಣ್ಣೆ, ಕತ್ತಿ ಸೇರಿದಂತೆ ಯಾವುದೇ ರೀತಿಯ ಮಾರಕಾಸ್ತ್ರಗಳನ್ನು ಒಯ್ಯುವುದು, ಸ್ಫೋಟಕ ವಸ್ತುಗಳನ್ನು ಸಿಡಿಸುವುದು ಒಯ್ಯುವಂತಿಲ್ಲ. ಸದ್ಯ ಇದು ನಮ್ಮ ರಾಜ್ಯದ ಮಲೆನಾಡು ಭಾಗ ಶಿವಮೊಗ್ಗ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು. ಬಜರಂಗದಳದ ಕಾರ್ಯಕರ್ತನ ಬರ್ಬರ ಹತ್ಯೆಯಾಗಿರುವಂತದ್ದು. ಮಾರಕಾಸ್ತ್ರಗಳಿಂದ ಕಿಡಿಗೇಡಿಗಳು ಆತನ ಹತ್ಯೆಯನ್ನ ಮಾಡಿರುವಂತದ್ದು. ಈ ಬಗ್ಗೆ ಈ ಒಂದು ತಂಡ ಏನಿದೆ, ದುಷ್ಕರ್ಮಿಗಳ ತಂಡದಲ್ಲಿ 5 ಜನರಿದ್ರು. ಇದರಲ್ಲಿ 3 ಆರೋಪಿಗಳ ಬಂಧನ ಆಗಿದೆ, ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ದು ಈಗಾಗಲೇ ಬಂದಿರುವಂತಹ ಮಾಹಿತಿ. ಗೃಹ ಸಚಿವರು ಅದರಂತೆ ಮುಖ್ಯಮಂತ್ರಿಗಳು ಹೇಳಿರುವಂತಹ ಮಾಹಿತಿ. ಇವೆಲ್ಲದರ ನಡುವೆ ಶಾಂತವಾಗಿದ್ದಂತಹ ಕರ್ನಾಟಕ ರಾಜ್ಯ ಮತ್ತೊಮ್ಮೆ ಅಶಾಂತಿಯತ್ತ, ಮತ್ತೊಮ್ಮೆ ಇಂತಹ ಸಂಘರ್ಷದತ್ತ ಹೊರಡ್ತಾ ಇರುವಂತದ್ದು ನಿಜವಾಗ್ಲೂ ಕೂಡ ವಿಪರ್ಯಾಸ, ಖೇದಕರವಾಗಿರುವಂತಹ ಸಂಗತಿ. ಅದರಲ್ಲೂ ಕೂಡ ಬೆಳೀತಾ ಇರುವಂತಹ ಯುವಕರು, ಸಮಾಜದಲ್ಲಿ ಏನಾದ್ರೂ ಇನ್ನು ಮಾಡಬೇಕು ಅನ್ನುವಂತಹ ಯುವಕರು ಈ ರೀತಿ ಬಲಿಯಾಗ್ತಾ ಇರುವಂತದ್ದು. ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಗಳ ನಡುವೆ, ಯಾರು ಕಾರಣ ಅನ್ನುವಂತಹ ಪ್ರಶ್ನೆಗಳ ನಡುವೆ ಇದಕ್ಕೆಲ್ಲ ಕೊನೆ ಯಾವಾಗ ಅನ್ನುವಂತಹ ಪ್ರಶ್ನೆ ಪ್ರತಿಯೊಬ್ಬರು ಕೂಡ ಮೂಡುವಂಥದ್ದು. ಜೊತೆಗೆ ಚರ್ಚೆಯನ್ನ ಮಾಡಬೇಕು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಬಜರಂಗದಳದ ಮುಖಂಡರು ಪ್ರದೀಪ್ ಸರಿಪಳ್ಳ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಪ್ರದೀಪ್ ಸರಿಪಳ್ಳ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಕಾಂಗ್ರೆಸ್ನ ವಕ್ತರು ಗಣೇಶ್ ಪೂಜಾರಿ ಅವರು, ಆತ್ಮೀಯವಾಗಿರುವಂತಹ ಸ್ವಾಗತ ಗಣೇಶ್ ಪೂಜಾರಿ ಅವರಿಗೆ. ನಮಸ್ತೆ ಸರ್. ಜೊತೆಗೆ ಕುಮಾರ್ ಮಾಲೆಮರ್ ಅವರು, ಮಾಜಿ ಹಿಂದೂ ಸಂಘಟಕರು, ಆತ್ಮೀಯವಾಗಿರುವಂತಹ ಸ್ವಾಗತ ಕುಮಾರ್ ಮಾಲೆಮರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ಮಹೇಶ್ ತುಪ್ಪೆಕಲ್ ಅವರು, ಟೀಮ್ ಚೌಕಿದಾರ್, ಆತ್ಮೀಯವಾಗಿರುವಂತಹ ಸ್ವಾಗತ ಮಹೇಶ್ ತುಪ್ಪೆಕಲ್ ಅವರಿಗೆ. ನಮಸ್ತೆ ಸರ್. ನಾಲ್ವರು ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಕೊನೆ ಎಂದು ಅನ್ನುವಂತಹ ಪ್ರಶ್ನೆಗಳ ನಡುವೆ ನಾನು ನೇರವಾಗಿ ಈ ಒಂದು ವಿಚಾರವನ್ನ ಹೇಳ್ತಾ ಇರುವಂತದ್ದು ರಾಜಕಾರಣಿಗಳಿಗೆ ಕೇಳಲೇಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಘಟನೆಯನ್ನ ನಡೆದಾಗ ವೆರೈಟಿ ಆಗಿರುವಂತಹ ಸ್ಟೇಟ್ಮೆಂಟ್ಗಳು ಪ್ರತಿಯೊಬ್ಬ ರಾಜಕಾರಣಿಯಿಂದ ಬಂದಿರುವಂತದ್ದು. ಬಿಜೆಪಿ ವಕ್ತರಾಗಿರ್ಬೋದು, ಬಿಜೆಪಿಯ ಮುಖಂಡರಾಗಿರ್ಬೋದು, ಜೊತೆಗೆ ಹಿಂದೂ ಸಂಘಟನೆಯ ಮುಖಂಡರಾಗಿರ್ಬೋದು, ಜೊತೆಗೆ ಕಾಂಗ್ರೆಸ್ನ ವಕ್ತರಾಗಿರ್ಬೋದು. ವೆರೈಟೀಸ್ ಆಫ್ ಕಮೆಂಟ್ಸ್, ಕಾಂಪ್ಲಿಮೆಂಟ್ಸ್ ಅಂಡ್ ಅವರ ರಿಯಾಕ್ಷನ್ಸ್ಗಳು, ಅವರ ಪ್ರತಿಕ್ರಿಯೆಗಳು ಎಲ್ಲವನ್ನು ಕೂಡ ನಾವು ಮಾತನಾಡ್ತೇನೆ. ಜೊತೆಗೆ ಈ ಒಂದು ವಿಚಾರವನ್ನ ನಡೆದಾಗ ಇದೀಗ ಆ ಒಂದು ಕುಟುಂಬ ಏನಿದೆ, ಹರ್ಷರವರ ಕುಟುಂಬ ಶೋಕ ಸಾಗರದಲ್ಲಿ ಮುಳುಗಿರುವಂಥದ್ದು. ಯಾರೇ ಆಗ್ಲಿ, ಅವರು ಹಿಂದೂ ಸಂಘಟನೆಯವರು ಅಥವಾ ಇನ್ನಿತರ ಸಂಘಟನೆಯವರು ಅಥವಾ ಇನ್ನಿತರ ಕೆಲಸಗಳನ್ನ ಮಾಡ್ತಾರೆ ಅನ್ನೋದಕ್ಕೆ ಮಿಗಿಲಾಗಿ ಒಂದು ಮಾನವೀಯತೆ, ಮನುಷ್ಯತ್ವ ಸಾಯ್ತಾ ಇದೆ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜದಲ್ಲಿ. ಇದು ಸದ್ಯದ ಪರಿಸ್ಥಿತಿಗೆ ಹಿಡಿದಂತಹ ಕೈಗನ್ನಡಿ. ನಾನು ನೇರವಾಗಿ ಚರ್ಚೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಕಾಂಗ್ರೆಸ್ ವಕ್ತರಲ್ಲಿ ಹೋಗ್ತಾ ಇರುವಂತದ್ದು. ಫಸ್ಟ್ ರಿಯಾಕ್ಷನ್ ಸರ್, ಗಣೇಶ್ ಪೂಜಾರಿ ಅವರು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ವಿರೋಧ ಪಕ್ಷದಲ್ಲಿ? ಯಾಕಂದ್ರೆ ಇಷ್ಟು ದಿನದಿಂದ ಈ ಒಂದು ವಿಚಾರಗಳು ಈ ಹಿಂದೆ ಕೂಡ ಆಗ್ತಾ ಇತ್ತು, ಯಾಕಂದ್ರೆ ತಮ್ಗಳ ಪಕ್ಷ ಇತ್ತು. ಆದ್ರೆ ಈಗ ಇನ್ನೊಂದು ಪಕ್ಷ ಇದೆ. ನಾನು ಮಾತನಾಡ್ತೇನೆ. ಫಸ್ಟ್ ರಿಯಾಕ್ಷನ್ ಈ ಒಂದು ವಿಚಾರದ ಬಗ್ಗೆ. ನೋಡಿ, ಮೊದಲನೇದಾಗಿ ಏನು ಹರ್ಷ ಕುಟುಂಬ ಇವತ್ತು ಒಂದು ಒಳ್ಳೆಯ
ಯುವಕ ಅವನು ಬೆಳೆದು ನಿಲ್ಲಬೇಕಿತ್ತು ಒಂದು ಸಮಾಜಕ್ಕೆ ಅಥವಾ ಕುಟುಂಬಕ್ಕೆ ಅಥವಾ ಆ ಒಂದು ಊರಿಗೆ ಒಂದು ಆಧಾರ ಸ್ತಂಭವಾಗಬೇಕು. ಅಂಥ ಯುವಕನ ಕೊಲೆಯಾಗಿದ್ದು ಇದನ್ನು ಎಲ್ಲರೂ ಖಂಡಿಸ್ತಕ್ಕಂಥದ್ದು. ಮತ್ತೆ ಆ ಕುಟುಂಬಕ್ಕೆ ನಾನು ಆ ನೋವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತ ಹೇಳ್ತಾ ಇದ್ದೆ. ಇವತ್ತು ಒಂದು ಏನು ರಾಜಕೀಯವನ್ನು ಮಾಡತಕ್ಕಂಥ ಒಂದು ಸರ್ಕಾರ ಆ ಕೊಲೆಯನ್ನು ತಕ್ಷಣ ನೇರವಾಗಿ ಒಂದು ಪಕ್ಷದ ಮೇಲೆ ಅಥವಾ ಒಂದು ಸಮುದಾಯದ ಮೇಲೆ ಹೋಲಿಸಿದಾಗ ಅಲ್ಲಿ ಜನರು ತಕ್ಷಣ ಸೇರಿಕೊಂಡು ಅದು ದೊಡ್ಡ ಗಲಾಟೆಗೆ ಕಾರಣವಾಗ್ತದೆ. ಅದಕ್ಕೆ ಯಾವ ರೀತಿಯ ಒಂದು ಹೇಳಿಕೆಗಳನ್ನು ಕೊಡಬೇಕು ಎನ್ನತಕ್ಕಂಥದ್ದನ್ನು ಮೊದಲನೇದಾಗಿ ರಾಜಕಾರಣಿಗಳು ತಿಳ್ಕೊಳ್ಬೇಕು. ಒಂದು ಅಧಿಕಾರದಲ್ಲಿರ್ತಕ್ಕಂಥ ಜವಾಬ್ದಾರಿಯುತವಾದಂತಹ ಸ್ಥಾನಮಾನದಲ್ಲಿರ್ತಕ್ಕಂಥದ್ದು. ಇವತ್ತು ನೋಡಿ, ಈ ಒಂದು ಕಾಲದಲ್ಲಿ ಹೇಳ್ತಾ ಇದ್ರು ಕಾಂಗ್ರೆಸ್ನವರು ಅಧಿಕಾರದಲ್ಲಿರುವಾಗ ಹಿಂದೂಗಳ ಕೊಲೆಗಳಾಗ್ತಾ ಇದೆ ಅಂತ. ಏನು ಈಗ ಬಿಜೆಪಿ ಅವರು ಕೇಂದ್ರದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ ಅಥವಾ ರಾಜ್ಯದಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಎಲ್ಲ ಇಂಟೆಲಿಜೆನ್ಸ್ಗಳು, ಪೊಲೀಸ್ಗಳು, ಎಲ್ಲ IT-ಗಳು ಎಲ್ಲ ಕೂಡ ಇವರ ಕೈಯಲ್ಲಿ ಇದೆ. ಒಂದು ಯುವಕನಿಗೆ ಟ್ರಕ್ ಅಥವಾ ಏನಾದರೂ ಒಂದು ಕೊಲೆ ಬೆದರಿಕೆಗಳಿದ್ದಾಗ ಅದರ ಬಗ್ಗೆ ಪೂರ್ಣವಾದ ತನಿಖೆಯನ್ನ ಮಾಡದೆ ಅಥವಾ ಕೊಲೆಯ ಬೆದರಿಕೆಯಲ್ಲಿ ಯಾರಿದ್ದಾರೆ ಅನ್ನತಕ್ಕಂಥ ಒಂದು ಹಿನ್ನೆಲೆಯನ್ನ ತಿಳ್ಕೊಳ್ಳದೆ ಅಲ್ಲಿ ಒಂದು ಯುವಕನ ಸಾವು ಆಗುವವರೆಗೆ ಕಾತು ಕುಳಿತು ಅದನ್ನು ಮತ್ತೆ ರಾಜಕೀಯವನ್ನಾಗಿ ಮಾಡಿ ಇಡೀ ಒಂದು ಜಿಲ್ಲೆಗೆ ಅಥವಾ ಒಂದು ರಾಜ್ಯಕ್ಕೆ ದೊಡ್ಡ ಬೆಂಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ನಾನು ಮೊದಲನೇದಾಗಿ ಹೇಳಿದ್ದು, ಯುವಕರು ಕೂಡ ಏನಾದರೂ ಇಂಥ ಘಟನೆಗಳು ಆದಾಗ ತಕ್ಷಣ ರಾಶಿ ಬಿದ್ದು ಅದರ ಹಿನ್ನೆಲೆ ಪೂರ್ವಭಾವಿ ಎಲ್ಲವನ್ನು ತಿಳ್ಕೊಳ್ಳದೆ ಅಲ್ಲಿ ಹೋರಾಟವನ್ನು ಮಾಡಿ ಗಲಾಟೆಯನ್ನು ಮಾಡಿ ಅಲ್ಲಿ ಮತ್ತೆ ಪುನಃ ಅಲ್ಲಿ ಹೆಣಗಳು. ನೀವು ಸುಖಾನಂದ ಶೆಟ್ಟಿ ಹತ್ಯೆ ಆದಾಗ ನೋಡಿದ್ದೀರ, ಆ ಮೆರವಣಿಗೆಯಲ್ಲಿ ಮತ್ತೆ ಅಲ್ಲಿ ಇಬ್ರು ಶೂಟೌಟ್ ಅಲ್ಲಿ ಸತ್ರು. ಆಗ ನಾವು ಬಹಳಷ್ಟು ಇಂಥ ಎಲ್ಲ ಕಾರ್ಯಕ್ರಮ ಆಗಿ ಗೊತ್ತಿದ್ದು ಕೂಡ ಈ ಒಂದು ಮೆರವಣಿಗೆಯನ್ನು ಮಾಡುವಾಗ ಎಷ್ಟು ಜವಾಬ್ದಾರಿಯುತವಾಗಿ ಮಾಡಬೇಕು, ಮತ್ತೆ ಆ ಹೆಣವನ್ನು ಎಷ್ಟು ರೀತಿಯ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಸಂಪ್ರದಾಯ ರೀತಿಯಲ್ಲಿ ಅದನ್ನು ಸುಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಅಲ್ಲಿ ಕೂಡ ರಾಜಕೀಯವನ್ನು ಮಾಡಬಾರ್ದು. ಒಂದನೇದಾಗಿ ಏನು ಇವತ್ತು ಯುವಕರಿಗೆ ಉದ್ಯೋಗ ಮತ್ತು ಒಂದು ದೊಡ್ಡ ಸಮಾಜದ ಮುಂದೆ ಬಂದು ನಿಲ್ಲಬೇಕಾದಂತ ಒಂದು ಕುಟುಂಬವನ್ನು ರಕ್ಷಣೆ ಮಾಡಬೇಕಾದಂತ ಯುವಕರು ದಾರಿ ತಪ್ಪತಕ್ಕಂಥ ಕೆಲಸವನ್ನು ಮಾಡಬೇಕು. ಏನು ಸಂಘಟನೆಗಳಿದೆಯಾ ಆ ಸಂಘಟನೆಗಳು ಬೇರೆ ಒಂದೇ ಸಮುದಾಯದ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಮಾತ್ರ ಹೋರಾಟ ಮಾಡೋದಲ್ಲ. ನಮ್ಮ ಉದ್ಯೋಗದ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ವಿದ್ಯಾಭ್ಯಾಸದ ಬಗ್ಗೆ ಚಿಂತನೆಯನ್ನು ಮಾಡಬೇಕು, ಏನು ಕುಟುಂಬವನ್ನು ರಕ್ಷಣೆ ಮಾಡಬೇಕಂತ ಜವಾಬ್ದಾರಿ ನಮಗಿದೆ ಅದನ್ನು ಕೂಡ ನೋಡಿಕೊಳ್ಬೇಕು. ಈ ಎಲ್ಲ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಬೇಕು. ನಾನು ಹೇಳ್ತೇನೆ ಎಲ್ಲ ಯುವಕರಿಗೆ, ಯಾರು ಕೂಡ ನೀವು ರಾಜಕೀಯವನ್ನು ಮಾಡಲಿಕ್ಕೆ ಇದ್ರೆ ನೇರವಾಗಿ ಸಂಘಟನೆಯಲ್ಲಿ ಕೆಲಸ ಮಾಡೋದನ್ನು ಬಿಟ್ಟುಬಿಡಿ. ಒಂದು ನೇರವಾದ ಪಕ್ಷದಲ್ಲಿ ನೀವು ಕೆಲಸ ಮಾಡಿದಾಗ ಅಲ್ಲಿ ನಿಮ್ಗೆ ಒಂದು ನಿಜವಾದ ಜವಾಬ್ದಾರಿ ಮತ್ತು ನಿಮ್ಮ ಮೇಲೆ ಹೊಣೆಗಾರಿಕೆಗಳಿರ್ತವೆ. ನಿಮ್ಮನ್ನ ಅಲ್ಲಿ ದೂಷಿಸುವಂತ ವ್ಯವಸ್ಥೆಗಳು ಬರುವುದಿಲ್ಲ. ನಾವು ನೇರವಾಗಿ ಆ ಪಕ್ಷದ ಮೇಲೆ ಕೆಲಸ ಮಾಡಿದಾಗ ಒಂದು ವೇಳೆ ಅವರು ಸರಿ ಮಾಡದಿದ್ರೆ ನಮ್ಗೆ ಆ ಪಕ್ಷದಿಂದ ಹೊರಗೆ ಬರ್ಲಿಕ್ಕೆ ಆಗ್ತದೆ. ಒಂದು ಸಂಘಟನೆಗಳಿಗೆ ಹೋದಾಗ ಆ ಸಂಘಟನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ. ಅವರೊಂದು ಅಂಟುಗಂಟಾಗಿ ಆ ಯುವಕರು ಸಿಕ್ಕಿಕೊಳ್ತಾರೆ. ಅದಕ್ಕೆ ನಾನು ಹೇಳುದು, ಯಾರು ಕೂಡ ಈ ಇಂಥ ಕೃತ್ಯಗಳಲ್ಲಿ ಸಡನ್ಲಿ ಒಂದು ಏನಾದ್ರು ಗಲಾಟೆಗಳಾದಾಗ ಒಂದು ಮರ್ಡರ್ ಆದಾಗ ಅಲ್ಲಿ ಎಲ್ಲಾ ರೀತಿಯ ಒಂದು ತನಿಖೆ ಅಥವಾ ಒಂದು ವ್ಯವಸ್ಥೆಗಳು ಬಂದ ನಂತರ ಅದಕ್ಕೆ ಒಂದು ಹೋರಾಟವನ್ನ ಮಾಡತಕ್ಕಂಥ ಕೆಲಸ ಎಲ್ಲರೂ ಮಾಡ್ತಾರೆ. ಫಸ್ಟ್ ರಿಯಾಕ್ಷನ್ ಗಣೇಶ್ ಪೂಜಾರಿ ಅವರು, ನಾನು ನೇರವಾಗಿ ಪ್ರದೀಪ್ ಸರಿಪಾಳ್ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ಫಸ್ಟ್ ರಿಯಾಕ್ಷನ್, ಬಜರಂಗದಳ ಕಾರ್ಯಕರ್ತನ ಬರ್ಬರ ಹತ್ಯೆ ಆಗಿರುವಂತದ್ದು. 1 ಸೆಕೆಂಡ್. ಬಜರಂಗದಳ ಹಿಂದೂ ಸಂಘಟನೆ, ಬಜರಂಗದಳ ಮುಖಂಡರು ಪ್ರದೀಪ್ ಸರಿಪಾಳ್. ಏನು ಹರ್ಷ ಅವರ ಹತ್ಯೆ ಆಗಿದೆ, ಅದನ್ನು ಆ ತಾಯಿಗೆ ಒಬ್ಬನೇ ಮಗ, ಮೊದಲಿಗೆ ಆ ತಾಯಿಗೆ ದೇವರು ಶಕ್ತಿ ಕೊಡಲಿ ಆ ಸಹಿಸುವಂಥದ್ದು, ಆ ಮಗನ ಅಗಲುವಿಕೆಯನ್ನು, ಅವನ ಆತ್ಮಕ್ಕೆ ಸದ್ಗತಿಯನ್ನು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಲಕ್ಷಾಂತರ ಕಾರ್ಯಕರ್ತರಿಗೆ ಇವತ್ತು ನೋವಾಗಿದೆ. ಏನೋ ನನ್ನ ಸ್ವಂತ ಸೋದರನನ್ನು ಕಳ್ಕೊಂಡಷ್ಟು ನೋವಾಗಿದೆ. ಏನೋ ಇಷ್ಟು ದಿನಗಳ ಕಾಲ ನೋಡ್ಲಿಕ್ಕೆ ಹೋದರೆ ಆ ಕಡೆಯಿಂದ ಸಂತೋಷ್ ಹತ್ಯೆ, ಪ್ರಶಾಂತ್ ಪೂಜಾರಿ, ದೀಪಕ್ ರಾವ್, ಶರತ್ ಮಡಿವಾಳ, ಮೈಸೂರು ರಾಜು, ರುದ್ರೇಶ್, ಕುಟ್ಟಪ್ಪ, ಪ್ರವೀಣ್ ಪೂಜಾರಿ, ನೂರಾರು ಹಿಂದೂ ಕಾರ್ಯಕರ್ತರನ್ನು ನಾವು ಲಿಸ್ಟ್ ಮಾಡಲಿಕ್ಕೆ ಹೋದರೆ ಕಾರ್ಯಕರ್ತರ ಹತ್ಯೆ ಆಗಿದೆ. ಇತ್ತೀಚೆಗೆ ಭಾಜಪ ಸರ್ಕಾರ ಬಂದ ಮೇಲೆ ಹಿಂದೂ ಕಾರ್ಯಕರ್ತರ ಹತ್ಯೆ ನಿಂತು ಹೋಗಿದೆ. ಅಂದ್ಕೊಂಡ್ವಿ ಏನೋ ಸೇಫ್ ಇದ್ದಾರೆ ಕಾರ್ಯಕರ್ತರ ಮೇಲೆ ಜಿಹಾದಿಗಳ ಇಲ್ಲ ನಿಂತಿದೆ ಅಂತ. ಆದರೂ ಕೂಡ ಇವತ್ತು ನಿನ್ನೆ 9:30 ಗಂಟೆಗೆ ಏನು ಕಾಮತ್ ಪೆಟ್ರೋಲ್ ಬಂಕ್ ಹತ್ರ ನಮ್ಮ ಕಾರ್ಯಕರ್ತನ ಹತ್ಯೆ ಆಗಿದೆ. ಇದನ್ನು ನಾನು ಬಲವಾಗಿ ಖಂಡನೆ ಮಾಡ್ತೇನೆ. ಖಂಡಿಸುವುದು ಮಾತ್ರ ಅಲ್ಲ, ಇದಕ್ಕೆ ನೇರ ಹೊಣೆ ಆ ಜಿಲ್ಲಾಡಳಿತ ಹೊರಬೇಕು. ಯಾಕಂದರೆ ಇದಕ್ಕಿಂತ ಮುಂಚಿತವಾಗಿ ಅಲ್ಲಿನ ಸಂಚಾಲಕರು ಅವನ ಮೇಲೆ ಏನೋ ಜೀವ ಬೆದರಿಕೆಗಳು ಇದೆ ಅನ್ನತಕ್ಕಂಥ ಏನದು ಕೇಸುಗಳನ್ನು ಕೂಡ ಅಲ್ಲಿ ಮೌಖಿಕವಾಗಿ ಕೊಟ್ಟಿದ್ರು. ನಾನು ಇವತ್ತು ಅವರಿಗೆ ಬೆಳಿಗ್ಗೆ ಕಾಲ್ ಮಾಡಿದಾಗ ಹೇಳಿದ್ರು ನಿರ್ಲಕ್ಷ್ಯ ಮಾಡಿದ್ದಾರೆ. ಅವರ ಮೇಲೆ ನಿರ್ಲಕ್ಷ್ಯ ಆಗಿರೋದ್ರಿಂದ ನಮ್ಮ ಕಾರ್ಯಕರ್ತರನ್ನ ಕಳೆದುಕೊಳ್ಳುವಂತಹ
ಇವತ್ತು ಪ್ರಮೇಯ ಬಂದಿದೆ. ಹಾಗಾಗಿ ನಮ್ಮ ಗಣೇಶ್ ಪೂಜಾರಿ ಅವರು ಹೇಳಿದ್ರು ಇವಾಗ, ನಾವು ನೇರವಾಗಿ ಒಂದು ಸಮುದಾಯವನ್ನು ನಾವು ಏನದು ಟಾರ್ಗೆಟ್ ಮಾಡಬಾರ್ದು ಅಂತ. ಇಷ್ಟು ಕಾರ್ಯಕರ್ತರನ್ನು ಹತ್ಯೆ ಆದಾಗ ಯಾರು ಸಮುದಾಯ ಮಾಡಿದ್ದಾರೆ? ಲವ್ ಜಿಹಾದ್ ಆದಾಗ ನೋಡಿ, ಈ ಹುಡುಗ ಸುಮಾರು 1-2 ವರ್ಷಗಳಲ್ಲಿ 15 ಲವ್ ಜಿಹಾದ್ ಪ್ರಕರಣವನ್ನು ಭೇದಿಸಿದಾನಂತೆ. ಓಕೆ. ಅಲ್ಲಿ ಸಂಚಾಲಕರು ರಾಜೇಶ್ ಅನ್ನೋರಂತಕರು ನಾನು ಫೋನಲ್ಲಿ ಮಾತಾಡಿದಾಗ ಅವ್ರು ಹೇಳಿರ್ತಕ್ಕಂಥದ್ದು 15 ಪ್ರಕರಣವನ್ನು ಲವ್ ಜಿಹಾದ್ ನಮ್ಮ ಹುಡುಗಿಯರನ್ನು ಬಚಾವ್ ಮಾಡಿದ್ದಾನೆ ಅವನು. ಅದ ಮೇಲೆ ಅವರ ಮೇಲೆ ತೀವ್ರವಾಗಿ ಅವರ ಮೇಲೆ ಇದಿತ್ತು. ಆಮೇಲೆ ಪ್ರವಾದಿ ಬಗ್ಗೆ ಏನೋ ಲಾಸ್ಟ್ ಟೈಮ್ ಕಮೆಂಟ್ಸ್ಗಳು ಬಂದಾಗ ಕೂಡ ಅದಕ್ಕೆ ಕಮೆಂಟ್ಸ್ ಹಾಕಿದ್ದ, ಅದರ ಮೇಲೆ ಟಾರ್ಗೆಟ್ ಇತ್ತು ಅವನನ್ನು. ಹಾಗಾದ್ರೆ ನಾವು ಸಮುದಾಯವನ್ನು ದೂಷಿಸಿದ ಮತ್ತೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಮೇಲೆ ಇಷ್ಟು ಹಿಂದೂಗಳ ಮೇಲೆ ಮೊಹಮ್ಮದ್ ಬಿನ್ ಕಾಸಿಮ್ನಿಂದ ಹಿಡಿದು ಇವಾಗ ಇತ್ಯಾದಿ ಮೊನ್ನೆ ಇದು ಅಹಮದಾಬಾದ್ನ ಏನಿದು ಸ್ಫೋಟ ಪ್ರಕರಣದಲ್ಲಿ ಮಂಗಳೂರಿನ 2 ಬಂಧನ ಮಾಡಿದ್ದಾರೆ. 38 ಜನರನ್ನ ಬಂಧನ ಮಾಡಿದ್ದಾರೆ. ಯಾರನ್ನು ಬಂಧನ ಮಾಡಿದ್ದಾರೆ? ಯಾವ ಸಮುದಾಯದವ್ರನ್ನ ಬಂಧನ ಮಾಡಿದ್ದಾರೆ? ಹಾಗಾದ್ರೆ ಯಾರನ್ನ ನಾವು ದೂಷಣೆ ಮಾಡಲೇಬೇಕಲ್ವಾ? ನಾವು ಯಾರ ಸಮುದಾಯದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ನಾವು ವಿರುದ್ಧವಾಗಿ ಮಾಡ್ತಾ ಇರೋದು ಗೋಹತ್ಯೆ ಆಗಿರ್ಬೋದು, ಲವ್ ಜಿಹಾದ್ ಆಗಿರ್ಬೋದು, ಮತಾಂತರ ಆಗಿರ್ಬೋದು, ನಮ್ಮ ಹಿಂದುತ್ವವನ್ನು ಉಳಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದಾವೆ. ಆ ಸಮುದಾಯವನ್ನು ಯಾಕೆ ನಾವು ದೂಷಣೆ ಮಾಡಬೇಕು? ನಾವು ಹೇಳಿದ್ದೇನೆ ಪ್ರತಿ ಸರಿ, ನಮಗೆ ಕಸಬ್ ಯಾರು ಅಂತ ಗೊತ್ತಿದೆ, ಹಾಗೆ ಅಬ್ದುಲ್ ಕಲಾಂ ಯಾರು ಅಂತ ಗೊತ್ತಿದೆ ನಮಗೆ ಅಂತ. ಹಾಗಾಗಿ ಈ ಹತ್ಯೆಯನ್ನು ನಾನು ನೇರವಾಗಿ ಖಂಡನೆ ಮಾಡ್ತೇನೆ. ತಪ್ಪಿತಸ್ಥರನ್ನ ಯಾರೇ ಆಗಿದ್ರು ಒಂದು ತಕ್ಷಣ ಬಂಧನ ಮಾಡಬೇಕು. ಬಂಧನ ಮಾಡೋದು ಅಷ್ಟೇ ಅಲ್ಲ, ಕಠಿಣ ಕಾನೂನು ಕ್ರಮವನ್ನು ಅವರ ಮೇಲೆ ತಗೋಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಓಕೆ. ಎಸ್, ಇಲ್ಲಿ ಒನ್ಸ್ ಅಗೇನ್ ಬಜರಂಗದಳ ಕಾರ್ಯಕರ್ತರ ಹತ್ಯೆ ಆಗಿರುವಂಥದ್ದು, ನಾಗಲೇ ಹೇಳಿದಾಗೆ ಇಲ್ಲಿ ಮನುಷ್ಯತ್ವದ ಹತ್ಯೆ ಆಗಿದೆ, ಮಾನವೀಯತೆಯ ಹತ್ಯೆ ಆಗಿರುವಂಥದ್ದು ಸತ್ಯದ ವಿಚಾರ. ಜೊತೆಗೆ ಮೊದಲಾಗಿ ಆ ತಾಯಿ ಜೊತೆಗೆ ಆ ಒಂದು ಕುಟುಂಬ, ಆ ತಂದೆ, ಆ ಅಕ್ಕಂದಿರು, ಅವರೆಲ್ಲರಿಗೂ ಕೂಡ ಆ ದೇವರು ಈ ಸಂದರ್ಭ ಒಂದು ಶಕ್ತಿಯನ್ನ ಕೊಡ್ಲಿ, ಜೊತೆಗೆ ಈ ನೋವನ್ನು ಅರಗಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ನೇರವಾಗಿ ಫಸ್ಟ್ ರಿಯಾಕ್ಷನ್, ಕುಮಾರ್ ಮಾಲೆಮರ್ ಅವರು ಮಾಜಿ ಹಿಂದೂ ಸಂಘಟನೆ ಕೂಡ ಹೌದು. ಇಲ್ಲಿ ಬಜರಂಗದಳ ಕಾರ್ಯಕರ್ತನ ಹತ್ಯೆ, ಒಬ್ಬ ಹಿಂದೂ ಸಂಘಟನೆಯ ಯುವಕನ ಹತ್ಯೆ ಇಲ್ಲಿ ಹೈಲೈಟ್ ಆಗ್ತಾ ಇರುವಂತಹ ಥಿಂಗ್ಸ್. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಹೇಳ್ಬೇಕಾದ್ರೆ ಒಬ್ಬನೇ ಮಗವ ಹರ್ಷ ಹಿಂದುತ್ವಕ್ಕೋಸ್ಕರ ಕೇಸ್ ತಗೊಂಡಿದ್ದಾನೆ. ನಿಜವಾಗಿ ಹೇಳ್ಬೇಕಾದ್ರೆ ಆ ತಾಯಿಗೆ ಒಂದು ದುಃಖವನ್ನು ದೂರ ಮಾಡುವಂಥ ಶಕ್ತಿ ಆ ಭಗವಂತನ ಕೊಡಲಿ ಅಂತ ನಾವು ಬೇಡ್ತೇವೆ. ಮತ್ತೊಂದು ಹೇಳ್ಬೇಕಾದ್ರೆ ಇವತ್ತು ಹಿಂದುತ್ವ ಹೇಳಿಕೊಂಡೇ ಅವ ಬಂದವ. ಸುಮಾರು ನನ್ನ ಲೆಕ್ಕದಲ್ಲಿ 7 ವರ್ಷ ಆಯ್ತವ ಹಿಂದುತ್ವ. ಅದಕ್ಕಿಂತ ಮುಂಚೆನೂ ಅವ ವಾಟ್ಸಪ್ಪಲ್ಲಿ ಅಥವಾ ಸ್ಟೇಟಸಲ್ಲಿ ಎಲ್ಲ ಆಗ್ತಿದ್ದ, ಹಿಂದುತ್ವ ಬಗ್ಗೆ ಆಗ್ತಿದ್ದ. ಆದರೆ ಇವತ್ತು ನಾನೊಂದು ಹೇಳ್ಬೇಕಾದ್ರೆ ಅವನಿಗೆ ಏನು ಒಂದು ಇದಿದೆ, ಕೊಲೆ ಬೆದರಿಕೆ ಇದೆ. ಅದನ್ನು ದೂರು ಕೊಡ್ಲಿಕ್ಕೆ ಹೋದ್ರೆ ಯಾವ ರಾಜಕೀಯನೂ ಬರಲ್ಲ ಮುಂದೆ ಅವನಿಗೆ ಸಪೋರ್ಟ್ ಮಾಡ್ಲಿಕ್ಕೆ. ಸತ್ತ ಮೇಲೆ 25 ಕೊಡ್ತೇನೆ 50 ಕೊಡ್ತೇನೆ ಅನ್ನುವಂಥ ರಾಜಕೀಯದ ಒಂದು ಪುಡಾರಿಗಳಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ನೇರವಾಗಿ ಹೇಳ್ತೇನೆ, ಪುಡಾರಿಗಳು ಇವತ್ತು ನಮ್ಮ ಮತ ತೆಗೆದುಕೊಂಡು ಇವತ್ತು ಸೀಟಲ್ಲಿ ಕೂತವರು ಸತ್ತ ಮೇಲೆ ಮಾತ್ರ ಅವರೊಮ್ಮೆ ಮನೆಗೆ ಬಂದು ನಿಂತಾರೆ ಹೊರತು ಆ ಕಾರ್ಯಕರ್ತನಿಗೆ ಏನು ತೊಂದರೆ ಆಗಿದೆ ಅಂತ ನೋಡುವಂಥ ರಾಜಕೀಯದ ಯಾವ ಅಧಿಕಾರಿಗಳು ಇಲ್ಲ. ಇದು ನಿಜವಾಗಿ ಹೇಳ್ಬೇಕಾದ್ರೆ ನಾನು ನೇರವಾಗಿ ಇದರ ಬಗ್ಗೆ ಖಂಡಿಸ್ತೇನೆ. ರಾಜಕೀಯನೇ ಇದಕ್ಕೆ ಕಾರಣ. ಇವತ್ತು ಏನೊಂದು ತೀರಿ ಹೋಗ್ಲಿಕ್ಕೂ ಕಾರಣ ರಾಜಕೀಯನೇ ನೇರವಣೆ ಇದಕ್ಕೆ. ಜಿಲ್ಲಾಡಳಿತ, ಇವರು ಹೇಳಿದಾಗೆ ಜಿಲ್ಲಾಡಳಿತ, ರಾಜಕೀಯನೇ ನೇರವಣೆ ಇದಕ್ಕೆ. ಓಕೆ. ಮಾಜಿ ಹಿಂದೂ ಸಂಘಟಕರು, ತಾವು ಕೂಡ ಸಂಘಟನೆಯಲ್ಲಿ ಇದ್ದವರು, ಹಿಂದೂ ಸಂಘಟನೆ ಯಾವ ರೀತಿ ಕೆಲಸ ಮಾಡೋದೆಲ್ಲ ಗೊತ್ತಿರುವಂತಹ ವಿಚಾರ. ಈ ಒಂದು ಸಾವಿನ ಬಗ್ಗೆ, ಈ ಒಂದು ವಿಚಾರದ ಬಗ್ಗೆ ತಮಗೆ ಬೇಸರ ಇದೆ. ಪ್ರತಿಯೊಬ್ಬರು ಕೂಡ ಆಗುವಂತಹ ಒಂದು ಬೇಸರದ ಸಂಗತಿ, ದುರಂತ, ವಿಪರ್ಯಾಸ ಕೂಡ ಹೌದು. ನಾನು ನೇರವಾಗಿ ಫಸ್ಟ್ ರಿಯಾಕ್ಷನ್, ಎಸ್ ಮಹೇಶ್ ತುಪ್ಪೇಕಲ್ ಅವರು, ಟೀಮ್ ಚೌಕಿದಾರ್, ತಮ್ಮಲ್ಲೇ ನಾನು ಕೇಳ್ತೇನೆ. ಜೊತೆಗೆ ಜನರು ಕೇಳ್ತಾ ಇರುವಂತಹ ಪ್ರಶ್ನೆಗಳ ನಡುವೆ ತದನಂತರ ಆ ಪ್ರಶ್ನೆ ಕೂಡ ಬರ್ತೀನಿ. ಫಸ್ಟ್ ರಿಯಾಕ್ಷನ್ ಮಹೇಶ್ ತುಪ್ಪೇಕಲ್ ಅವರು. ಇಲ್ಲಿ ಇವತ್ತು ಲಿಪ್ ಸರ್ವಿಸ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ಏನು ಆಗ್ಬಾರದಿತ್ತ ಅದು ಆಗಿದೆ. ಗೃಹ ಸಚಿವರು ಹೇಳಿಕೆ ಕೊಟ್ರು, ಒಂದಿಬ್ಬರು ಸಂಸದರು, ಒಂದಿಬ್ಬರು ನಾಯಕರುಗಳು ಹೇಳಿಕೆ ಕೊಟ್ರು. ಆ ಯಾವ ಹೇಳಿಕೆಗಳು ಕೂಡ ಹಿಂದೂ ಸಮಾಜವನ್ನು ಸಂತೃಪ್ತಿ ಪಡಿಸುವ ಮಟ್ಟಿಗೆ ಇಲ್ಲ, ಅಥವಾ ಆ ಹೇಳಿಕೆಗಳಿಗೆ ಈಗ ಯಾವುದೇ ಬೆಲೆ ಇಲ್ಲ. ಅದಕ್ಕೋಸ್ಕರ ನಾನು ಸಮಸ್ತ ಹಿಂದೂ ಸಮಾಜಕ್ಕೆ ಕೈ ಮುಗಿದು ಕ್ಷಮೆ ಕೇಳುತ್ತಾ, ಯಾವುದು ಆಗುತ್ತೆ ಎಂದು ನಮಗೆ ಗೊತ್ತಿತ್ತೋ
ಯಾವುದು ಆಗ್ಬಾರ್ದಂತ ನಾವೆಲ್ಲ ಪ್ರಯತ್ನ ಪಟ್ಟಿದ್ದೇವೋ ಇಷ್ಟ ತನಕ ಎಲ್ಲಾ ನಾನ್ ಸೆನ್ಸ್ ಗಳನ್ನು ಸಹಿಸಿಕೊಂಡು ಯಾವ ರೀತಿಯ ಹೇಳಿಕೆ ಕೊಟ್ಟರು ಕೂಡ ಯಾವ ಕಾರಣಕ್ಕೂ ಉದ್ವೇಗಕ್ಕೊಳಗಾಗದೆ ಸಮಸ್ತ ಹಿಂದೂ ಸಮಾಜ ಕೈಕಟ್ಟಿ ಕುಳಿತಿತ್ತೋ ಅದನ್ನು ಮುರಿಯುವಲ್ಲಿ ಜಿಹಾದಿಗಳು ಯಶಸ್ವಿಯಾಗಿದ್ದಾರೆ. ಕಳೆದ ವಾರ ಅದು ಉಡುಪಿಯಲ್ಲಿ ಆಗ್ಬೇಕಿತ್ತು. ನಿಮ್ಗೆ ಗೊತ್ತುಂಟು, 5 ಮಂದಿ ತಲವಾರು ಇಟ್ಕೊಂಡು ಒಂದು ಕಾರಲ್ಲಿ ಬಂದಿದ್ರು. ಇಲ್ಲಿನ ಪೊಲೀಸ್ ಇಲಾಖೆ, ಕರಾವಳಿ ಪೊಲೀಸ್ ಇಲಾಖೆಯ ಸಮಯ ಪ್ರಜ್ಞೆಯಿಂದ ಆ ದಿವಸವೇ ನಡೆಯಬೇಕಾದ ಒಂದು ದೊಡ್ಡ ದುರಂತ ತಪ್ಪಿ ಹೋಗಿತ್ತು. ಇಲ್ಲಿ ನಾನು ಅಧಿಕಾರಿಗಳನ್ನು ದೂಷಿಸಿ ನನ್ನ ಬಾಯಿಯ ತೀಟೆ ತೀರಿಸಿಕೊಳ್ಳಬಹುದೇ ಹೊರತು ಇದರ ಸಂಪೂರ್ಣ ಹೊಣೆಯನ್ನು ನಾವು ಹೊರಬೇಕಾಗುತ್ತೆ. ಬಿಜೆಪಿ ಮತ್ತು ಬಿಜೆಪಿ ಸರ್ಕಾರ ಹೊರಬೇಕಾಗುತ್ತೆ. ಇಲ್ಲಿ ಯಾವ ರೀತಿಯ ಎಕ್ಸ್ಕ್ಯೂಸ್ ಕೇಳಲು ನಾನು ತಯಾರಿಲ್ಲ. ಆದ್ರೂ ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿ, ಅಲ್ಲಿ ಒಬ್ಬ SP ಇದ್ದಾನೆ ಮುರುಗನ್ ಅಂತ, ಅವ ಮಂಗಳೂರಿನಲ್ಲಿ ಇದ್ದವ. ಮಂಗಳೂರಿನಲ್ಲಿ ಇಂಥದೇ ಗಲಾಟೆಗಳಾದಾಗ ಅವರ ಬಾಯಿಂದ ಏನೆಲ್ಲ ಬಂದಿದೆ ಎಂಬುದು ನಮ್ಗೆ ಗೊತ್ತುಂಟು. ಆ ಮನುಷ್ಯನನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ನಾವು ಇದನ್ನು ಸಂಬಂಧಪಟ್ಟವರಲ್ಲಿ ಬೇಡಿಕೆ ಕೂಡ ಇಟ್ಟಿದ್ದೇವೆ. ಯಾಕೆಂದ್ರೆ ಸಂಪೂರ್ಣ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ. ಪೊಲೀಸ್ ಇಲಾಖೆಗೆ ಪ್ರತಿಯೊಂದು ಗುಪ್ತ ಮಾಹಿತಿಗಳು ಹೆಜ್ಜೆ ಹೆಜ್ಜೆಗೂ ಬರ್ತಾ ಇತ್ತು. ಆದ್ರೂ ಕೂಡ ಒಬ್ಬ ನಿರಪರಾಧಿಯ, ಒಬ್ಬ ಸಾಮಾನ್ಯ ಸ್ವಯಂ ಸೇವಕನ ಹತ್ಯೆ ಆಗಿದೆ. ಇದನ್ನು ಹೇಳಿಕೆಯಲ್ಲಿ ಖಂಡಿಸಿ ಅಥವಾ ಶೋಕ ವ್ಯಕ್ತಪಡಿಸಿ ಏನು ಆಗ್ಲಿಕ್ಕಿಲ್ಲ. ಗೃಹ ಸಚಿವರು ಬೆಳಿಗ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರಾ ಅದನ್ನು 24 ಅಥವಾ 48 ಗಂಟೆ ಒಳಗೆ ಎಕ್ಸಿಕ್ಯೂಟ್ ಮಾಡುವರು ಎಂಬ ಒಂದು ಆಶಯವನ್ನು ಈ ಸಮಯದಲ್ಲಿ ವ್ಯಕ್ತಪಡಿಸ್ತೇನೆ. ತಮ್ಗೆ ಇಲ್ಲಿ ಬೇಸರ ಇದೆಯಾ ಅಥವಾ ನಾಚಿಕೆ ಆಗ್ತಾ ಇದೆಯಾ, ಏನ್ ಹೇಳ್ತೀರಾ? ನಾನು ನಿಮ್ಮಲ್ಲೇ ಮೊಟ್ಟ ಮೊದಲಿಗೆ ನಾಚಿಕೆ ಆಗ್ತಾ ಉಂಟು. ಯೋಗಿಜಿ, ನರೇಂದ್ರ ಮೋದಿಜಿ, ಅಸ್ಸಾಂನ ಹಿಮಾಂತ್ ಬಿಸ್ವರಂತ ಮುಖ್ಯಮಂತ್ರಿಗಳ ನಡುವೆ ನಮ್ಮಲ್ಲಿಯೂ ಒಂದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಉಂಟು. ಇಂಥ ಜಿಹಾದಿಗಳನ್ನು ಹತ್ತಿಕ್ಕುವಲ್ಲಿ ನಮಗೆ ಸಾಧ್ಯ ಆಗಿಲ್ಲ. ಇಷ್ಟ ತನಕ ನಮ್ಗೆ ಇವರು ಹತ್ತಿಕ್ಕುವರು ಎಂಬಂತ ಒಂದು ಭರವಸೆ ಕೂಡ ಮೂಡಿಲ್ಲ. ಆದ್ರೆ ಮನಸ್ಸಿನೊಳಗಡೆ ಒಂದು ವಿಶ್ವಾಸ ಉಂಟು. ಗೃಹ ಸಚಿವರ ಜಿಲ್ಲೆ ಸಂಘದ ಕಾರ್ಯಕರ್ತ, ಎಲ್ಲಾ ಕಷ್ಟಗಳನ್ನು ಸಹಿಸಿಕೊಂಡು ಮೇಲೆ ಬಂದವರು, ಗ್ರೌಂಡ್ ಲೆವೆಲ್ ಅಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅವರ ಊರಲ್ಲಿ ಅವರ ಗ್ರಾಮದಲ್ಲಿ ಜಿಹಾದಿಗಳನ್ನು ಯಾವ ರೀತಿ ಎದುರಿಸಿದ್ದಾರೆ ಎಂಬ ಸ್ಪಷ್ಟ ಜ್ಞಾನ ಇದ್ದ ಕಾರಣ ಶೀಘ್ರ ನ್ಯಾಯ ಒದಗಿಸಬಹುದು ಎಂಬ ಒಂದು ಆಶಯ ಕೂಡ ಮನದೊಳಗೆ ಉಂಟು. ಇದು ಮಹೇಶ್ ತುಪ್ಪೆಕಲ್ ಅವರ ಫಸ್ಟ್ ರಿಯಾಕ್ಷನ್. ಜೊತೆಗೆ ಅನೇಕ ಜನರು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ನಮ್ಮ ವೀಕ್ಷಕರ ಪ್ರೇಕ್ಷಕರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿಪ್ರಾಯ ಕೂಡ ಮುಕ್ತವಾಗಿರುವಂತಹ ಅವಕಾಶಗಳು, ಕರೆ ಮಾಡಬಹುದು. ಎಸ್, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಮುಕ್ತವಾಗಿರುವಂತಹ ಅವಕಾಶ. ಜೊತೆಗೆ ಈ ಒಂದು ವಿಚಾರಗಳನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಇನ್ನೇನು ಬರುವಂತಹ ಒಂದು ಎಲೆಕ್ಷನ್ ಹಬ್ಬಗಳ ನಡುವೆ ಈ ಒಂದು ವಿಚಾರ ಏನಿದೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಆಗ್ತಾ ಇದೆ ಅನ್ನುವಂತಹ ವಿಚಾರಗಳನ್ನ ಈಗಾಗಲೇ ಕುಮಾರಸ್ವಾಮಿ ಅವರು, ಹಿಂದಿನ ಮಾಜಿ ಮುಖ್ಯಮಂತ್ರಿ ಅವರು ಹೇಳಿರುವಂತಹ ವಿಚಾರ, ರಾಷ್ಟ್ರೀಯ ಪಕ್ಷಗಳು ಅವರು ಹೇಳಿರುವಂತಹ ಒಂದು ಹೇಳಿಕೆ ಹಿಂಸಾ ರಾಜಕಾರಣವನ್ನ ಮಾಡ್ತಾ ಇದೆ ಅನ್ನೋದು. ಈ ಪ್ರಶ್ನೆಯ ಬಗ್ಗೆ ಕೂಡ ನಾನು ಕೇಳಬೇಕು. ಜೊತೆಗೆ ಈ ಒಂದು ಘಟನೆಗಳು ನಡೆದಾಗ ಯಾಕೆ ಇದನ್ನ ಹತ್ತಿಕ್ಕಲಾಗ್ತಾ ಇಲ್ಲ, ಯಾಕೆ ಯುವಕರ ಹತ್ಯೆ ಆಗ್ತಾ ಇದೆ, ಯಾಕೆ ಈ ರೀತಿಯ ಸಂಘಟನೆಯ ಕಾರ್ಯಕರ್ತರ ಹತ್ಯೆ ಆಗ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಪ್ರದೀಪ್ ಸರಿಪಳ ನಿಮ್ಮಲ್ಲೇ ನಾನು ಕೇಳ್ತಾ ಇದ್ದೇನೆ. ಸಂಘಟನೆಯ ಕಾರ್ಯಕರ್ತರ ಹತ್ಯೆ ಅಗೇನ್ ಅಂಡ್ ಅಗೇನ್ ಅನೇಕ ಸಂಘಟನೆ ಕಾರ್ಯಕರ್ತರ ಹೆಸರುಗಳು ಇರುತ್ತೆ. ಇನ್ನು ಮುಂದಕ್ಕೆ ನಾನು ಹೇಳ್ತೀನಿ ಈ ವಿಚಾರವನ್ನ. ಈಗಾಗಲೇ ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ, ಜೊತೆಗೆ ಕುಮಾರ್ ಮಾಲೆಮ್ ಅವರು ಕೂಡ ಹೇಳಿದ್ದಾರೆ. ಪ್ರದೀಪ್ ಸರಿಪಳ ಅವರು ನೇರವಾಗಿ ಏನು ಜಿಹಾದಿಗಳ ಜೊತೆ ಹೋರಾಟ ಏನಿದ್ರು ಕೂಡ ಸಂಘಟನೆ ಜೊತೆ ಇರುತ್ತೆ. ಗೊತ್ತಿರ್ಬೋದು, ಲವ್ ಜಿಹಾದ್ ನಡೆಸ್ತಾ ಇರುವಂತ ತಂಡ ಇದೆ, ಅದನ್ನ ವಿರೋಧ ಮಾಡ್ತಾ ಇರೋದು ಅಂದ್ರೆ ಸಂಘಟನೆಯ ಕಾರ್ಯಕರ್ತ. ಅದು ಒಂದು ಗೋವು ಹೋಗ್ತಾ ಇದೆ, ಅದನ್ನು ತಡಿತಾ ಇರೋದು ಯಾರು ಅಂತ ಕೇಳಿದ್ರೆ ಸಂಘಟನೆಯ ಕಾರ್ಯಕರ್ತ. ಹಿಂದೂ ವಿರೋಧ ಚಟುವಟಿಕೆ ಯಾವುದೇ ಆಗಿರ್ಲಿ ಮೊದಲನೇಯಾಗಿ ತಡಿತಾ ನೋಡಿ ಯಾರು ಅಂತ ಹೇಳಿ ಹಿಂದೂ ಸಂಘಟನೆಯ ಕಾರ್ಯಕರ್ತ. ನೇರವಾಗಿ ಆ ಸಂಘಟನೆಯ ಕಾರ್ಯಕರ್ತರನ್ನ ಅವರ ಬಲವನ್ನ ಕುಗ್ಗಿಸ್ಬೇಕಿದ್ರೆ ಕಾರ್ಯಕರ್ತರನ್ನ ಹತ್ಯೆ ಮಾಡಬೇಕು. ಅದಕ್ಕೋಸ್ಕರ ನೇರವಾಗಿ ಜಿಹಾದಿಗಳಿದ್ದಾರೆ, PFI ನಂತ ಭಯೋತ್ಪಾದಕ ಸಂಘಟನೆಗಳು ಜಿಹಾದಿಗಳಿದ್ದಾರೆ, ನೇರವಾಗಿ ಇಷ್ಟೊಂದು ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ. ಸರ್ಕಾರಕ್ಕೆ ಇದಕ್ಕೆ ಮುಂಚಿತವಾಗಿ ನಾವು ಕೂಡ ಆಗ್ರಹವನ್ನ ಮಾಡಿದ್ವಿ, ಮನವಿಯನ್ನ ಮಾಡಿದ್ವಿ. ಏನೆಲ್ಲ ನಡೀತಾ ಇದೆ, ಏನು DJ ಹಳ್ಳಿ KG ಹಳ್ಳಿ ವಿಷಯ ಇಟ್ಕೋಬಹುದು, ಅಥವಾ ಮುನುಸೂರಿನಲ್ಲಿ ಒಂದು ಬಾಲಕನನ್ನ ಹತ್ಯೆ ಮಾಡಿರ್ ವಿದ್ಯಾರ್ಥಿಗಳನ್ನ ಹತ್ಯೆ ಮಾಡಿರ್ದಿರ್ಬೋದು,
ಅಥವಾ ಇತ್ತೀಚೆಗೆ ನಡೆದ NRC ವಿಷಯದಲ್ಲಿ ಏನೋ PFI ಮಂಗಳೂರಿನಲ್ಲಿ ಬೆಂಕಿ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದು, ಎಲ್ಲವನ್ನ ಇಟ್ಟುಕೊಂಡು ಕಾರ್ಯಕರ್ತರ ಹತ್ಯೆಯನ್ನು ಇಟ್ಟುಕೊಂಡು ಅವರ ಬಂಧನ ಮಾಡಿ ಅದನ್ನ ಏನೋ PFI ಸಂಘಟನೆ ನಿಷೇಧ ಮಾಡಬೇಕು ಅಂತ ಏನೋ ಆಗ್ರಹ ಮಾಡಿತ್ತು. ಇದುವರೆಗೆ ಆಗ್ರಹ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಆಗ್ಲಿಲ್ಲ. ಓಕೆ, ನಾನು ನೇರವಾಗಿ ಇಲ್ಲಿ ಕೇಳ್ತಾ ಇರುವಂತದ್ದು, ಇಲ್ಲಿ ಯಾವುದೇ ಸಂಘಟನೆಗಳ ಹೆಸರುಗಳು ಈಗ ಬರ್ಲಿಲ್ಲ, ಅಂದ್ರೆ ಆರೋಪಿಗಳು 5 ಆರೋಪಿಗಳು ಅಲ್ಲ, ಆರೋಪಿಗಳು ಬಂದಿಲ್ಲ ಅಂತ ಹೇಳಿದ್ರೆ ಅವನಿಗೆ ನೇರವಾಗಿ ಆ ಹುಡುಗನಿಗೆ ಬೇಕಾದ್ರೆ ಅಲ್ಲಿನ ಸಂಚಾಲಕನ ನಂಬರ್ ಅನ್ನ ನಿಮಗೆ ಕೊಟ್ಟಿದ್ದೀನಿ, ಕರೆ ಮಾಡಿ ಕೇಳಬಹುದು. PFI ಸಂಘಟನೆಯಿಂದನೇ ಅವನಿಗೆ ನೇರವಾಗಿ ಹತ್ಯೆಗೆ ಕರೆ ಬಂದಿದ್ದದ್ದು ನೇರವಾಗಿ ನಂಗೆ ಇವತ್ತು ಬೆಳಿಗ್ಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದ್ರು. ಅಂದ್ರೆ ಅರ್ಥ ಆಗಿಲ್ಲ. PFI ಸಂಘಟನೆಯಿಂದ ಕರೆ ಮಾಡಿದ್ದು, ಕಾರ್ಯಕರ್ತರೇ ಕರೆ ಮಾಡಿ ಅವನಿಗೆ ಜೀವ ಬೆದರಿಕೆ ಕೊಟ್ಟಿದ್ದು ಅಂತ ಅವ್ರು ಬೆಳಿಗ್ಗೆ ಹೇಳಿದ್ದಾರೆ. ಹಾಗಾಗಿ PFI ಸಂಘಟನೆಯ ನೇರ ಕೈವಾಡ ಇದೆ ಅನ್ನತಕ್ಕಂಥ ಕೂಡ ಈ ರೀತಿ ಕರೆ ಬರುತ್ತೆ ಅನ್ನೋದು ಗೊತ್ತಿತ್ತು. ಖಂಡಿತ. ಇದಕ್ಕಿಂತ ಮುಂಚಿತವಾಗಿ ಏಪ್ರಿಲ್ ನಲ್ಲಿ ಏನು ನಾಗೇಶ್ ಅವರ ಹತ್ಯೆಗೆ ಸಂಚು ಆಗಿತ್ತು, ಅವಾಗ ಶಿವಮೊಗ್ಗದಲ್ಲಿ ಒಂದು ದೊಡ್ಡ ರೀತಿಯ ಜಗಳನೆ ನಡೆದಿತ್ತು, ಕೋಮು ಗಲಭೆಗಳು ನಡೆದಿತ್ತು. ಅದರಲ್ಲಿ ಇವನ ಮೇಲೆ ಕೂಡ ಕೇಸನ್ನು ಹಾಕಿದ್ರು ಪೊಲೀಸರು, ಆ ಹುಡುಗನ ಮೇಲೆ ಇವನು ಇದ್ದ ಅಂತೇಳಿ. ಸೊ ಆ ಸಂದರ್ಭದಲ್ಲಿ PFI ಸಂಘಟನೆ ನೇರ ಕೈವಾಡ ಇತ್ತು ಅನ್ನತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ PFI ಸಂಘಟನೆಯಿಂದ ಥ್ರೆಟನಿಂಗ್ ಕರೆಗಳು ಇದೆ ಅಂತ ಅವನು ಆ ಮುಖ ಹೇಳಿದ್ದ, ಆ ಸಂಚಾಲಕ ರಾಜೇಶ್ನಿಗೆ ಹೇಳಿದ್ದ. ಅವ್ರ ಈ ಬಗ್ಗೆ ಪೊಲೀಸರಿಗೆ ಗಮನಕ್ಕೆ ಕೂಡ ತಂದಿದ್ರು. ಪೊಲೀಸರಿಗೆ ಗಮನಕ್ಕೆ ತಂದಿದ್ರು. ಆದ್ರೂ ಕೂಡ ಹೌದು, ಖಂಡಿತವಾಗಿ ಅವರಿಗೆ ಕರೆ ಮಾಡಿದ್ರೆ ಪೂರ್ತಿ ವಿಷಯಗಳು ತಿಳಿಬಹುದು. ಓಕೆ, ಎಸ್, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಎಸ್ ಕರೆಗಳಿವೆ. ಹಲೋ ಸರ್, ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ನಾನು ಪ್ರಶಾಂತ್ ಮಂಗೇರ್ ಅಂತ, ರಾಮಸೇನೆ ಶಿವಮೊಗ್ಗ ಜಿಲ್ಲಾ ಮುಖಂಡ. ರಾಮಸೇನೆ ಶಿವಮೊಗ್ಗದಿಂದ ಜಿಲ್ಲಾ ಮುಖಂಡ ನಮ್ಮ ಪ್ರಶಾಂತ್ ಮಂಗೇರ್ ಪ್ರಶಾಂತ್ ಮಂಗೇರ್, ನಮಸ್ತೆ ಸರ್, ಮಾತಾಡಿ ಪ್ರಶಾಂತ್ ಮಂಗೇರ್ ಅವರಿಗೆ ತಾವೇ ಹೇಳಬೇಕಾಗುತ್ತೆ. ಸದ್ಯ ತಮ್ಮ ಹೆಸರು ಕೂಡ ಇಲ್ಲಿ ಪ್ರಸ್ತಾಪ ಆಯ್ತು. ಬಹುಶಃ ಏನ್ ಹೇಳ್ತೀರಾ ಈ ಒಂದು ಯುವಕನ ಬರ್ಬರ ಹತ್ಯೆಯ ಬಗ್ಗೆ? ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಈ ಕೊಲೆ ಹಿಂದೆ ಇರೋದು ವ್ಯವಸ್ಥಿತವಾಗಿ ನಡೆದಿರುವಂತಹ ಸಂಚು ಇದು. ನಂತರ ಈ ಕೊಲೆ ಹಿಂದೆ ಇರೋದು PFI ಮತ್ತು FDP ನಂತ ಸಂಘಟನೆಗಳು. ನಂತರ ಈ ಕೊಲೆಗೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ನೇರ ಹೊಣೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಹಿಂದುತ್ವದ ಆಧಾರದಲ್ಲಿ ಇವರು ವೋಟ್ ಪಡೆದು ಅಧಿಕಾರಕ್ಕೆ ಬಂದಿರೋದು. ಆದರೆ ಇವತ್ತು ಹಿಂದೂಗಳು ವೋಟ್ ಕೊಟ್ಟಿರೋದು ಏನಕ್ಕೆ ಅಂದ್ರೆ, ಹಿಂದೂ ಸಮಾಜದ ಹಿತಕ್ಕಾಗಲಿ, ಹಿಂದೂ ಕಾರ್ಯಕರ್ತರನ್ನು ಕಾಯಲಿ. ಏನಕ್ಕೆ ಅಂದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹಲವಾರು ಬಾರಿ ಹಿಂದೂಗಳ ಹತ್ಯೆಗಳು ಹತ್ತನೆ ಬಂದಿವೆ. ಆದ್ರೆ ನಾವು ಇವತ್ತು ಬಹುಸಂಖ್ಯಾತರಾಗಿದ್ರು ಕೂಡ ಅಲ್ಪಸಂಖ್ಯಾತರು ನಮ್ಮ ಮೇಲೆ ದಾಳಿ ಮಾಡುವಂತದ್ದು ಬಿಟ್ರೆ, ಬಹುಸಂಖ್ಯಾತರಾದವರು ನಾವು ಎಲ್ಲೂ ಅಲ್ಪಸಂಖ್ಯಾತರ ಅನ್ಕೊಂಡಿರೋರ ಮೇಲೆ ದಾಳಿ ಮಾಡಿಲ್ಲ, ನಾವು ಇದುವರೆಗೂ ಮಾಡಿಲ್ಲ. ಆದರೆ ಈಗ ನಾವು ಒಂದು ಹಿಂದೂ ಪರ ಸರ್ಕಾರ ಅಂತ ಏನಿದೆ ಅದಕ್ಕೆ ನಾವು ಅಧಿಕಾರ ಕೊಟ್ಟು ಗೆಲ್ಲಿಸಿದ್ದೀವಿ, ಅಧಿಕಾರಕ್ಕೆ ತಂದು ಕೂರಿಸಿದ್ದೀವಿ. ಆದ್ರೆ ಇಲ್ಲಿ ಇಷ್ಟು ಹಿಂದೂ ಕಾರ್ಯಕರ್ತರ ಮೇಲೆ BJP ಸರ್ಕಾರ ಇದ್ದೂ ಕೂಡ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಿದ್ದಾರೆ ಅಂದ್ರೆ ಯಾವ ಪುರುಷಾರ್ಥಕ್ಕೆ ಹಿಂದುತ್ವದ ಆಧಾರದಲ್ಲಿ ಇವರು ಅಧಿಕಾರಕ್ಕೆ ಬಂದಿರೋದು ಒಂದು ನನ್ನದೊಂದು ಪ್ರಶ್ನೆ. ಇನ್ನೊಂದು, ಇಂಥ ಕೊಲೆಗಳು ನಡೆದಾಗ ಪ್ರತಿ ಬಾರಿ ಇಂಥ ಹೇಳಿಕೆ ಕೊಡೋದು ಬಿಟ್ಟು ಯಾರು ಈ ಸಮಾಜ ಘಾತುಕ ಶಕ್ತಿಗಳಿದ್ದಾರೆ ಮೊದಲು ಇವರನ್ನು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಸರ್ಕಾರ. ಇವರಿಗೆ ರಾಜ್ಯ ಸರ್ಕಾರ ಹಿಂದೂ ಪರ ಆಗಿರೋದೇ ಆದ್ರೆ, ನಂತರ ಒಂದು ಹಿಂದೂಗಳ ಹಿತ ಕಾಯೋದಾದ್ರೆ ಮೊದಲು ಇದನ್ನ ಎನ್ಕೌಂಟರ್ ಮಾಡಿ ಬಿಸಾಕಿ ಮುಂದೆ ಯಾರಿಂತ ಜಿಹಾದಿಗಳಿಂದ ಕೃತ್ಯ ಮಾಡ್ತಾರೆ ಅವರಿಗೆ ಭಯ ಹುಟ್ಟಿಸುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ನಂತರ ಇದರಲ್ಲಿ ಪೊಲೀಸ್ ಇಲಾಖೆ ಕೂಡ ನಿಷ್ಪ್ರಯೋಜಕ ಆಗಿದೆ. ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಹುಡುಗನ ಮೇಲೆ ಹಲವಾರು ಬಾರಿ ನನ್ನ ಬಳಿಗೂ ಕೂಡ ಮಾತಾಡಿದ್ದ, ಲವ್ ಜಿಹಾದನ್ನು ತಡೆ ಹಿಡಿದಿದ್ದ. ಇದಕ್ಕೆ ನನ್ನದು ಕೂಡ ಬೆಂಬಲವನ್ನು ಕೇಳಿದ್ದವನು, ನಾನು ಕೂಡ ಸಂಪೂರ್ಣ ಬೆಂಬಲ ಕೊಟ್ಟಿದ್ದೇನೆ ಶಿವಮೊಗ್ಗದಲ್ಲಿ. ನಂತರ ಗೋಕಲ್ಲತನ ಆಗಿರ್ಬಹುದು, ಮತಾಂತರ ಆಗಿರ್ಬಹುದು, ಲವ್ ಜಿಹಾದ್ ವಿರುದ್ಧ ಆಗಿರ್ಬಹುದು, ಇದರ ವಿರುದ್ಧ ಶಿವಮೊಗ್ಗದಲ್ಲಿ ಧ್ವನಿ ಆಗ್ತಿದ್ದಂತ ಹುಡುಗ ಯಾರ ಕಂಠ ತಕರಾರಿಗೂ ಹೋಗ್ತಾ ಇರಲಿಲ್ಲ. ಧರ್ಮದ ಕಾರ್ಯ ಮಾಡ್ತಿದ್ದವನಿಗೆ ಇವತ್ತು ಈ ರೀತಿ ಒಂದು ಹತ್ಯೆ ಮಾಡಿದ್ದಾರೆ, ಇದು ಖಂಡನೀಯ. ನಂತರ ಈ ಮುಂಚೆನೆ ಅವನ ಮೇಲೆ ಅಟ್ಯಾಕ್ ಕೂಡ ಈ ಹಿಂದೆ ಕೂಡ ಆಗಿತ್ತು. ಅದನ್ನ ಇಲ್ಲಿನ ಪೊಲೀಸ್ ಇಲಾಖೆಗೆ ಕೂಡ ಇಲ್ಲಿನ ಸಂಘಟನೆ ಪ್ರಮುಖರು ಗಮನಕ್ಕೆ ತಂದಿದ್ರು. ನಾವು ಕೂಡ ಗಮನಕ್ಕೆ ಎಲ್ಲ ತಂದಿದ್ದು ಕೂಡ ಪೊಲೀಸ್ ಇಲಾಖೆ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ನಂತರ ಇವತ್ತು ಏನು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ಇವರು ಯಾರು ಕೂಡ ಈ ಹುಡುಗನ ಪರವಾಗಿ ಯಾವತ್ತು ನಿಂತಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಓಕೆ, ಪ್ರಶಾಂತ್ ಬಂಗೇರ್ ಅವರೇ, ಟೋಟಲಿ ಅದೇ ತಾವು ಹೇಳುವಂತ ವಿಚಾರ ಅಂದ್ರೆ, ಈ ಹಿಂದೆ ಈ ರೀತಿಯ ಪ್ರಕರಣಗಳು ನಡೆದಿತ್ತು, ಈ ರೀತಿಯ ಹಲ್ಲೆ ಪ್ರಕರಣಗಳು ಇದೆ, ಈ ರೀತಿ ಭಯ ಇದೆ, ಈ ರೀತಿ ಬೆದರಿಕೆ ಇದೆ ಅನ್ನುವಂಥದ್ದು ಈ ಹಿಂದಲೇ ಗೊತ್ತಿತ್ತು ಆ ಹುಡುಗನಿಗೆ. ಆ ಹುಡುಗ ಕೂಡ ನನ್ನ ಬಳಿ ಹೇಳಿದ್ದ, ನನ್ನ ಈ ತರ ನಂಗೆ ಈ ತರ ಥ್ರೆಟ್ ಬರ್ತಾ ಇದೆ, ಈ ತರ ನನ್ನ ಮೇಲೆ ಅಟ್ಯಾಕ್ ಮಾಡೋ ಪ್ಲಾನ್ ಇದೆ ಅಂತ ಈ ಹಿಂದೆ ಕೂಡ ನನ್ನ ಹತ್ರ ಹೇಳಿದ್ದ. ಅಥವಾ ನಮ್ಮ ಅಲ್ಲಿನ ಬಜರಂಗ ದಳ ಸಂಚಾಲಕರ ರಾಜೇಶ್ ಅಂತ ಇದ್ದಾರೆ, ಅವರು ಬಳಿ ಕೂಡ ಹೇಳಿ ಕೂಡ ರಾಜೇಶ್ ಗೌಡ್ರು ಕೂಡ ಏನು ಬಜರಂಗ ದಳ ಸಂಚಾಲಕರಿದ್ದಾರೆ, ಅವರು ಕೂಡ ರಾಜೇಶ್ ಅವರು ಕೂಡ ಪೊಲೀಸ್ ಇಲಾಖೆ ಗಮನಕ್ಕೆ ತಂದಿದ್ದಾರೆ ಇದನ್ನ. ನಂತರ ಇದು 2015ರಲ್ಲಿ ಏನೋ ಬಹುಶಃ ಇವನು ಪ್ರವಾದಿ ಬಗ್ಗೆ ಹಾಕಿದಾಗ ಮಂಗಳೂರಿನ ಮುಸ್ಲಿಂ ಪೇಜ್ ಅನ್ನೋ ಪೇಜ್ ಇವನ ಹತ್ಯೆಗೆ ಇದು ಕೂಡ ಹೇಳಿತ್ತು, ಇವನನ್ನ ಹತ್ಯೆ ಮಾಡ್ಬೇಕಂದ್ರೆ ಓಪನ್ ಆಗಿ ಹೇಳಿತ್ತು. ಇವತ್ತು ಕೂಡ ಅವರು ಮುಸ್ಲಿಂ ಪೇಜ್ ಅಂತ ಏನಿದೆ ಅವರು ಹಾಕೊಂಡಿದ್ದಾರೆ ಅದರ ಬಗ್ಗೆ.
Okay. ಓಪನ್ ಆಗಿ ಹಾಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಏನ್ ಮಾಡ್ತಿದ್ರೆ ಕೇಳ್ತಾ ಇರೋದು, ಇಂತ ಸಮಾಜಘಾತುಕರಿಗೆ ರಕ್ಷಣೆ ಕೊಡ್ತಿದ್ಯಾ ಅಥವಾ ಯಾರಿಗೆ ರಕ್ಷಣೆ ಕೊಡ್ತಿದೆ? ನಮ್ಗೆ ಇಲ್ಲಿ ರಕ್ಷಣೆ ಇಲ್ಲ. ಇವತ್ತು ಮಂಗಳೂರನ್ನು ನಾವು ಹಿಂದುತ್ವದ ಭದ್ರಕೋಟೆ ಅದು ಇದು ಅಂತ ಕರಿತೀವಿ, ಅಲ್ಲೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ. ಶಿವಮೊಗ್ಗ ಮಲೆನಾಡು ಭಾಗ ಏನಿದೆ, ಇಲ್ಲಿ ಇಂಥ ಕೃತ್ಯಗಳು ಆಗ್ತಾ ಇರೋದು ಯಾವಾಗ PFI ಮತ್ತು SDPI ಅನ್ನೋ ಉಗ್ರ ಸಂಘಟನೆಗಳು ಶಿವಮೊಗ್ಗದಲ್ಲಿ ಶುರುವಾಯಿತು, ಇವಾಗ ಇಲ್ಲಿ ಇವ್ರದ್ದು ಆರಂಭ ಶುರುವಾಗಿದ್ದು. ಮೊದಲು ನಾನು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದೇನೆಂದ್ರೆ, ಮೊದಲು ನೀವು PFI SDPI ಅಂತ ಪಕ್ಷ ಏನಿದೆ ಇದನ್ನ ಮೊದಲು ನಿಷೇಧ ಮಾಡ್ಬೇಕಂತ ಹೇಳ್ತಾ ಇರೋದು ನಾನು. ಓಕೆ, ಈಗ ಪ್ರಶಾಂತ್ ಬಂಗೇರ್ ಅವರೇ, ಹಾಗಾದ್ರೆ ಪೊಲೀಸ್ ಇಲಾಖೆಗೆ ಗೊತ್ತಿತ್ತು, ಈಗಾಗಲೇ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರಿ, ಆದ್ರೂ ಕೂಡ ಪೊಲೀಸ್ ಇಲಾಖೆಯ ವೈಫಲ್ಯ ನೇರವಾಗಿ ಇಲ್ಲಿ ಎದ್ದು ಕಾಣ್ತಾ ಇದೆ ತಮ್ಮ ಆರೋಪ. ಖಂಡಿತ ಸರ್, ಕ್ರಮ ಕೈಗೊಂಡಿಲ್ಲ. ಆ ಹುಡುಗ ಕೂಡ ಮತ್ತು ಬಟ್ಟೆ ಸಂಚಾಲಕರು ಕೂಡ ಈ ಮೂಲಕ ಮನವಿ ಮಾಡಿದ್ದಾರೆ, ಪೊಲೀಸ್ ಇಲಾಖೆ ಮನವಿ ಮಾಡಿದ್ದಾರೆ. ಮತ್ತೆ ಆ ಹುಡುಗನಿಗೆ ಕೂಡ ಇವತ್ತ ನಾಳೆ ನನ್ನ ಮೇಲೆ ಅಟ್ಯಾಕ್ ಆಗೋದಂತ ಗೊತ್ತಿತ್ತು, ನಮ್ಮ ಬಳಿ ಕೂಡ ಹೇಳ್ಕೊಂಡಿದ್ದ, ಎಲ್ಲರ ಬಳಿ ಹೇಳ್ಕೊಂಡಿದ್ದ ಈ ತರ ಆಗುತ್ತೆ ಅಂತ ಅವನಿಗೆ ಗೊತ್ತಿತ್ತು. ತಾಯಿ ಬಳಿ ಕೂಡ ಹೇಳಿದ್ದ, ನಾನು ಯಾವುದೇ ಕಾರಣಕ್ಕೂ ಮದುವೆ ಆಗಲ್ಲ, ಮದುವೆ ಆದ್ರೆ ನನ್ನ ದೇಶನ ನನ್ನ ಧರ್ಮನ ಕಾಯೋದು ಯಾರು, ಈ ತರ ಮಾತುಗಳನ್ನು ಹೇಳಿದ್ದ. ನಂತರ ಇದಕ್ಕಿಂತ ಮುಂಚೆ ಕೂಡ ಇವನ ಮೇಲೆ ಅಟ್ಯಾಕ್ ಆಗಿತ್ತು. ಅಟ್ಯಾಕ್ ಆಗಿದ್ರು ಕೂಡ ಪೊಲೀಸ್ ಇಲಾಖೆ ಒಂದು ಈ ತರ ಅಟ್ಯಾಕ್ ಆಗಿದೆ, ಇವನ ಮೇಲೆ ಭಯ ಇದೆ, ಇವನಿಗೆ ಪ್ರಾಣ ಭಯ ಇದೆ ಅಂತ ಗೊತ್ತಿದ್ದು ಕೂಡ ಪೊಲೀಸ್ ಇಲಾಖೆ ಅವನಿಗೆ ಸೂಕ್ತ ರಕ್ಷಣೆ ಕೊಡುವ ವ್ಯವಸ್ಥೆ ಮಾಡಿಲ್ಲ. ಇಲ್ಲಿ ಪೊಲೀಸ್ ಇಲಾಖೆ ಇದಾಗಿದೆ, ನಂತರ ಜಿಲ್ಲಾಡಳಿತ ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಆಗಿದೆ. ನಂತರ ಈ ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಕೂಡ ಕಾರಣ ಆಗಿರುತ್ತೆ. ಹಾಗೆ ರಾಜ್ಯ ಸರ್ಕಾರ ಇವತ್ತು ಹಿಂದೂಗಳ ಓಟ್ ಪಡೆದು ಇವತ್ತು ಹಿಂದೂ ಧರ್ಮದ ರಕ್ಷಣೆ ಮಾಡಿಲ್ಲ ಅಂದ್ರೆ ಇವರು ಯಾವ ಪುರುಷಾರ್ಥಕ್ಕೆ ಇವತ್ತು ಹಿಂದೂಗಳ ಪರವಾಗಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇರೋದು. ಖಂಡಿತ ಮುಂದಿನ ದಿನಗಳಲ್ಲಿ ಇದು ನಡೀಬಾರ್ದು ಸರ್. ಅಕಸ್ಮಾತ್ ರಾಜ್ಯ ಸರ್ಕಾರಕ್ಕೆ ಇಂತ ಉಗ್ರ ಸಂಘಟನೆಗಳನ್ನ ಮಟ್ಟ ಹಾಕದಿದ್ರೆ ಹೇಳಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳಕ್ಕೆ ನಾವು ರೆಡಿ ಇದ್ದೀವಿ ನಾವು. ಇದು ಪ್ರಶಾಂತ್ ಬಂಗೇರ್ ಅವರು, ರಾಮಸೇನೆ ಮುಖಂಡರು, ಶಿವಮೊಗ್ಗ. ಬಹಳ ಹತ್ರದಿಂದ ಆ ಹುಡುಗನನ್ನ ನೋಡಿದಂತಹ ವ್ಯಕ್ತಿ ಜೊತೆಗೆ ನೇರವಾಗಿ ಹಾಕ್ತಾ ಇರುವಂತಹ ಒಂದು ಆರೋಪ ಅಂತ ಹೇಳಿದ್ರೆ, ಇದು ಜಿಲ್ಲಾಡಳಿತದ ವೈಫಲ್ಯ, ಜೊತೆಗೆ ಹಿಂದೂ ಪರವಾಗಿರುವಂತಹ ಪಕ್ಷ ನಾವು ನಿಮ್ಗೋಸ್ಕರ ಇದ್ದೇವೆ ಅನ್ನುವಂತಹ ಪಕ್ಷ ಏನಿದೆ ಈ ರೀತಿ ನಡು ನೀರಲ್ಲಿ ಕೈ ಬಿಡ್ತದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಈ ಅಧಿಕಾರಕ್ಕೆ ಬಂದಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಪ್ರಶಾಂತ್ ಬಂಗೇರ್ ಅವರು ಕೇಳಿರುವಂತದ್ದು. ನಾನು ಈ ಪ್ರಶ್ನೆಯನ್ನ ನೇರವಾಗಿ ಮಹೇಶ್ ತುಪ್ಪೆಕಲ್ ಅವರಿಗೆ ಕೇಳ್ತೇನೆ. ಮಹೇಶ್ ತುಪ್ಪೆಕಲ್ ಅವರು ಏನ್ ಹೇಳ್ತೀರಾ? ಪ್ರಶಾಂತ್ ಬಂಗೇರ್ ಅವರ ಆಕ್ರೋಶಕ್ಕೆ ನನ್ನ ಸಮ್ಮತಿ ಇದೆ. ಆದ್ರೆ ನಮ್ಮ ಸರ್ಕಾರ ಅಥವಾ ಬಿಜೆಪಿ ಸರ್ಕಾರ ಈ ವಿಷಯಗಳನ್ನು ಗೊತ್ತಿದ್ದು ಈ ರೀತಿಯ ವ್ಯವಸ್ಥೆಗೆ ಅವಕಾಶ ಮಾಡಿಕೊಟ್ಟಿದೆ ಎಂಬುದನ್ನು ನಾನು ಒಪ್ಪುವುದಿಲ್ಲ. ಹೌದು, ಲೋಪ ಆಗಿದೆ. ಕಳೆದ ವಾರ ಅಥವಾ 15 ದಿವಸದ ಮೊದಲು ತುಪ್ಪೆಕಲ್ ಅವರೇ, ಬಹುಶಃ ಪ್ರಶಾಂತ್ ಬಂಗೇರ್ ಅವರು ಆ ಭಾಗದವರಿಗೆ ಗೊತ್ತಿದೆ ಈ ಹುಡುಗನ ಬಗ್ಗೆ. ಸೊ ಅವರು ಹೇಳಿದ್ರು ಈ ಹಿಂದೆ ಕೂಡ ಬೆದರಿಕೆ ಇದೆ, ಈ ರೀತಿ ಪ್ರಕರಣಗಳು ಆಗುತ್ತೆ, ಪೊಲೀಸ್ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ನಾನು ಎಲ್ಲೋ ಒಂದ್ ಕಡೆ 2-3 ರಿಪೋರ್ಟ್ ಗಳನ್ನ ನೋಡ್ತಾ ಇದ್ದಾಗ ಆ ಭಾಗದ ಜಿಲ್ಲಾಡಳಿತದ ವೈಫಲ್ಯ ನೇರವಾಗಿ ಎದ್ದು ಕಾಣ್ತಾ ಇದೆ ಅನ್ನುವಂಥದ್ದು. ಆ ಭಾಗ ಅನ್ನುವಂಥದ್ದು ಎಲ್ಲೋ ಕಗ್ಗತ್ತಲಲ್ಲಿ ಇರುವಂತದ್ದಲ್ಲ. ಅರಗ ಜ್ಞಾನೇಂದ್ರ ಅವರ ಭಾಗ. ಶಿವಮೊಗ್ಗ ಅಂತ ಬಂದಾಗ ಅಲ್ಲಿ ನಮ್ಮ BS ಯಡಿಯೂರಪ್ಪನವರು ಬರ್ತಾರೆ, ಅವರ ಮಗ ರಾಘವೇಂದ್ರ ಅವರು ಬರ್ತಾರೆ, ಇದೆಲ್ಲವೂ ಕೂಡ ನೋಡಿದಾಗ ಈಶ್ವರಪ್ಪನವರು ಬರ್ತಾರೆ. ಏನು ಘಟಾನುಘಟಿಗಳು ಇರುವಂತಹ ಭಾಗ, ಎಲ್ಲವೂ ಕೂಡ ಕೇಸರಿಮಯ, ಎಲ್ಲವೂ ಕೂಡ ಪ್ರಬಲರಾಗಿರುವಂತವ್ರು. ಏನ್ರಿ ಇದನ್ನ ಕೇಳ್ತಾ ಇರುವಂತ ಜನರು? ಇದು ಅಲ್ಲಿ ಆಗ್ತಾ ಇದೆ ಅಂತ ಬಂದಾಗ ಕೂಡ, ಈ ರೀತಿ ಆಗ್ತಾ ಇದೆ ಅಂತ ಬಂದಾಗ ಕೂಡ ಯಾರೊಬ್ರು ಕೂಡ ಪ್ರಶ್ನೆಯನ್ನ ಮಾಡಿಲ್ಲ. ಇಲ್ಲಿ ನೇರವಾಗಿ ಜಿಲ್ಲಾಡಳಿತದ ವೈಫಲ್ಯ, ಇಲಾಖೆಯ ವೈಫಲ್ಯ ಅನ್ನೋದು ನಾನು 2-3 ರಿಪೋರ್ಟ್ ಗಳನ್ನ ನೋಡ್ತಾ ಇದ್ದಾಗ ಬಂದಿರುವಂತಹ ವಿಚಾರ, ಆರೋಪ, ನೇರವಾಗಿರುವಂತಹ ಆರೋಪ. ಎಸ್, ನಾನು ಅವರು ಇಲಾಖೆ ಆರೋಪ ಎಂಬುದಕ್ಕೆ ನಾನು 100ಕ್ಕೆ 100 ಸಹಮತ ಇದ್ದೇನೆ. ಅದನ್ನು ನಾನು ನನ್ನ ಇನಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೇನೆ. ಇದು ಇಲಾಖೆಯ ಅಧಿಕಾರಿಗಳು, ಉನ್ನತ ಅಧಿಕಾರಿಗಳ ನಿರ್ಲಕ್ಷ್ಯವಿದಕ್ಕೆ ಕಾರಣ. ಅವರ ತಲೆದಂಡ ಆಗ್ಲೇಬೇಕು. ಪೂರ್ತಿ ಸರ್ಕಾರದ ವೈಫಲ್ಯ ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಿತಿನ್ ಭಾಯ್, ಉಡುಪಿಯಲ್ಲಿ ನೋಡಿದ್ದೇವೆ, ಅದೊಂದು ಗುಂಪಿನಲ್ಲಿ ಬಂದು ದಾಳಿ ಮಾಡಿ ಹಲವಾರು ಮಂದಿಯ ಮಾರಣ ಹೋಮ ಮಾಡಲು ಯೋಜನೆ ಮಾಡಿದ್ದ ಗಂಗಾವತಿಯ 5 ಮಂದಿಯನ್ನು ಬಂಧಿಸಿದಂತೂ ನಮ್ಮ ಕಣ್ಣೆದುರಿಗೆ ಇದೆ. ಎಷ್ಟೆಲ್ಲ ಅವರು ಪ್ರಿಕಾಷನ್ ತಗೊಳ್ಬೇಕಾ ಅದೆಲ್ಲ ಪ್ರಿಕಾಷನ್ ಯಾವ ಕಡೆ ತಗೊಳ್ಬೇಕು ಅದನ್ನು ತಗೊಂಡಿದ್ದಾರೆ. 2015ರಲ್ಲಿ ಮಂಗಳೂರು ಮೂಲದ ವಿಶ್ವನಾಥ ಶೆಟ್ಟಿ ಅವರ ಹತ್ಯೆ ಕೂಡ ಅದೇ ಶಿವಮೊಗ್ಗದಲ್ಲಿ ಆಗಿದೆ. ಅದು ಇನ್ನೂ ಕೂಡ ಮಾಸಿಲ್ಲ. ಅದರ ಅಪರಾಧಿಗಳಿಗೆ ಇನ್ನೂ ಕೂಡ ಸಂಪೂರ್ಣವಾದ ಶಿಕ್ಷೆ ಆಗಿಲ್ಲ. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ಅದನ್ನು. ನೀವು ಹೇಳಿದ ಹಾಗೆ ಗೃಹ ಸಚಿವರ ಜಿಲ್ಲೆ, ಗೃಹ ಸಚಿವರು ಹುಟ್ಟಿ ಬೆಳೆದಂತ ಪಟ್ಟಣ, ಗೃಹ ಸಚಿವರು ಓದಿದಂತ ಪಟ್ಟಣ, ಅದರ ಮೂಲೆ ಮೂಲೆಯ ಮಾಹಿತಿ ಅವರಿಗೆ ಸಂಪೂರ್ಣವಾಗಿ ಉಂಟು. 24 ಗಂಟೆ ಅಥವಾ 48 ಗಂಟೆ ಒಳಗೆ ನಮ್ಮ ಭಾವನೆಗೆ ತಕ್ಕಂತ ಒಂದು ನ್ಯಾಯ ಸಿಗಬಹುದು.
ಪ್ರಶಾಂತ್ ಬಂಗೇರವರು ಉಲ್ಲೇಖ ಮಾಡಿದಂತ ಭಾವನೆಯ ತಕ್ಕಂತ ಒಂದು ನ್ಯಾಯ ಸಿಗಬಹುದೆಂಬ ಭರವಸೆಯಲ್ಲಿ ನಾನು ಕೂತ್ಕೊಂಡಿದ್ದೇನೆ. ಈ ಸಮಯದಲ್ಲಿ ನಾನು ಅಲ್ಲ ಮಹೇಶ್ ಅಣ್ಣರವರೇ, ಅಂತ ಹೇಳಿದ್ರೆ ನಿರಂತರವಾಗಿ ಗೋವುಗಳ ಹತ್ಯೆ ಆಗ್ತಾನೆ ಇದೆ ನೋಡಿ. ಮೊದಲಾದ್ರೂ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗೋವುಗಳನ್ನ ಕಳ್ಳತನ ಮಾಡಿದವರನ್ನ ಕಾಂಗ್ರೆಸ್ ಸರ್ಕಾರ ಬಿಡಿಸಿ ತರ್ತಾ ಇತ್ತು. ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ. ಅಷ್ಟೇ ಅಲ್ಲದೆ ಇಷ್ಟು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಬೆಂಬಲ ನಿಂತಿತ್ತು. ಆದ್ರೆ ನಮ್ಗೊಂದು ಆಶಾ ಕಿರಣ ಇತ್ತು, ಏನೋ ಬಿಜೆಪಿ ಸರ್ಕಾರ ಬಂದಾಗ ನಮ್ಗೆ ರಕ್ಷಣೆ ಇದೆ, ಗೋವುಗಳಿಗೆ ರಕ್ಷಣೆ ಇದೆ. ಆದ್ರೆ ಏನಾಗ್ತಾ ಇದೆ, ಇದೇನಾಗ್ತಾ ಇದೆ ಇಲ್ಲಿ? ತುಪ್ಪೆಕಲ್ರವರೇ, ಸರ್ಕಾರ ಇರೋದು ಇಲಾಖೆಯನ್ನ ನಡೆಸಿಕೊಳ್ಳಿಕ್ಕಲ್ಲ, ಇಲಾಖೆ ಸರ್ಕಾರವನ್ನು ನಡೆಸುವುದಲ್ಲ. ನೀವು ಬೆಳೆಸಿದ್ರೆ ಮಾತಾಡಬೇಡಿ. ಸರ್ಕಾರ ಕೊಲೆಯನ್ನು ನೀವು ಹಿಂದೆ ಕೊಡ್ತೀರಾ? ಅವನ ಜೀವನ ಅವನನ್ನ ಜೀವ ಕೊಡ್ತೀರಾ? ನೀವು ಅವನ ಜೀವ ಕೊಡ್ತೀರಾ? ನಿಮ್ಗೆ ಅದು ಆಗ್ತದ? ಈಗ ಸತ್ತ ಮೇಲೆ ಕೊಂದವನನ್ನು ಹಿಡಿಯುವುದಲ್ಲ, ಅವನ ಜೀವ ಕೊಡಿ. ನೀವು ಅಲ್ಲ, ನೀವು ಬೆಳೆಸಿದ್ದೀಗ, ಈಗ ನೀವು ಬೆಳೆಸ್ತಾ ಇದ್ದೀರಾ. ರಾಮಸೇನೆ ಅವ್ರು ಏನ್ ಹೇಳ್ತಾರೆ ನೋಡಿ, ಕೇಳಿ ಅಲ್ಲಿ. ಮಹೇಶಣ್ಣ ಕೇಳಿ ಏನ್ ಹೇಳ್ತಾರೆ ಅಂತ ಕೇಳಿ, ಕೇಳಿ ನೀವು ಏನ್ ಹೇಳ್ತಾರಂತ. ಅಲ್ಲಲ್ಲ ಮಹೇಶಣ್ಣ ಅವ್ರ ಹತ್ರ ಕೇಳಿ. ಒಂದು ನಿಮಿಷ ಮಹೇಶಣ್ಣ ಪ್ರಾಣ ಹೋಗುವ ಮಟ್ಟಿಗೆ ಬಂದು ಬೆಳೆದು ನಿಂತಿದೆ. ಸರಿ ಸರ್, ಯಾರಿದ್ದೀರಾ? ಯಾರು ನೋಡ್ತಾ ಇದಾರೆ? ರಾಜ್ಯವನ್ನ ಯಾರು ಆಳ್ತಾ ಇದಾರೆ? ದೇಶವನ್ನ ಯಾರು ಆಳ್ತಾ ಯಾರ ಇದಾರೆ? ಕೈಯಲ್ಲಿ ಹೇಳಿ. ಯಾವ ರಾಜ್ಯರು ನೋಡ್ಕೊಳ್ಬೇಕಾಗಿತ್ತು ನಮ್ಗಳನ್ನ, ಪ್ರಜೆಗಳನ್ನ ಅನ್ನುವಂತ ಪ್ರಶ್ನೆ ಬರುತ್ತಲ್ಲ ಸರ್, ಇದನ್ನ ನಾವು ಕೇಳ್ತಾ ಇರುವಂತದ್ದು. ಮಹೇಶಣ್ಣ, ಒಂದು ಪ್ರಶ್ನೆ. ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ SDPI ಅನ್ನುವಂತ ಒಂದು ಪಕ್ಷ ಸಂಘಟನೆ ಯಾವಾಗ ಆಯ್ತು? ಇತ್ತೀಚೆಗೆ 6 ತಿಂಗಳಲ್ಲಿ ಆಯ್ತು. ಯಾರಿದ್ರು ಅಲ್ಲಿ, ಯಾರು ಈಗ ಇದ್ದಾರೆ? ಆಲೋಚನೆ ಮಾಡಿ ನೀವೇ. ನಾವು ಬೇರೆ ಏನು ಹೇಳಲ್ಲ ಮಹೇಶಣ್ಣ. ಮಲೆನಾಡಿನ ಸಂಘಟನೆ ಮತ್ತು ಮಲೆನಾಡಿನ ರಾಜ್ಯಕ್ಕೆ ಒಂದು ಸ್ವಲ್ಪ ಹತ್ತಿರದಿಂದ ನೋಡಿಕೊಂಡು ಅಲ್ಲಿಯ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ನನಗೆ ಅರಿವಿದೆ. ನನಗೆ 2015ರ ವಿಶ್ವನಾಥ್ ಶೆಟ್ಟಿಯ ಕೊಲೆ ಬಗ್ಗೆ ಉಲ್ಲೇಖ ಮಾಡಿದೆ. ಬಹುಶಃ ಜನತೆ ಮರೆತಿರಬಹುದು. ನನ್ನ ಹೃದಯದಿಂದ ಅಥವಾ ನಮ್ಮಂತ ಕಾರ್ಯಕರ್ತರ ಹೃದಯದಿಂದ ಅದು ಇನ್ನೂ ಹೋಗಿಲ್ಲ. SDPI ರ್ಯಾಲಿಯಿಂದ ಬಂದಂತ ಮತಾಂಧರು ಅಲ್ಲಿ ಶಿವಮೊಗ್ಗದ ಹೊರಗಡೆಯ ಮೈದಾನದಲ್ಲಿ ಆಯೋಜನೆ ಆದಂತ ಒಂದು ಕಾರ್ಯಕ್ರಮದಲ್ಲಿ, SDPI ಕಾರ್ಯಕ್ರಮದ 2015ರದ್ದು, 2015ರಲ್ಲಿ SDPI ರ್ಯಾಲಿಯಿಂದ ಹೊರಗಡೆ ಬಂದ ಮತಾಂಧರು 2 ಹತ್ಯೆಗೆ ಪ್ರಯತ್ನ ಪಟ್ಟಿದ್ರು. ಅದರಲ್ಲಿ ವಿಶ್ವನಾಥ್ ಶೆಟ್ಟಿ ಎಂಬವರು ಮರಣ ಹೊಂದಿದ್ರು. ಇದು ಹಂತ ಹಂತವಾಗಿ ಬೆಳೆಯುತ್ತಾ ಬರ್ತಾ ಉಂಟು ಈ ಸಂಘಟನೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಸೂಕ್ತವಾದ ಒಂದು ಅಂತ್ಯವನ್ನು ಆಡ್ಲಿಕ್ಕೆ ನಾವು ಸೇರಿ ಎಲ್ಲರೂ ತಯಾರಾಗಿದ್ದೇವೆ. ಆದ್ರೆ ಒಂದೇನೆಂದ್ರೆ, ಮೊನ್ನೆ ಯಾಕೆ ಬ್ಯಾನ್ ಮಾಡಿಲ್ಲ ಅಂತ. ಅಲ್ಲಲ್ಲ, ಬ್ಯಾನ್ ಮಾಡಿದ ಕೂಡಲೇ ಕೋರ್ಟ್ ಇಂದ ಅದಕ್ಕೆ ಅವಕಾಶ ಸಿಗಬಾರದು. ಬ್ಯಾನ್ ಆದ ನಂತರ ಹೇಗೆ 1992ರ ವಾದ್ರಾ ಟ್ರೈನ್ ನ ಗಲಾಟೆ, ವಾದ್ರಾ ಟ್ರೈನ್ ಬೆಂಕಿಯ ಪ್ರಕರಣದ ನಂತರ ಅದು ಇನ್ನೊಂದು ಕೋಮು ಗಲಭೆ ಆಗಿಲ್ಲವೋ, ಹಾಗೆ ಕೈರಾದಲ್ಲಿ ಇನ್ನೊಂದು ಕೋಮು ಗಲಭೆ ನಂತರ ಉತ್ತರ ಪ್ರದೇಶದಲ್ಲಿ ಇನ್ನೊಂದು ಗಲಾಟೆ ಆಗಿಲ್ಲವೋ, ಅದೇ ರೀತಿ ಕರ್ನಾಟಕದಲ್ಲಿ ಕೂಡ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಅಥವಾ ಈ ಪ್ರಕರಣ ಮುಂದುವರೆದ ಭಾಗವಾಗಿ ಆ ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ ಎಂಬ ಭರವಸೆಯೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ. ಓಕೆ, ರಾಜ್ಯವನ್ನ ನೋಡ್ತಾ ಇದ್ದೇವೆ, ಪದೇ ಪದೇ ಎಂತಹ ಪ್ರಕರಣಗಳು ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಅನ್ನುವಂಥದ್ದು, ಯಾವ ರೀತಿ ಶಾಂತಿ ಸುವ್ಯವಸ್ಥೆ ಇದೆ ಅನ್ನುವಂಥದ್ದು ಜನರು ಕೂಡ ನೋಡ್ತಾ ಇದ್ದಾರೆ. ಎಸ್ ಸರ್, ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಉಡುಪಿಯಿಂದ ಸರ್, ಸಂತೋಷ್ ಅಂತ. ಸಂತೋಷ್ ಅವರು ಮಾತಾಡಿ ಸರ್, ಮಾತಾಡಿ. ಹೌದು ಸರ್, ಎಲ್ಲರಿಗೂ ತುಳು ಬರ್ತದೆ, ತುಳುವಲ್ಲಿ ಪಾತಲೆ ಸರ್. ಸರ್ ನಮಸ್ತೆ ಪೂರೈಗಳ ಸರ್. ಫಸ್ಟ್ ದಾದ ಬಂದಾಗ ನಮ್ಮ ಸಂಘಟನೆಗೆ, ಹಿಂದೂ ಸಂಘಟನೆಗೆ ತಾಕತ್ತಿಜ್ಜಿ ಪಂದ್ಯನ ನೇರವಾದ ಪಂದ್ಯ ದಯ ಪಂದ್ ಕೊಡೋದಕ್ಕೆ ಏನ್ ನೀರು ದಯ ಪಂದಾಗ 280 ಜನ ಹಿಂದೂ ಸಂಘಟನೆ ಇತ್ತಿನಕ್ಲೇನು ಕೊಲೆ ಆಡು ಇಕ್ಲಿಗೆ ಕೆಲವೊಂದು ಮಾಹಿತಿ ಮಾತ್ರ ಗೊತ್ತು. ನಮ್ಮ ಖಾಲಿ ಸರ್ ಕೇನೊಂದು ಖಾಲಿ ನಮ್ಮ ಟಿವಿಡ್ ಲಾಗಿನ್ ಮಾತ್ರ ಮಾತ್ರ ಮಕ್ಕ ನಮ್ಮ ದಾಳ ಮಾತ್ರ ದಪನ ಯಾನ್ ಇಂತ ಪಂತ ಉಡುಪಿಡ್ ನಿರಂತರ ಸ್ವತಂತ್ರ ಒಂದೊಂದು ಹಿಂದೂ ಪೊಂಜೋಲು ಹಿಂದೂ ಪೊಂಜೋಕುಲು ಬೇತ ಧರ್ಮದೊಟ್ಟಿಗುಳ್ಳೇರು
ಕುಣಿದಾದ ಪನ್ನಗ ಗೋವತ್ತಲೆ ಒಂದೊಂದು ಗೋ ಸಾಕಟನೆ ಸ್ಟೇಷನ್ ಎದುರು ಕಾಂಡ ಎನ್ಮಗಂತ ಏಡ್ಲ ಪಾತ್ರ ನಕಲು ಇದ್ದೀರಿ ಬಕ್ಕೊಂಜಿ ನಮ್ಮ ಹಿಂದೂ ಸಂಘಟನೆಗೆ ನಿಜವಾದ ತಾಕತ್ತು ಬಂದ ತಣ್ಣೀರ್ ಪಾತ್ರೆ ಸಂಘಟನೆ ಮಲ್ಕೋಡು ಏನು ಸಂಘಟನೆಗೆ ಸ್ವಲ್ಪ ಬ್ಯಾಪನ್ನಗ ಎಂಕಿ ಅನ್ನೋದೇನೆ ಗೊತ್ತು ಅಂದ ಅವಳು ಇಂದು ಪುಂಜಿ ಒಕ್ಲೇನು ಎಂಚು ದುರ್ಬಲಕ ಮಲ್ಪೇರು ಅವಳು ಜನ ಎಂಚು ಪಂದ ದಾಪನ ಎಂಕುಲೊಂಜಿ ಜನಗಣತಿ ಸರ್ವಮಲ್ಲ 3,000 ಜನ ಉಳ್ಳೇರು ಕುಡೊಂಜಿ ಪನ್ನಗ ಡಿಪಾರ್ಟ್ಮೆಂಟ್ ಎಲ್ಲ ಸಂಘಟನೆ ನೇರವನ್ನು 2018 ಬೆಂಗಳೂರಿಗೆ 2,000 ಜನ ಟ್ರೈನ್ ಲೆಕ್ಕ ಬರ್ತೀರು ಬ್ಯಾತ ಧರ್ಮದ ಹಕ್ಕಳು ಜೋಕ್ಲೇನು ಐದು ಬಗ್ಗೆ ತನಿಖೆ ಆಗಿ ಐತ ಬಗ್ಗೆ ಕಪ್ಲಾ ರಿಜಿಸ್ಟರ್ ಆಗಿ ದಾಯಗ ಆಗಿ ಕುಡೊಂಜಿ ಖಾಲಿ ಟಿವಿ ಹಿಡಿತದ ಪಾತಿರ್ನತ್ತು ಹೋದು ಬೆಂಗರೆ ಇರ್ತುಲೆ 8 ಜನ ಕವರ ಪಾತಿರ್ತುಲೆ ದೇವನ ನಮಕ್ ನನ್ನ ಉಲಿಗಾಲ ಇದ್ದಿ ಸರ್ ಏನ್ ಗೊತ್ತು ನಾನು ಇತ್ತಿಗ್ಲ ಒಳ್ಳೆ ಕೆತ್ತ ಸಾಗಣೆ ಆವಾಡು ಅತ್ತು ಇಂದುಲೆಗ ತೊಂದರೆ ಆವಾಡು ಇಂದು ಪಂಜರ್ ಗ್ಯಾನ್ ಪ್ರಚಾರಕ್ಕೆ ಬೈದಿಲ್ಲ ಒಳ್ಳೆ ತೊಂದರೆ ಅಂದ್ರೆ ಫಸ್ಟ್ ಹೋಗ್ನಿ ಯಾನ್ ಕಂಪ್ಲೇಂಟ್ ರಿಜಿಸ್ಟರ್ ಮಲ್ಪವ್ನಿ ಯಾನ್ ದಾದಾಪ್ ಬಂದಾಗ ಮಿತ್ತದ್ದು ಫೋನ್ ಬರ್ತದ ಅಕ್ಲೇನ್ ಇಲ್ಲ ಕಡ್ಪುರುವೇರು ಒಂದೇ ತಣ್ಣೀರ್ ನೆಟ್ ಹಿಡ್ದು ಜಾತ ಧರ್ಮದ ಹಕ್ಕಲ್ಲ ನಮ್ಮ ಹಿಂದೂ ಧರ್ಮದ ಪಂಜಿ ಹೋಗಲ್ಲ ಒಟ್ಟಿಗೆ ಪಂಡನ್ನ ಇಂಗಳು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಂದ ಹತ್ರ ನಮ್ಮ ಭಜನ್ದಲ್ ತಕ್ಲೇನು ಕೊಟ್ಟರ ಚೌಕದ ಲೆಕ್ಕನ ಬರ್ತೀನಿ ಹಿಂಗ್ ಗೊತ್ತಿದ್ದೀನಿ ಯಾನೆಲ್ಲ ಇದ್ದೆ ತೊಂದರೆ ಅನ್ನಗ ಒಂಜಿ ನಮ್ಮ ಹಿಂದೂ ಸಂಘಟನೆ ಎಲ್ಲ ಬೈಜಿರು ಅಂಡ ಪೊಲೀಸ್ ಸ್ಟೇಷನ್ ಹಿಡಿದು ಪೊಲೀಸ್ ತಕ್ಲು ಬೈದಿರು ಒಂಜಿ ಬ್ಯಾಟ ಟೀಮ್ ಒಂಜಿ ಜವನೆ 4 ಜನ 5 ನಿಮಿಷದಲ್ಲ ಬೈದಿರು ಅಕ್ಲೆ ಲೆತಂ ಪೋಯರು ಸೀದಾ ಸ್ಟೇಷನ್ ಪೋಯರು ಇಂಕುಲ ಸ್ಟೇಷನ್ ಪೋಯ ಸ್ಟೇಷನ್ ಹೋದ್ ಪಾಚನ್ ಹಾಕು ಇಜ್ಜಿನಿಕ್ಲೇನು ಅಕ್ಲೇನು ಆಯ್ತು ಮಿತ್ ಕಂಪ್ಲೇಂಟ್ ಆಯ್ಜಿ ಅಕ್ಲೆಗ್ ಮಿತ್ರದು ಫೋನ್ ಬರ್ತೇನೆ ಒಂದು ಆ ಒಂದೊಂದು ತಣ್ಣೀರು ಬಾವಿಟ್ಟು ಹಿಂದೂ ಸಂಘಟನೆ ಸ್ಟ್ರಾಂಗ್ ಮಾಡ್ಕೊಡ್ತಾರೆ ಖಾಲಿ ಫಾಂಡ್ ಪಾತ್ರ ಕೂಡ ಅವು ಪತ್ತಲೆ ಒಂದು ಪತ್ತಲೆ ಒಂದು ಫಾಂಡ್ ಪಂಪಿನ ಅಕ್ಕಿರ ಪಾತ್ರ ಒಂದು ಸಂಘಟನೆ ಹೆಂಗಿ ಬಂದು ಕುಡೊಂದು ಬಂತ ಅಕ್ಕಲ್ಲ ಜನಸಂಖ್ಯೆ ಜಾಸ್ತಿ ಆಗ್ತದೆ ಖಾಲಿ ಫಾಂಡ್ ಇಸುದು ಟಿವಿ ಆಗಿದ ಪಾತ್ರ ಖಾಲಿ ಮ್ಯಾಕ್ಸೂರು ಪಾತ್ರ ಸುಳ್ಳೆ 8 ಜನಸಂಖ್ಯೆ ಆಗ್ತದೆ ದೇವ ನನ್ನ ಮಿತ್ರ ಹುಡುಗಾಲ ಇದ್ದಿ ಸರ್ ಖಾಲಿ ಪ್ರಚಾರಕ್ಕೋಸ್ಕರ ಪಾತ್ರ ಸಂಘಟನೆ ಇಂಚ ಗಟ್ಟಿ ಮಾಡ್ಕೊಡ್ಪನ್ನ ಪ್ರತಿ ಜಿಲ್ಲೆಗೂ ಹೋಡು ಜಿಲ್ಲೆ ಮಲ್ಪಡು ಸಂಘಟನೆ ಗಟ್ಟಿ ಆಗ್ತಾ ಇದೆ ಹೌದಾ ಜೊತೆಗೆ ಸಂಘಟನೆ ಯುವಕರು ಕೂಡ ಈ ರೀತಿ ಆಗ್ತಾ ಇದ್ದಾರೆ ಇವೆಲ್ಲದರ ನಡುವೆ ಕುಮಾರ್ ಮಾಲೆ ಅವರು ನಾನು ಬರ್ತೇನೆ ಮಾತಾಡ್ತೇನೆ ಯಾಕಂದ್ರೆ ಈ ಎಲ್ಲಾ ವಿಚಾರಗಳನ್ನ ಜಂಜಾಟಗಳ ನಡುವೆ ಅವಾದ ವಿರೋಧ ಪ್ರತ್ಯಾರೋಪ ಆರೋಪಗಳ ನಡುವೆ ನನ್ಗೆ ಬಹಳ ಬೇಸರವಾಗಿರುವಂತ ಈ ಒಂದು ವಿಚಾರ ಆ ಸಹೋದರಿಯ ಅಳಲು ಹರ್ಷನ ಸಹೋದರಿಯ ಅಳಲು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರ ಮನಸ್ಸು ಯಾರು ಏನೇ ಆಗಿರ್ಲಿ ಆ ಒಂದು ಸಂದರ್ಭ ನಾವು ಇವತ್ತು ನೋಡಿದಾಗ ಆ ದೃಶ್ಯಗಳನ್ನು ನೋಡಿದಾಗ ಬಹಳವಾಗಿ ಬೇಸರವಾಗಿರುವಂಥದ್ದು ಜೊತೆಗೆ ಆ ಸಹೋದರಿ ಹೇಳಿರುವಂತ ಒಂದು ವಿಚಾರ ಹರ್ಷ ಹಿಂದೂ ಎಂದು ಹೆಸರಿಟ್ಟಿದ್ದೇ ತಪ್ಪಾಯ್ತಾ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ ಅಂದ್ರೆ ಹರ್ಷ ಹಿಂದೂ ಅನ್ನುವಂತ ಹೆಸರನ್ನ ಇಟ್ಟಿದ್ದಂತೆ ಆ ಹುಡುಗ ಹಾಗಾಗಿ ಆ ಒಂದು ಹೆಸರೇ ಆತನಿಗೆ ಮುಳುವಾಯ್ತು ಅನ್ನುವಂತ ಪ್ರಶ್ನೆಯನ್ನ ಆ ಹೆಣ್ಮಗಳು ಅಳ್ತಾ ಕೇಳಿದ್ದಾಳೆ ಅದರ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ ನೋಡ್ಕೊಂಡು ಯಾರೋ ಫೋನ್ ಮಾಡಿ ನಿನ್ ತಮ್ಮನ್ ಹೊಡೆದಾಕಿದ್ದಾರೆ ಚಿಕ್ಕಮಂಗ್ಳೂರಲ್ಲಿ ಇದ್ದೆ ಸರ್ ನಾನು ನಿನ್ ತಮ್ಮನ್ ಹೊಡೆದಾಕಿದ್ದಾರೆ ಅಂತ ಹೇಳಿ ವಾಟ್ಸಪ್ ಸ್ಟೇಟಸ್ ಕಳಿಸ್ತಾ ಇದ್ದಾರೆ ಸರ್ ಅಲ್ಲಿ ಯಾರು ಮಾಡಿದ್ದಾರೆ ಏನು ಎತ್ತ ಯಾರಿಗೂ ಇಲ್ಲ ಒಟ್ಟು ನಿನ್ ತಮ್ಮನ ಹೊಡೆದಾಕಿದ್ದಾರೆ ತಗೋ ವಿಡಿಯೋ ನೋಡು ಅಂತ ಸೆಂಡ್ ಮಾಡಿದ್ರೆ ನಾವೇನ್ ಮಾಡ್ಬೇಕು ಸರ್ 8 ಗಂಟೆ 8:30 ಊಟ ಮಾಡಕ್ ಹೋಗಿರೋನು ಆಚೆ ಹೆಣವಾಗವನು ನಾವ್ ಯಾರಿಗ್ ಕೇಳೋಣ ಈಗ ಯಾರ ಹತ್ರ ನ್ಯಾಯ ಮಾತ್ರ ಕೇಳ್ತಾನೆ ಇದೀವಿ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಇದಾರೆ ಅವ್ರೇನ್ ಮಾಡ್ಬೇಕೋ ಮಾಡ್ಕೋತಾರೆ ಹೌದಾ ಅಲ್ವಾ ಸರ್ ಅವ್ನಿನ್ನೇನೇನು ಮಾಡಿಲ್ಲ ಅವ್ನ್ ಹಿಂದೂ ಅವ್ನ್ ಜೈರಾಮ್ ಶ್ರೀರಾಮ್ ಅನ್ಕೊಂಡೇ ಹೋಗ್ಬಿಟ್ಟ ನನ್ ತಮ್ಮ ನೋಡಕ್ ಆಗ್ತಿಲ್ಲ ಅವನ್ನ ಹೆತ್ತೊಟ್ಟೆ ಹೆಂಗ್ ನೋಡೋಣ ಸರ್ ಇಷ್ಟೊಂದ್ ಕ್ರೂರಿಗಳಿದಾರ ಮನುಷ್ಯತ್ವ ಮಾನವೀಯತೆಗೆ ಬೆಲೆನೇ ಇಲ್ವಾ ಅವ್ರ ಮನೆಯಲ್ಲೂ ಮಕ್ಳಿರ್ತಾರಲ್ವಾ ಅವರು ಹೆತ್ತಿರ್ತಾರಲ್ವಾ 1 2 ಈ ತರ ಮಾಡ್ತಾರ ಸರ್ ಯಾರಾದ್ರೂ ಎಲ್ಲಾರ ಮನೆಯಲ್ಲೂ ಈಗ ನೀವು ಎಲ್ಲಾರು ಇದ್ದೀರಾ ಆಚೆ ಹೋದವ್ರು ಒಳಗೆ ಬಂದಿಲ್ಲ ಅಂತ ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಯಾವ್ದ್ರಲ್ಲೂ ಒಂದ್ ಕೆಟ್ಟ ಹುಡ್ಗ ಅಂತ ಅನ್ನಿಸ್ಕೊಂಡೇ ಇರೋ ನನಗೆ ಬರೀ ಒಂದು ಹರ್ಷ ಹಿಂದೂ ಅಂತ ಹೆಸರಿಟ್ಕೊಂಡಿರೋದೇ ತಪ್ಪಾಗೋಯ್ತಾ ಅವನು ಇವತ್ ನಮ್ಮ ಅಪ್ಪ ಅಮ್ಮಂಗ್ ನೋಡೋರಿಲ್ಲ ನಮಗಿರೋನ್ ಒಬ್ನೇ ತಮ್ಮ ನಾವೇನ್ ಮಾಡ್ಬೇಕು ಹೇಳಿ ಸರಿ ಅಲ್ಲಿ ನ್ಯಾಯವಾದ ದಯವಿಟ್ಟು ನ್ಯಾಯ ಒಂದ್ ಕೊಡ್ಸ್ಬಿಡಿ ಸರ್ ನನ್ನ ತಮ್ಮ ಬೇಕಷ್ಟೇ ಸರ್ ನನಗೆ ನನ್ನ ತಮ್ಮ ಬೇಕು ಅಯ್ಯೋ ನನ್ನ ತಮ್ಮನೇ ನಮಗೆಲ್ಲ ಅವನೇ ಇಲ್ಲ ನನ್ನ ತಮ್ಮ ಏನಿಲ್ಲ ಅಂದ್ರೆ ನಾನು ಏನು ಮಾಡಲಿ ಇರೋನೊಬ್ಬ ತಮ್ಮನ ಕಳ್ಕೊಂಡು ನಾನು ಏನು ಮಾಡಲಿ
ಕರ್ಸ್ಕೊಟ್ಬಿಡಿ ಅಷ್ಟೇ, ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ನನಗೇನು ಬೇಡ, ಒಂದ್ಸಲ ಕರ್ಸ್ಕೊಟ್ಬಿಡಿ, ಒಂದ್ಸಲ ಕರ್ಸ್ಕೊಟ್ಬಿಡಿ ಸರ್. ಅಯ್ಯೋ ನನ್ನ ತಮ್ಮನೇ ನಮಗೆಲ್ಲ, ಅವನೇ ಇಲ್ಲ, ನನ್ನ ತಮ್ಮ ಏನಿಲ್ಲ ಅಂದ್ರೆ ಇದು ಹತ್ಯೆಯಾಗಿರುವಂತಹ ಹರ್ಷ ಅವರ ಸಹೋದರಿ ಅಶ್ವಿನಿ ಅವರ ಅಳಲು ಯಾವ ರೀತಿ ಇತ್ತು ಅನ್ನೋದು ನಾವು ನೋಡ್ಕೊಂಡು ಬಂದ್ರಿ. ಹೇಳಿರುವಂತಹ ವಿಚಾರ ಹರ್ಷ ಹಿಂದೂ ಅನ್ನೋದು ಹೆಸರಿಟ್ಟಿದ್ದೆ ತಪ್ಪಾಯ್ತಾ ಅನ್ನುವಂಥದ್ದು. ನೇರವಾಗಿ ಈ ವಿಚಾರವನ್ನ ಪ್ರದೀಪ್ ಸರಿಪಳ ಅವ್ರ ಜೊತೆ ಹೋಗ್ತೇನೆ. ಏನ್ ಹೇಳ್ತೀರಾ, ಹರ್ಷ ಹಿಂದೂ ಅಂತ ಹೆಸರು ಹೇಳಿದ್ರೆ ತಪ್ಪಾಯ್ತಾ ಅನ್ನುವಂತಹ ವಿಚಾರವನ್ನ ಸಹೋದರಿ ಕೇಳ್ತಾರೆ, ಹತಾಶೆಯಿಂದ ಬೇಸರದಿಂದ ಕೇಳ್ತಾಳೆ ಅಂತ ಬಂದಾಗ ಎಸ್ ಈ ಒಂದು ಹಣೆಪಟ್ಟಿ ಆ ಜಿಹಾದಿ ಮಾನಸಿಕತೆ ಎಷ್ಟಿದೆ ಅಂತ ಹೇಳಿದ್ರೆ ನಾವು ನೋಡಿದ್ದೇವೆ. ಮಂಗಳೂರಲ್ಲಿ ನಿರಂತರವಾಗಿ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದೇವೆ. ನಿರಂತರವಾಗಿ ಹಿಂದೂಗಳನ್ನು ದಮನ ಮಾಡುವಂಥ ಕೆಲಸಗಳು ಮಾಡ್ತಾನೆ ಇದ್ದಾರೆ. ಅಷ್ಟೇ ಅಲ್ಲದೆ ಇವಾಗ ಮುಂದುವರಿದ ಭಾಗ, ಪ್ರತಿ ಬಾರಿ ನಾನು ಹೇಳೋದು ಮುಂದುವರಿದ ಭಾಗ ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ. ಸರ್ಕಾರ ಇದೆ ನಮ್ಮ ಜೊತೆಗೆ ಅನ್ನೋತಕ್ಕಂತಹ ಏನು ಭಾವನೆ ಇದೆ, ಅದನ್ನು ಕಳ್ಕೊಳ್ತಾ ಇದ್ದೇವೆ ನಾವು. ಕಳ್ಕೊಳ್ತಾ ಇದ್ದೀರಾ? ಹೌದು, ಖಂಡಿತವಾಗಿ. ಇಷ್ಟು ತಾವುಗಳು ರಾಜ್ಯಕ್ಕೆ ನೋಡಿ, ಹಿಂದೂ ಸಂಘಟನೆ ಯಾವುದು ಕೂಡ ರಾಜಕೀಯ ಪಕ್ಷ ಇರುತ್ತೆ ಅಥವಾ ಪಕ್ಷ ಇದೆ ಅಲ್ಲ, ಪಕ್ಷ ಇರುತ್ತೆ ಅನ್ನತಕ್ಕಂತ ಏನು ನಂಬಿಕೆಯಿಂದ ಸಂಘಟನೆ ಹೋರಾಟಕ್ಕೆ ಬಂದವರಲ್ಲ ನಾವು. ಸಂಘಟನೆ ಇರ್ಬೋದು, ರಾಜಕೀಯ ರಹಿತವಾಗಿದ್ದಾರೆ. ಯಾವುದೇನೋ ಹಿಂದೂ ವಿರೋಧಿ ಬಂದಾಗ ಕೂಡ ನಾವು ಪಕ್ಷದ ವಿರುದ್ಧವಾಗಿ ನಿಂತುಕೊಂಡು ಘೋಷಣೆ ಹಾಕಿದ್ದು, ಪ್ರತಿಭಟನೆ ಮಾಡಿದ್ದು ಇದೆ. ಏನೋ ಪರಿವಾರದ ಸಂಘಟನೆಯ ಪಕ್ಷ ನಮ್ಗೆ ಬರುತ್ತೆ ಅನ್ನತಕ್ಕಂಥ ಒಂದು ಚಿಕ್ಕ ಒಂದು ನಂಬಿಕೆ ಏನಿತ್ತು, ಅದು ಇವತ್ತು ಕಳೆದುಕೊಳ್ಳುವಂತ ಆಗಿದೆ. ಏನೋ ಕಾರ್ಯಕರ್ತನ ಹತ್ಯೆ, ಅದನ್ನು ನೀವು ವಿಡಿಯೋ ನೋಡಿರ್ಬೋದು. ಆ ರಕ್ತದ ಮಡುವಿನಲ್ಲಿ ಬಿದ್ದಾಗ ಅವನು ಕೈಕಾಲು ಇದು ಮಾಡುವಾಗ ಅದು ನೋಡ್ಲಿಕ್ಕಾಗಲಿಲ್ಲ. ಬೆಳಗಿನಿಂದ ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ ಕಾರ್ಯಕರ್ತರು. ಇದನ್ನ ಕಾರ್ಯಕರ್ತರ ಮನಸ್ಥಿತಿಯನ್ನು ಕುಗ್ಗಿಸುವಂಥ ಕೆಲಸಗಳನ್ನು ಜಿಹಾದಿಗಳು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ನಾವು ಅಷ್ಟರ ಆದರೂ ಕೂಡ ಇತ್ತೀಚೆಗೆ ಒಂದು ಉಡುಪಿನಂಗಡಿಯಲ್ಲಿ ಕೂಡ ಘಟನೆ ನಡೆಯಿತು. ಅದೇ PFI ಕಾರ್ಯಕರ್ತರು ಮೀನು ಮಾರಾಟ ಮಾಡುವಂತಹ ಹುಡುಗರನ್ನ ಹತ್ಯೆ ಮಾಡಲಿಕ್ಕೆ ಸಂಚು ಮಾಡಿದ್ರು. ಅವರನ್ನ ಹತ್ಯೆ ಮಾಡಲಿಕ್ಕೆ ಕೂಡ ಮಾರಕಾಯುಧಗಳನ್ನು ಬೀಸಿ ಅವರನ್ನು ಸಂಚು ಕೂಡ ಮಾಡಿದ್ರು, ಹತ್ಯೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ಆಗಲಿಲ್ಲ ಅವರ ಕೈಯಿಂದ. ಆವಾಗಲೂ ಕೂಡ ನಾವು ಹೇಳಿದ್ವಿ, ಪೊಲೀಸ್ ಠಾಣೆ ಮೇಲೆ ಮುತ್ತಿಗೆಗಳನ್ನು ಹಾಕಿದ್ರು. ಏನೋ ಗಾನಕುಮಾರಿ SPR ಗಾನಕುಮಾರಿ ಮೇಲೆ ಕೈ ಮಾಡಿದ್ದು. ಇಷ್ಟೊಂದು ಆದರೂ ಕೂಡ ಸರ್ಕಾರ ಸುಮ್ಮನಿದೆ ಅಂತ ಹೇಳಿದ್ರೆ ನಾಚಿಕೆ ಇದೆ. ಖಂಡಿತವಾಗಿ ಕೂಡ ಇದು ಸರ್ಕಾರದ ವೈಫಲ್ಯ ಅಂತ ಹೇಳ್ತೇನೆ ನಾನು. ಒಂದು ವೇಳೆ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದ್ರೆ ಖಂಡಿತವಾಗಿ ನಮ್ಮ ಕಾರ್ಯಕರ್ತ ಉಳಿತಾ ಇದ್ದ. ಆವಾಗಲೇ ಏನೋದು ಜಿಲ್ಲಾಡಳಿತಕ್ಕೆ ಕೊಟ್ಟರು ಕೂಡ ನಮ್ಮ ಸರ್ಕಾರ ಜಿಲ್ಲಾಡಳಿತ ನಡೆಸ್ಕೊಳ್ಳೋರು ಯಾರು? ನಮ್ಮ ಸರ್ಕಾರ ನಡೆಸ್ಕೊಳ್ಬೇಕಿತ್ತು. ನಡೆಸ್ಕೊಳ್ಳುವಂತ ರೀತಿ ಏನಿತ್ತಿದು? ಪ್ರತಿ ಬಾರಿ ನಾನು ಇಲ್ಲಿ ಕೂತ್ಕೊಂಡು ದೇವಸ್ಥಾನ ಹೊಡೆದಾಗ್ಲೂ ಕೂಡ ಜಿಲ್ಲಾಡಳಿತದ ವೈಫಲ್ಯ, ಅದು ಗೋಹತ್ಯೆ ಕೂಡ ಜಿಲ್ಲಾಡಳಿತ ವೈಫಲ್ಯ. ಸರ್ಕಾರ ಏನ್ ಮಾಡ್ತಾ ಇದೆ ಸ್ವಾಮಿ? ಸರ್ಕಾರ ಏನ್ ಮಾಡ್ತಾ ಇದೆ? ಹೆಸರನ್ನ ಹೇಳಿದವರು ಅವರುಗಳೇ ಖಂಡಿತವಾಗಿ ಅಲ್ವಾ. ನಾವು ಏನು ಅದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅದನ್ನು ಒಪ್ಕೋಬಹುದಿತ್ತು. ಇಷ್ಟು ಬಂದ್ರು ಸರ್ಕಾರ, ಅವ್ರ ಜೊತೆಗೆ ಇರೋ ಸರ್ಕಾರ, ಅದು ಒಪ್ಕೊಳ್ಬೇಕಲೇಬೇಕು. ಅದು ಮುಸಲ್ಮಾನರ ಪರವಾಗಿರೋ ಸರ್ಕಾರ ಖಂಡಿತವಾಗಿ ಹೌದು. ಆದ್ರೆ ಬಿಜೆಪಿ ಪರ ಸರ್ಕಾರ ಏನ್ ಮಾಡ್ತಾ ಇದೆ? ಬಂದಿದ್ದ ಅಧಿಕಾರದಲ್ಲಿ ಮೇಲಿಂದ ಕೆಳಗಡೆ ಇದೆ, ಎಲ್ಲ ಕಡೆ ಇದೆ. ಯಾಕೆ ಹಿಂದೂಗಳಿಗೆ ರಕ್ಷಣೆ ಇಲ್ಲ, ಗೋವುಗಳಿಗೆ ರಕ್ಷಣೆ ಇಲ್ಲ? ಇಂದು ಕಾರ್ಯಕರ್ತನ ಹತ್ಯೆ ಆಗಿದೆ. ಇವಾಗ ಗೋವುಗಳಾಯ್ತು, ಇವಾಗ ನಿರಂತರವಾಗಿ ಕೊಲೆ ಮಾಡುವ ಪ್ರಯತ್ನಕ್ಕೆ ಕೊಲೆ ಮಾಡುವವರಿಗೆ ಬಂದಿದ್ದಾರೆ. ಏನ್ ಮಾಡ್ತಾ ಇದೆ? PFI ನ ಬ್ಯಾನ್ ಮಾಡ್ತಾರಾ ಇಲ್ವಾ? ಏನಾಗ್ತಾ ಇದೆ ಇದರಲ್ಲಿ? ಓಕೆ ಇಲ್ಲಿ ಅನೇಕ ಕಮೆಂಟ್ಸ್ ಗಳು ಬರ್ತಾ ಇದೆ. ಬಹುಶಃ ತಾವು ಈಗ ಹೇಳಿರುವಂತಹ ಮಾಹಿತಿಗೆ ಈ ಒಂದು ಒಬ್ರು ಕಮೆಂಟ್ಸ್ ಹಾಕಿದ್ದಾರೆ, ಯಶುಗೌಡ ಅವರು. ನನ್ನದೊಂದು ಮಾತು ಏನಂದ್ರೆ, ಎಲ್ಲಾ ಹಿಂದೂ ಸಂಘಟನೆಗಳು ರಾಜಕೀಯ ಪಕ್ಷದಿಂದ ಹೊರ ಬಂದ್ರೆ ಇದಕ್ಕೆ ಕೊನೆ ಅಂತೂ ಖಂಡಿತ ಆಗುತ್ತೆ, 100%. ಖಂಡಿತವಾಗಿ ಕೂಡ ವಿಶ್ವ ಹಿಂದೂ ಪರಿಷತ್ ಯಾವುದೇ ರಾಜಕೀಯ ಪಕ್ಷವನ್ನ ಮೆಚ್ಚಿಕೊಂಡು ಕೆಲಸ ಮಾಡಿದಲ್ಲ. ಅದು ಯಾವುದೇ ಸಂಘಟನೆ, ಯಾವುದೇ ಪಕ್ಷದ ಒಟ್ಟಿಗೆ ಇಲ್ಲ. ನೇರವಾಗಿ ಪಕ್ಷದ ರಹಿತವಾಗಿ ನಾನೆಲ್ಲೂ ಕೂಡ ರಾಜಕೀಯದ ಎಲೆಕ್ಷನ್ ಬಂದಾಗ, ಇವನ್ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಕೂಡ ನಾನು ಖುದ್ದಾಗಿ ಎಲ್ಲೂ ಕೂಡ ಮತವನ್ನ ಬೇಡ್ಲಿಕ್ಕೆ ಹೋಗುದಿಲ್ಲ. ನನ್ನ ಇಷ್ಟ ಅದು. ಬೇಕಿದ್ರು ಕೂಡ ಯಾವ್ದಕ್ಕೆ ಹೋಗ್ಬೇಕಿದ್ರು ನನ್ನ ಇಷ್ಟ ಅದು. ರಾಜಕೀಯ ಪರಿವಾರ ಪಕ್ಷ ಇದೆ ಅಂತಕ್ಕಂಥ ಭಾಜಪ ಪಕ್ಷವನ್ನು ನಾವು ಬೆಂಬಲಿಸ್ತೇವೆ ಹೊರತಾಗಿ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಭಾಜಪದ ಜೊತೆಗಿಲ್ಲ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮತ್ತೊಬ್ರು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ರಾಜೇಶ್ ಅವರು, ಬಜರಂಗ ದಳ ಸಂಯೋಜಕರು. ಹೌದೌದು ರಾಜೇಶ್ ಅವರು ನಮಸ್ತೆ. ರಾಜೇಶ್ ಅವರು ಬಹುಶಃ ಶಿವಮೊಗ್ಗಕ್ಕೆ ಸೇರಿದವರು, ಶಿವಮೊಗ್ಗದ ಬಜರಂಗ ದಳ ಸಂಯೋಜಕರು. ರಾಜೇಶ್ ಅವರೇ ನಮಸ್ತೆ. ತಮ್ಮಲ್ಲೇ ಕೇಳಬೇಕು, ತಮ್ಮ ಸಂಘಟನೆಯ ಕಾರ್ಯಕರ್ತನ ಹತ್ಯೆಯಾಗಿರುವಂತದ್ದು ಬಹಳ ಬೇಸರ ಇದೆ ನಮ್ಗಳಿಗೆ. ಮೊದಲದಾಗಿ ಆತನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನೋದು ನಮ್ಮ ಆಶಯ. ಫಸ್ಟ್ ರಿಯಾಕ್ಷನ್ ಸರ್. ಹರ್ಷ ಹಿಂದೂ ಅಂತಾನೆ ಶಿವಮೊಗ್ಗ ನಗರಕ್ಕೆ ಪ್ರಸಿದ್ಧಿಯಾಗಿದ್ದ.
ಅವನು ನಮ್ಮ ಬಜರಂಗ ದಳದ ಪ್ರಕರಣದ ಬಜರಂಗ ದಳ ಸಹಾಯಕಾಗಿದ್ದು ಅವನು ಸುಮಾರು ಲವ್ ಜಿಹಾದ್ ಮತ್ತು ಗೋರಕ್ಷಣೆ ವಿಚಾರದೊಳಗಡೆ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡಂತ ಹುಡುಗ. ಹಲೋ, ಕೇಳ್ತಾ ಇದೆ ರಾಜೇಶ್ ಅವರೇ. ಸುಮಾರು ವರ್ಷಗಳಿಂದ ಗೋವಿನ ರಕ್ಷಣೆ ಮತ್ತು ಲವ್ ಜಿಹಾದಿನ ವಿಚಾರದೊಳಗೆ ಹೆಚ್ಚಿನದಾಗಿ ಆಸಕ್ತಿ ಇತ್ತು. ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಮೊದಲನೇ ಆದ್ಯತೆ ಕೊಟ್ಟಿದ್ದ, ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆ ಮಾಡುವಂತ ಜವಾಬ್ದಾರಿ ತಗೊಂಡಿದ್ದ. ಆದ್ರೆ ಈ ಏನು PFI ಸಂಘಟನೆಯ ಮುಸಲ್ಮಾನ್ ಗೂಂಡಗಳು ಏನಿದ್ದಾರೆ, ಇವರು ಅವನನ್ನು ಟಾರ್ಗೆಟ್ ಮಾಡಿದ್ರು. 2 ವರ್ಷದಿಂದ ಅವನು ಎಲ್ಲಿ ಹೋಗಕ್ ಬಿಡ್ತಿರ್ಲಿಲ್ಲ, ಅವನಿಗೆ ನಿಲ್ಲಕ್ ಬಿಡ್ತಿರ್ಲಿಲ್ಲ. ನಾವು ಪೊಲೀಸ್ ಇಲಾಖೆ ಇದರಲ್ಲಿ ನೇರವಾಗಿ ಮೊದಲನೇ ತಪ್ಪು ಪೊಲೀಸ್ ಇಲಾಖೆ. ಯಾಕಂದ್ರೆ ಪೊಲೀಸ್ ಇಲಾಖೆಗೆ ನಾವೇ ಮಾಹಿತಿ ಕೊಟ್ಟಿದ್ವಿ. ಬೇರೆ ಊರಿಂದ ಶಿವಮೊಗ್ಗಕ್ಕೆ ಮುಸಲ್ಮಾನರು ಬಂದಿದ್ದಾರೆ, ಹರ್ಷ ಹಿಂದೂ ಹರ್ಷನಿಗೆ ಥ್ರೆಟ್ ಇದೆ ಅಂತೇಳಿ ಅಂತ 2 ಸತಿ ಕಂಪ್ಲೇಂಟ್ ಸಹ ಮಾಡ್ತಿದೀವಿ ನಾವು ಬಜರಂಗ ದಳದಿಂದ. ಬಜರಂಗ ದಳದಿಂದ ನಾವು ಎಲ್ಲರಿಗೂ ತಿಳಿಸಿದೀವಿ ಇಲ್ಲಿ ಮುಸಲ್ಮಾನರು ಬಂದಿದ್ದಾರೆ ಅಂತೇಳಿ ಅಂತ. ಆದ್ರೆ ಇಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತು ಅಂತ ಅಂದ್ರೆ ಹೊರಗಿನಿಂದ ಬಂದಿದ್ದಾರೆ. ರಾಜೇಶಣ್ಣ ತಿಳಿಸಿ, ಹೊರಗಿನ ಕಡೆಯಿಂದ ಮುಸಲ್ಮಾನರು ಬರ್ತಾ ಇದ್ದಾರೆ ಅಂತಾನೆ ನಾವು ತಿಳಿಸಿದೀವಿ. ಪೊಲೀಸ್ ಇಲಾಖೆ ಮಾಹಿತಿ ಕೊಟ್ಟಿದ್ದೀರಾ ಈ ಬಗ್ಗೆ? ರಾಜೇಶ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ನಾವೇ ಸಹ ಮಾಹಿತಿ ಕೊಟ್ಟಿದ್ದೀವಿ ನೇರವಾಗಿ ಪೊಲೀಸ್ ಇಲಾಖೆಗೆ. ಬಂದಿದ್ದಾರೆ, ರಾಗಿಗುಡ್ಡದಲ್ಲಿದ್ದಾರೆ, ಟಿಪ್ಪು ನಗರದಲ್ಲಿದ್ದಾರೆ. ಮೊನ್ನೆ ಇದೇ ಇನ್ಸಿಡೆಂಟ್ ವಿಚಾರವಾಗಿ ರಾಜೇಶ್ ಅವರೇ ಹಾಗಾದ್ರೆ ಏನ್ ಹೇಳ್ತಾರೆ ರಾಜೇಶ್ ಅವರೇ? ಮೊದಲೇದಾಗಿ ಗೊತ್ತಿದೆ ತಮ್ಗಳಿಗೆ ಈ ರೀತಿ ಆಗ್ತಾ ಇದೆ ಅನ್ನೋಂಥದ್ದು, ಆತನಿಗೆ ಬೆದರಿಕೆ ಇದೆ, ಪ್ರಾಣ ಭಯ ಇದೆ, ಈ ರೀತಿ ಹತ್ಯೆ ಮಾಡಲಾಗುತ್ತೆ ಅನ್ನೋ ಭಯ ಇದ್ರು ಕೂಡ ತಾವುಗಳು ಮಾಹಿತಿ ಕೊಟ್ಟರು ಕೂಡ ಯಾಕೆ ಈ ಒಂದು ವಿಚಾರಣೆ ಅಥವಾ ಈ ಒಂದು ವಿಚಾರದಲ್ಲಿ ಇಲಾಖೆ ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಅಲ್ಲಲ್ಲ, ನಾನೊಂದು ಮಾತಾಡ್ತೀನಿ. ಭಾರತ ದೇಶ ಹಿಂದೂ ರಾಷ್ಟ್ರ, ಭಾರತ ದೇಶ ನಮ್ದು. ಭಾರತ ದೇಶವನ್ನ ಸುರಕ್ಷಿತವಾಗಿ ಇಟ್ಕೊಬೇಕಾಗಿರೋದು ಹಿಂದೂ ಸಮಾಜದ ಕೆಲಸ. ನಾವು ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ಕೊಂಡು ಯಾವುದೇ ರೀತಿಯ ಕಾನೂನನ್ನ ಕೈಗೆ ತಗೊಳಲ್ಲ. ನಾವು ಬಜರಂಗ ದಳದ ಯಾವುದೇ ಕಾರ್ಯಕರ್ತ ಅದು ಕಾನೂನನ್ನ ಕೈಗೆ ತಗೊಳಲ್ಲ. ಆದ್ರೆ ಇವರು ನಮ್ಮನ್ನ ಇದನ್ನ ಎದುರಿಸ್ತೀವಿ, ಅವ್ರನ್ನ ಬಜರಂಗ ದಳದವ್ರನ್ನ ಡೌನ್ ಮಾಡ್ತೀವಿ ಅನ್ಕೊಂಡಿರೋದಂತ ಸುಳ್ಳು. ಒಬ್ಬ ಕಾರ್ಯಕರ್ತನ ತಪ್ಪಿದೀವಿ, ಇವತ್ತು ನೋವಿದೆ ನಮಗೆ. ಆದ್ರೆ ಸಂಘಟನೆ ಯಾವತ್ತೂ ನಿಲ್ಲಲ್ಲ. ಅವರು PFIನವರು, SDPIನವರು ಅನ್ಕೊಂಡಿರ್ಬೋದು ನಾವೇನೋ ಮುಸಲ್ಮಾನ ರಾಷ್ಟ್ರ ಮಾಡ್ತೀವಿ. ರಾಜೇಶ್ ಅವರೇ, ತಾವು ಶಿವಮೊಗ್ಗದ ಬಜರಂಗ ದಳ ಸಂಯೋಜಕರು. ನಾನು ಆ ಒಂದು ಹರ್ಷರವರ ಸಹೋದರಿಯ ಮಾತುಗಳನ್ನ ಕೇಳಿದಾಗ ಬಹಳಷ್ಟು ಬೇಸರ ಆಯ್ತು. ಆ ಸಹೋದರಿ ಹೇಳಿರುವಂತಹ ಒಂದು ವಿಚಾರ, ಹರ್ಷ ಹಿಂದೂ ಹೆಸರು ಇಟ್ಟುಕೊಂಡಿರುವಂತದ್ದೇ ತಪ್ಪಾಗಿದೆ ಅನ್ನುವಂತಹ ಅಳಲನ್ನ, ಬೇಸರವನ್ನ ಆ ಸಹೋದರಿ ವ್ಯಕ್ತಪಡಿಸಿದ್ದಾಳೆ. ಏನ್ ಹೇಳ್ತೀರಾ ಸರ್? ನೋಡಿ, ಹರ್ಷ ಹಿಂದೂ ಅಂತ ಇಟ್ಕೊಂಡಿದ್ರೆ ಪಾಪ ಅಕ್ಕ ಬೇಸರ ಆಗಿದೆ. ಬೇಸರ ಆಗಿದ್ದಕ್ಕೆ ಯಾವ್ದೋ ನೋವಿನಲ್ಲಿ ಹೇಳಿರೋದು. ಈ ಹಿಂದೂ ಅಂದಿದ್ ಕೂಡಲೇ ಇಲ್ಲಿ ನಾವು ಮುಸಲ್ಮಾನರಿಗೆ ಭಯ ಪಡಬೇಕು ಅಂತ ಏನಿಲ್ಲ. ಅವರು ಶಿವಮೊಗ್ಗ ನಗರದಲ್ಲಿರುವಂತ ಯಾವ ಮುಸಲ್ಮಾನರಿಗೂ ಧೈರ್ಯ ಇರ್ಲಿಲ್ಲ. ಅಂದ್ರೆ ಹೊರಗಡೆಯಿಂದ ಬಂದಿದ್ದಾರೆ. ಆದ್ರೆ ಬಂದಿದ್ದಂತವ್ರನ್ನ ಮಾಹಿತಿ ಕೊಟ್ಟಿದ್ದೀವಿ SP ಗೆ. ಆದ್ರೆ ಅವರು ಕೆಲಸ ಮಾಡಿಲ್ಲ. ಇಲ್ಲಿ ನಾವು ಈಗ ನಮ್ಮ ಇಲ್ಲಿ ಲೋಕಲ್ MLAಗೂ ಆಗ್ರಹ ಮಾಡಿದೀವಿ, ಆಗ್ರಹ ಮಾಡಿದೀವಿ, ಹೋಮ್ ಮಿನಿಸ್ಟ್ರಿಗೆ ಆಗ್ರಹ ಮಾಡಿದೀವಿ. PFI ಮತ್ತು SDPI ಸಂಘಟನೆಯನ್ನ ಬ್ಯಾನ್ ಮಾಡ್ರಿ. ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಹ ಮನವಿ ಮಾಡಿದ್ವಿ ನಾವು. ಈಗ ಸರ್ಕಾರಕ್ಕೆ ಈ ವಿಚಾರ ಇದಾಗ್ಲೇ ತಾವುಗಳು ಹೇಳಿದ್ದೀರಾ, ಆದ್ರೂ ಕೂಡ ಇದು ಎಫೆಕ್ಟ್ ಆಗಿಲ್ಲ ಅಥವಾ ಈ ರೀತಿ ಬಂದು ನಿಂತಿರುವಂತದ್ದು ಈ ಒಂದು ಹತ್ಯೆಯ ವಿಚಾರವಾಗಿ ನಿಜವೂ ಕೂಡ ಬೇಸರ ತರುತ್ತೆ. ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್, ತಾವು ಅಲ್ಲಿ ಇದ್ದವರೇ, ತಾವು ಶಿವಮೊಗ್ಗದ ಬಜರಂಗ ದಳದ ಸಂಯೋಜಕರು ಕೂಡ ಹೌದು. ಕೊನೆಯದಾಗಿ ಈ ಸಂದರ್ಭ. ಎಸ್ ಹಲೋ ರಾಜೇಶ್ ಅವರೇ, ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತೀರಿ. ಓಕೆ ಕೊನೆಯದಾಗಿ ರಾಜೇಶ್ ಅವರು ಏನ್ ಹೇಳಿಕ್ಕೆ ಇಷ್ಟಪಡ್ತಾರೆ? ಕೊನೆಯದಾಗಿ ಈಗ ಹರ್ಷನ್ ಹತ್ಯೆ ಮಾಡದಂತ ಯಾರು ಆರೋಪಿಗಳಿದ್ದಾರೆ, ಅವರು ಯಾವ ಉದ್ದೇಶಕ್ಕೆ ಶಿವಮೊಗ್ಗಕ್ಕೆ ಬಂದ್ರು? ಕೇಳ್ತಾ ಇದೆ. ಅವ್ರು ಯಾವ ಉದ್ದೇಶಕ್ಕೆ ಬಂದ್ರು? ಹೊರಗಿನಿಂದ ಬಂದಿರೋದವ್ರು.
ಅವ್ರು ಇಲ್ಲಿ ಶಿವಮೊಗ್ಗಕ್ಕೆ ಯಾವ ಉದ್ದೇಶಕ್ಕೆ ಬಂದ್ರು, ಇಲ್ಲಿ ಹ್ಯಾಕ್ ಬಂದ್ರು, ಇದೆಲ್ಲ ದೊಡ್ಡ ಮಟ್ಟದ ತನಿಖೆ ಆಗ್ಬೇಕು. ನಾವು ಸಹ ಈಗ ಏನೇ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ಅಂತ ದೊಡ್ಡ ಮಟ್ಟದಲ್ಲಿ ದೊಡ್ಡದಾಗಿ ಆಗ್ರಹ ಮಾಡ್ತಾ ಇದೀವಿ ಸರ್ಕಾರಕ್ಕೆ. ಸರ್ಕಾರ ಇದನ್ನು ಗಮನಿಸ್ತಾ ಇದೆ. ಸರ್ಕಾರ ಎನ್ಐಎ ತನಿಖೆ ಕೊಡುತ್ತೆ. ಈಶ್ವರಪ್ಪ ಸಮೇತ ಹೇಳಿದ್ದಾರೆ ಎನ್ಐಎ ತನಿಖೆ ಕೊಡ್ತೀವಿ ಅಂತೇಳಿ ಅಂತ. PFI ಸಂಘಟನೆ ರಾಜ್ಯದಲ್ಲಿ ಬ್ಯಾನ್ ಮಾಡ್ಬೇಕು ಅಂತೇಳಿ ಅಂತ ಇನ್ನೂ ಒಂದ್ಸತಿ ನಾವು ದೊಡ್ಡ ಮಟ್ಟದ ಆಗ್ರಹ ಮಾಡೋದು. ಓಕೆ ಓಕೆ ಈಗ ನನ್ನ ಪ್ರಶ್ನೆ, ಬಹಳಷ್ಟು ಜನರ ಪ್ರಶ್ನೆ, ಎನ್ಐಎ ತನಿಖೆಗೆ ಕೊಟ್ರೆ ಇಂತಹ ಪ್ರಕರಣಗಳು ಇತ್ಯರ್ಥ ಆಗುತ್ತಾ, ಇಂತಹ ಪ್ರಕರಣಗಳು ಸರಿಯಾಗುತ್ತಾ, ಹೇಗೆ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ತಾವುಗಳು ಈಗಾಗಲೇ ಹೇಳಿದ್ದೀರಾ, ಮಾಹಿತಿಗಳು ತಮ್ಮಲ್ಲಿದೆ, ತಾವುಗಳು ಮಾಹಿತಿಗಳನ್ನ ಜಿಲ್ಲಾಡಳಿತಕ್ಕೆ, ಪೊಲೀಸ್ ಇಲಾಖೆಗೆ ಕೊಟ್ಟಿದ್ದೀರಾ. ಆದ್ರೆ ಅಲ್ಲಿ ಆಗಿರುವಂತದ್ದು, ಅದನ್ನ ಪಾಲನೆ ಮಾಡಿರುವಂತದ್ದು ವೈಫಲ್ಯ ಆಗಿರುವಂತದ್ದು. ಇದೀಗ ಎನ್ಐಎ ವಿಚಾರಣೆ ಅನ್ನುವಂತಹ ವಿಚಾರಗಳ ನಡುವೆ ಅರ್ಥ ಆಗ್ತಾ ಇಲ್ಲ. ಎಸ್ ಸರ್, ಥ್ಯಾಂಕ್ ಯು ರಾಜೇಶ್ ಅವರೇ. ರಾಜೇಶ್ ಅವರು ಬಜರಂಗದಳ ಸಂಯೋಜಕರು, ಶಿವಮೊಗ್ಗದ ಬಜರಂಗದಳ ಸಂಯೋಜಕರು, ಬಜರಂಗದಳ ಕಾರ್ಯಕರ್ತ ಹರ್ಷ ಅವರ ಹತ್ಯೆ ಆಗಿರುವಂತದ್ದು ಅವರಿಗೆಲ್ಲರಿಗೂ ಕೂಡ ಗೊತ್ತಿದೆ. ಈ ಒಂದು ಯುವಕನ ಒಂದು ಒಡನಾಟ ಯಾವ ರೀತಿ ಇದೆ ಅನ್ನುವಂಥದ್ದು. ಎಸ್ ಸರ್, ಈ ಸಂದರ್ಭ ನೇರವಾಗಿ ಕಾಂಗ್ರೆಸ್ ವಕ್ತಾರಲ್ಲೇ ಕೇಳಬೇಕು. ಹಿಂದೆ ಒಂದು ಮಾತನ್ನ ಹೇಳಿದ್ರು ಪ್ರದೀಪ್ ಸರಿಪಾಳ್ ಅವರು. ಈ ಹಿಂದೆ ತಮ್ಮ ಪಕ್ಷ ಇಡ್ತಾ ಇದ್ರೆ ಇಂತಹ ಹತ್ಯೆಗಳಾಗುತ್ತೆ, ಕೊಲೆಗಳಾಗುತ್ತೆ, ಸರ್ವೇ ಸಾಮಾನ್ಯ ಅನ್ನುವಂಥದ್ದು ನಾವುಗಳು ಬಿಡ್ತಾ ಇದ್ವಿ ಏನೋ, ಅವರು ಇರುವಂತದ್ದು ಅದೇ ರೀತಿ ಅಲ್ವಾ ಮೈಂಡ್ ಸೆಟ್ ಇದೆ. ಕುಮಾರ್ ಮಾಲೆಮರ್ ಅವರು ಈ ಒಂದು ವಿಚಾರವನ್ನ ಗಮನಿಸಿರಬಹುದು ಕಾಂಗ್ರೆಸ್ ಪಕ್ಷ ಅಂತ ಇದ್ದಾಗ. ಆದ್ರೆ ಈಗ ಇರುವಂತದ್ದು ಬಿಜೆಪಿ ಪಕ್ಷ ಎಸ್ ಯಾರಿಗೋಸ್ಕರ ರಕ್ಷಣೆ ಕೊಡ್ತೀವಿ ಅನ್ನುವಂತ ವಿಚಾರವನ್ನ ಹೇಳುತ್ತೆ. ಎಸ್ ಸರ್, ಗಣೇಶ್ ಪೂಜಾರಿ ಅವರೇ ನಾನು ಈ ವಿಚಾರವನ್ನ ಕೇಳಬೇಕು. ಈ ಪ್ರಜಾಪ್ರಭುತ್ವ ಅಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಪ್ರತಿಯೊಬ್ಬ ಪ್ರಜೆಯ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಆ ಸರ್ಕಾರಕ್ಕೆ ಮತ್ತು ಆ ಆಡಳಿತಕ್ಕಿರಬೇಕು. ಒಂದು. ಎರಡನೇದಾಗಿ ಏನು ನನ್ನ ಬ್ರದರ್ ಈಗ ಹೇಳಿದ್ರು, ಸಂಘಟನೆಗಳು ನೋಡಿ ಆ ಹುಡುಗ ಹೇಳಿದ್ರು 10-15 ಜನ ಲವ್ ಜಿಹಾದ್ನಿಂದ ರಕ್ಷಣೆ ಮಾಡಿದ್ದಾನೆ ಅಂತ. ಯಾ ಸಹೋದರಿಗೆ ಅಳ್ತಾ ಇದ್ದನ್ನು ನಾವು ನೋಡಿದ್ದೇವೆ. ಈ ಸಹೋದರಿಗೆ ಈಗ ಯಾರು ರಕ್ಷಣೆ? ಒಂದು ನೋಡಿ ಅಲ್ಲಿ ಸೂಕ್ಷ್ಮತೆಯನ್ನು ನಾವು ಬಹಳಷ್ಟು ಆಳವಾಗಿ ತಿಳ್ಕೊಳ್ಬೇಕು. ಆ ತಾಯಿಗೆ ಒಬ್ಬನೇ ಮಗ, ಒಬ್ಬಳೇ ಮಗಳು. ಆಗ ಅವಳು ಕೂಗುವಂತ ರೀತಿ ನೋಡಿದಾಗ ತನ್ನ ಇವರ ಪ್ರಕಾರವಾಗಿ ಲವ್ ಜಿಹಾದ್ ಮಾಡಿದ್ದಿಂದ ಅಲ್ಲ, ನಾನು ಹೇಳ್ತೇನೆ ಲವ್ ಜಿಹಾದನ್ನ ಮೈ ಮೇಲೆ ಹೇಳ್ಕೊಳ್ಳದೆ ನಾನು ಹೇಳ್ತೇನೆ. ಏನು ಅದು ನಿಮ್ಮ ಗೋಹತ್ಯೆ ಆಗಿರ್ಬೋದು, ಏನನ್ನು ಕೂಡ ಮೈ ಮೇಲೆ ಹೇಳ್ಕೊಬೇಡಿ ಯುವಕರು. ನೇರವಾಗಿ ತಕ್ಷಣ ಅದಕ್ಕೆ ಸರ್ಕಾರಕ್ಕೆ ಏನು ಇಲಾಖೆಗಳಿದೆಯಾ ಅದಕ್ಕೆ ಯಾವ ರೀತಿ ಹೋರಾಟ ಮಾಡಿ ಅವರನ್ನ ಯಾರಿಗೆ ಅವನು ಅಲ್ಲಿ ಮಾಡ್ತಾ ಇದ್ದ ಕೆಲಸಗಳು ಅದನ್ನೇ ಮಾಡ್ತಾ ಇದ್ದ. ಅವನು ಇಷ್ಟರವರೆಗೆ ನೋಡಿ ಲವ್ ಜಿಹಾದ್ ಮೇಲೆ ಅವನು ಒಂದೇ ಒಂದು ಪ್ರಕರಣ ಹೇಳ್ತಾನೆ ಕೇಳಿ, ಒಂದೇ ಒಂದು ಪ್ರಕರಣ ಲವ್ ಜಿಹಾದ್ ಇಲ್ಲ. ಮೊದಲನೇದಾಗಿ ಅವನ ಮೇಲೆ ಒಂದೇ ಒಂದು ಪ್ರಕರಣ ಗೋಹತ್ಯೆದು ಇಲ್ಲ. ಅವನು ಕಾನೂನು ಪ್ರಕಾರವಾಗಿ ಹೋರಾಟ ಮಾಡ್ತಾ ಇದ್ದ. ಯಾವಾಗ ನಾಗೇಶ ಮೇಲೆ ಪ್ರತೀಕಾರವನ್ನ ಮಾಡ್ಲಿಕ್ಕೆ ಅವ್ರೇನು ಹತ್ಯೆಯನ್ನು ಮಾಡ್ಲಿಕ್ಕೆ ಹೊರಟಾಗ ಅಲ್ಲೇನು ಕೋಮುಗಲಭೆ ಆಯ್ತು, ಅವಾಗ ಇವನ ಮೇಲೆ ಏನಾಗುತ್ತೆ ಕೇಸುಗಳಾಗುತ್ತೆ. ಇವನು ಇರುವಂತದ್ದು ಸೀಗೆಹಳ್ಳಿ ಇರುವಂತಹ ಭಾಗ ಏನಿದೆ, ಶಿವಮೊಗ್ಗದ ಹಳೆ ಶಿವಮೊಗ್ಗದ ಭಾಗದ ಸೀಗೆಹಳ್ಳಿ ಇದೆ. ಆ ಭಾಗದಲ್ಲಿ ಪೂರ್ಣ ಮುಸ್ಲಿಮರು ಜಾಸ್ತಿ ಇರುವಂತಹ ಭಾಗದಲ್ಲಿ ಇರುವಂತಹ ಹುಡುಗ. ಅವನು ನೇರವಾಗಿ ಇವ್ರು ಹೇಳಿರುವಾಗೆ ದಯಮಾಡಿ ಹೇಳ್ತಾ ಇದ್ದೇನೆ, 15 ರಕ್ಷಣೆ ಮಾಡಿದಾನೆ ಏನದು ಸೋದರಿಯರನ್ನ. ಅವನ ಸೋದರಿ ಅದಕ್ಕೋಸ್ಕರ ಅವನ ಸೋದರಿ ಏನಾದ್ರು ಸೋದರನ್ನ ಕಳ್ಕೊಂಡ್ಲು ಅಂತ. ಅದು ಇದೇನ್ ಮಾತಾಡ್ತಾ ಇದ್ದಾರೆ ಅವರು? ಅಲ್ಲ ನೋಡಿ, ನೀವು ಅಲ್ಲಿ ಸತ್ಯವನ್ನು ತಿಳ್ಕೊಳ್ಳಿ. ಅವನು ಅಲ್ಲಿ ಕಾನೂನು ಪ್ರಕಾರ ನೋಡಿ, ನೀವೇ ಹೇಳ್ತೀವಿ ಕಾನೂನು ಪ್ರಕಾರ ಹೇಳಿದೆ. ಇಲ್ಲಿ ಪಾಪ ಅವರಿಬ್ರು ಯಾರು ಸಂಯೋಜಕರು ಒಂದು ಫೋನ್ ಮಾಡಿದ್ರು, ಅವರು ಎಲ್ಲಾ ರೀತಿಯ ಇಲಾಖೆಗೆ ತಿಳಿಸಿದ್ರು, ನಿಮ್ಮ ಯಾರು ರಾಜಕೀಯ ನಾಯಕರುಗಳಿಗೆ ತಿಳಿಸಿದ್ರು. ಇಷ್ಟು 2 ತಿಂಗಳಿಂದ ಈ ರೀತಿಯ ಒಂದು ಹೋರಾಟಗಳು ನಡೀತಾ ಇದ್ದಾಗ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಒಂದು ವ್ಯವಸ್ಥಿತವಾದ ರೀತಿಯನ್ನು ರೂಪಿಸ್ಲಿಕ್ಕೆ ಅಲ್ಲಿ ಅಧಿಕಾರಿ ಇಲಾಖೆಗೆ ಅಥವಾ ರಾಜಕೀಯ ಸರ್ಕಾರದಲ್ಲಿ ಏನೋ ಆ ಒಂದು ಭಾಗದಲ್ಲಿ ಪಾಲುದಾರನಾಗಿರ್ತಾನ ಸರ್ಕಾರದ ಒಬ್ಬ ಯುವಕ, ಅವನನ್ನು ರಕ್ಷಣೆ ಇಲ್ಲ ಅಂತ ಹೇಳಿದಾಗ ಅಲ್ಲಿ ಯಾವ ರೀತಿಯ ರಕ್ಷಣೆ ಬೇರೆಯವರಿಗೆ ಸಿಗ್ತದೆ? ನೀವು ನೋಡಿ, ನಾನಾಗ್ಲಿ ನೀವಾಗ್ಲಿ ಯಾವುದೇ ಸಂಘಟನೆ ನಾವೇನು ಜೀವದ ಏನು ಜೀವ ಬದುಕಬೇಕು, ನಾನು ಬದುಕೇ ಇರಬೇಕು ಅಥವಾ ನನಗೆ ಜೀವದ ಭಯ ಇಟ್ಕೊಂಡು ಸಂಘಟನೆಗೆ ಯಾರು ಕೆಲಸ ಅಲ್ಲ. ಯಾವಾಗ ನೀವು ನೋಡಿ, ಯಾವಾಗ ಈ ದೇಶದ ಮೇಲೆ ದಾಳಿ ಆಗುತ್ತಾ, ಇಸ್ಲಾಮಿಕ್ ದಾಳಿ ಆಗುತ್ತಾ, ಆವಾಗಿಂದ ಅವರನ್ನ ಎದುರಿಸಿಕೊಂಡು ಭಾರತವಾಗಿ ಉಳಿದಿದೆ. ಇವಾಗ ತೆಗೆದು ಈ ದೇಶದ ಜನರು ಸ್ವತಂತ್ರವಾಗಿ ಬದುಕಬೇಕೆನ್ನತಕ್ಕಂಥ ಸಿದ್ಧಾಂತದಲ್ಲಿ ಈ ದೇಶ ನಡೆಯುತ್ತದೆ. ಅದನ್ನು ನಾವು ತಿಳ್ಕೊಳ್ಬೇಕು. ಓಕೆ ಓಕೆ ಓಕೆ, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ಮೇಡಮ್ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಮೇಡಮ್ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಯಶೋಧ ಅಂತ ಹೇಳಿ ಸರ್, ಮಂಗಳೂರಿಂದ. ಯಶೋಧ ಅವರು ಮಾತಾಡಿ ಮೇಡಮ್. ಸರ್ ಎಂತ ಅವಸ್ಥೆ ಸರ್, ಹಿಂದೂಗಳು ಬದುಕಬೇಕಾ ಬೇಡವಾ? ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಎಂತ ಮಾಡ್ತಿದೆ ಗವರ್ಮೆಂಟ್, ಎಂತ ಮಾಡ್ತಾ ಉಂಟು? ಅಲ್ಲ ಪೊಲೀಸ್ ಇಲಾಖೆ ಎಂತ ಮಾಡ್ತಾ ಉಂಟು ಹೇಳಿ? ಸರಿಯಾದ ಪ್ರಶ್ನೆ.
ಎಂತ ಕ್ಲಿಯರ್ ಆಗಿ ಪಕ್ಷ ಬೇಡ, ನಮ್ಗೆ ಯಾವುದೇ ರೀತಿ ಇದು ಬೇಡ. ಒಂದು ಆ ಹುಡುಗನ ಒಂದು ತಂದೆ ತಾಯಿ ಅನುಭವಿಸುವ ನೋವು, ಯಾತನೆ, ಅದ್ರ ಮೇಲೆ ನಮ್ಗೆ ಇದು ಮಾಡುದು. ಫೇಸ್ಬುಕ್ ಅಲ್ಲಿ ಯಾರು ಹೇಗೆ ಬೇಕಾದ ಕಮೆಂಟ್ ಮಾಡ್ತಾರೆ, ಮುಸ್ಲಿಮ್ಸ್ ಸಹ ಮಾಡ್ತಾರೆ, ಹಿಂದೂಗಳು ಸಹ ಮಾಡ್ತಾರೆ. ಅದ್ಯಾಕೆ ಹಿಂದೂಗಳ ಕೊಲೆಗಳು ಮಾತ್ರ ಆಗ್ತಾ ಉಂಟು ಸರ್? ಅದ್ಯಾಕೆ ಮುಸ್ಲಿಮ್ಸ್ ಒಬ್ಬೊಬ್ಬೊಂದು ಕೊಲೆ ಯಾಕೆ ಆಗ್ತಾ ಇಲ್ಲ? ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿಲ್ಲ ಸರ್. ಖಾಲಿ ಕಾಂಗ್ರೆಸ್ ಕೊಡುವ ಗಂಜಿ ಗಿರಾಕಿಗಳಾಗಿ ಅವರ ಹಣಕ್ಕೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಬೇಡ್ತಾ ಇದ್ದಾರೆ ಅಷ್ಟೇ. ಅದರಿಂದ ದಿವಸಕ್ಕೊಂದು ಹಿಂದುವಿನ ಮರಣ ಆಗ್ತಾ ಉಂಟು. ಯಾಕೆ ಸರ್ ನಮ್ಮ ಪಕ್ಷದವರಾಗ್ಲಿ ನಮ್ಗೆ ಯಾಕೆ ಯಾರು ಸಹ ಬೆಂಬಲ ಕೊಡ್ತಾ ಇಲ್ಲ? ಧನ್ಯವಾದ ಯಶೋಧರೆ. ತಾವು ಕೇಳಿರುವಂತಹ ಪ್ರಶ್ನೆ, ಏಕೆ ಹಿಂದೂಗಳು ಬದುಕಬೇಕಾ ಬೇಡವಾ, ಈ ವಿಚಾರವನ್ನ ನಮ್ಮ ಮಹೇಶ್ ತುಪ್ಪೇಕಲ್ ಅವರ ಜೊತೆ ನಾನು ಕೇಳ್ತೇನೆ. ಬಿಫೋರ್ ದಟ್ ಪ್ರತಾಪ್ ಸಿಂಹ ಅವರು ಸಂಸದರು ಒಂದು ವಿಚಾರವನ್ನ ಹೇಳಿದ್ದಾರೆ ಈ ಒಂದು ಪ್ರಕರಣದ ಬಗ್ಗೆ. ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಹೇಳಿರುವಂತಹ ಹೇಳಿಕೆ ಇದೀಗ ಎಲ್ಲಾ ಕಡೆ ಕೂಡ ಚರ್ಚೆ ಆಗ್ತಾ ಇದೆ. ಏನ್ ಹೇಳಿದ್ದಾರೆ ಪ್ರತಾಪ್ ಸಿಂಹ ಅವರು ನೋಡ್ಕೊಂಡು ಬನ್ನಿ. ಶಿವಮೊಗ್ಗದಲ್ಲಿ ನಮ್ಮ ಬಜರಂಗ ದಳದ ಕಾರ್ಯಕರ್ತ ಹರ್ಷ ಬೀದಿಯಲ್ಲಿ ಕಗ್ಗೊಲೆಯಾಗಿ ಬಿದ್ದಿರೋದನ್ನು ನೋಡಿದಾಗ ನನಗೆ ಮನಸ್ಸಿಗೆ ಅತೀವ ವೇದನೆಯೂ ಆಗ್ತಾ ಇದೆ. ಅದೇ ರೀತಿ ನಮ್ಮ ಸರ್ಕಾರ ಬಂದಾದ ನಂತರನೂ ಕೂಡ ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಈ ರೀತಿ ಆಗ್ತಾ ಇದೆಯಲ್ಲ ಅಂತ ನನಗೆ ನಾಚಿಕೆನೂ ಕೂಡ ಆಗ್ತಾ ಇದೆ. ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು, ಅದಾದ್ಮೇಲೆ ಸೂರತ್ಕಲ್ನಲ್ಲಿ ದೀಪಕ್ ರಾವ್ ಹತ್ಯೆ ಆಯಿತು, ಬೆಂಗಳೂರಿನಲ್ಲಿ ಸಂತೋಷ್ ಹತ್ಯೆ ಆಯಿತು, ಹಾಗೆ ಶರತ್ ಮಡಿವಾಳ ಅವರ ಹತ್ಯೆ ಆಯಿತು. ಪ್ರತಿ ಹತ್ಯೆ ನಡೆದಾಗಲೂ ಕೂಡ ನಾವು SDPIನ KFDನ ಆಗ ಅಧಿಕಾರದಲ್ಲಿದ್ದಂಥ ಸಿದ್ದರಾಮಯ್ಯನವ್ರನ್ನ ಬೈತಾ ಇತ್ತು. ಇವರೇ ಕಾರಣ. SDPI KFD ವಿರುದ್ಧ ಇದ್ದಂತಹ 175 ಕ್ರಿಮಿನಲ್ ಪ್ರಕರಣಗಳನ್ನ ಕ್ಯಾಬಿನೆಟ್ ಮುಂದೆ ಇಟ್ಕೊಂಡು ವಾಪಸ್ ತಗೊಂಡು ಚಿತಾವಣೆನ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ಕಗ್ಗೊಲೆ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಸಿದ್ದರಾಮಯ್ಯನವ್ರನ್ನ ಮತ್ತು KFD SDPIನ ಬೈತಾ ಇದ್ದು. ಹರ್ಷರ ಕಗ್ಗೊಲೆ ಆದ ಕೂಡಲೇ ನಾವು ಕಠಿಣ ಕ್ರಮ ಕೈಗೊಳ್ತೀವಿ, ಯಾರನ್ನೂ ಬಿಡಲ್ಲ ಅಂತಂದ್ರೆ ನಮ್ಮ ಕಾರ್ಯಕರ್ತರು ನಂಬ್ತಾರ? ಅದಕ್ಕೋಸ್ಕರ ನನಗೆ ನಾಚಿಕೆ ಆಗ್ತಾ ಇದೆ. ಯಾವಾಗ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳೋದು? DJ ಹಳ್ಳಿ KG ಹಳ್ಳಿ ಪ್ರಕರಣ ಸಂಭವಿಸಿದಾಗ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಇದೇ SDPI KFD ಮೇಲೆ ಕಠಿಣವಾದಂತ ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತ? ಇವತ್ತು ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಕಾಂಗ್ರೆಸ್ನ SDPIನ ಬ್ಲೇಮ್ ಮಾಡೋದಾದ್ರೆ ನಮ್ಮ ಕಾರ್ಯಕರ್ತರು ಕಷ್ಟಪಟ್ಟು ನಮ್ಗೆ ಯಾಕೆ ಸರ್ಕಾರ ಕೊಟ್ಟರು? ಯಾಕೋಸ್ಕರ ನಮಗೆ ದುಡ್ದಿದ್ದಾರೆ? ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಮಾನ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ವಿಶ್ವಾಸ ಇದೆ ನನಗೆ. ಅದು ಕೇರಳ ಮಾದರಿ ಹತ್ಯೆಗಳನ್ನ ಕರ್ನಾಟಕಕ್ಕೆ ತಂದಂತವರು ಇದೇ SDPIನವರು ಅಂತ ಗೊತ್ತಿದೆ ಅವರಿಗೆ. ಇನ್ನಾದರನ್ನು ಕೂಡ ಕ್ರಮ ಕೈಗೊಳ್ಳಿ, ಬ್ಯಾನ್ ಮಾಡಿ. ಅಸ್ಸಾಮಿನ ಮುಖ್ಯಮಂತ್ರಿ ಹಿಮಾಂತ ಬಿಸ್ವಾ ಶರ್ಮಾ ಅವರು ಹೇಳ್ತಿದ್ದಾರೆ SDPIನ ಬ್ಯಾನ್ ಮಾಡಬೇಕು ಅಂತ ಹೇಳಿ. SDPI ಅತಿ ಹೆಚ್ಚು ಕೊಲೆಗಳನ್ನು ಮಾಡಿರುವಂತದ್ದು ಕರ್ನಾಟಕದಲ್ಲಿ. ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ರೆಕಮೆಂಡ್ ಮಾಡಿ ಕಳಿಸ್ಬೇಕು, ಬ್ಯಾನ್ ಮಾಡಬೇಕು. ಇವತ್ತು ಯಾರನ್ನೋ ಒಂದು 4 ಜನ ಹಿಡ್ಕೊಂಡ್ಬಂದು ಕಠಿಣ ಕ್ರಮ ಕೈಗೊಳ್ತೀವಿ ಅಂತೇಳಿ ಈಗ ಪತ್ರಿಕೆಗೆ ಹೇಳಿಕೆ ಕೊಟ್ಟರೆ ಸಾಕಾಗೋದಿಲ್ಲ. ಹೈದರಾಬಾದ್ನಲ್ಲಿ ಅತ್ಯಾಚಾರ ಪ್ರಕರಣ ಸಂಭವಿಸಿದಾಗ ಯಾವ ರೀತಿ ಎನ್ಕೌಂಟರ್ ಮಾಡಿ ಬಿಸಾಕಿದ್ರು ಅದೇ ತರ ಕರ್ನಾಟಕದಲ್ಲೂ ಮಾಡ್ತು ಅಂತ ಹೇಳಿದ್ರೆ ಇವ್ರು ಪಾಠ ಕಲಿತಾರೆ ಹೊರತು ಈ ಪತ್ರಿಕಾ ಹೇಳಿಕೆ ಮಾಧ್ಯಮಗಳ ಮುಂದೆ ಕಠಿಣ ಕ್ರಮ, ನಿರ್ದಾಕ್ಷಿಣ್ಯ ಕ್ರಮ, ಪಾತಾಳಕ್ಕೆ ಹೆಕ್ಕಿಬಿಟ್ಟು ತೆಗಿತೀವಿ ಅಂತ ಹೇಳಿದ್ರೆ ಏನೂ ಆಗುದಿಲ್ಲ. ಇದು ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ನೇರವಾಗಿ ಅವರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೇರವಾಗಿ ಅನೇಕ ಕೊಲೆಗಳ ಬಗ್ಗೆ ಅವರು ಹೇಳಿದ್ದಾರೆ. ಪ್ರಶಾಂತ್ ಪೂಜಾರಿ ಹತ್ಯೆಯಿಂದ ಹಿಡಿದು ಶರತ್ ಮಡಿವಾಳ ಹತ್ಯೆಯಿಂದ ಹಿಡಿದು ಇಲ್ಲಿ ತನಕ ಆಗಿರುವಂತಹ ಹತ್ಯೆಗಳ ಬಗ್ಗೆ ಎಲ್ಲವೂ ಕೂಡ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದೆ ಆದ್ರೆ ನಮ್ಗಳಿಗೆ ನಾಚಿಕೆ ಆಗುತ್ತೆ, ರಕ್ಷಣೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ವಿಚಾರವನ್ನ ಸಂಸದರು ಹೇಳ್ತಾ ಇದ್ದಾರೆ. ಟೀಮ್ ಚೌಕಿದಾರ್ ಅವರೇ, ಮಹೇಶ್ ತುಪ್ಪೇಕಲ್ ಅವರೇ, ಏನ್ ಹೇಳ್ತೀರಾ ಸರ್? ತಾವುಗಳೇ ಹೇಳಬೇಕು ಉತ್ತರವನ್ನ. ಸಂಸದರೇ ನೇರವಾಗಿ ಹೇಳಿದ್ದಾರೆ ನಮ್ಗಳಿಂದ ಆಗ್ತಾ ಇಲ್ಲ, ನಮ್ಗಳ ಒಂದು ಸರ್ಕಾರ ಇದ್ದಾಗ್ಲೂ ಕೂಡ ಈ ರೀತಿ ಆಗ್ತಾ ಇದೆ ಅನ್ನುವಂಥದ್ದು. ಎಸ್ ತುಪ್ಪೇಕಲ್ ಅವರು. ಸಂಸದರಾದ ಪ್ರತಾಪ್ ಸಿಂಹ ಅವರ ಹೇಳಿಕೆಗೆ 100% ನಾನು ಸಹಮತ ವ್ಯಕ್ತಪಡಿಸ್ತೇನೆ. ಮತ್ತು ಅವರ ಹೇಳಿಕೆಯೇ ನಮ್ಮ ಮನದ ಭಾವನೆ. ನಂದು ಮಾತ್ರ ಅಲ್ಲ, ಬಹುಶಃ ಅಲ್ಲಿ ಕೂತ್ಕೊಂಡ ಆ ಹಿಂದೂ ಕಾರ್ಯಕರ್ತರ ಮನದ ಭಾವನೆ ಕೂಡ ಅದೇ. ಅಥವಾ ಬಿಜೆಪಿಗೆ ಓಟ್ ಕೊಟ್ಟರು ಒಬ್ಬರು ಮಾತೆ ಫೋನ್ ಮಾಡಿದ್ರು, ಅವರ ಮನದ ಭಾವನೆ ಕೂಡ ಅದೇ. ಅದರ ಬಗ್ಗೆ ಎರಡು ಮಾತು ಬೇಡ. ಸರ್ಕಾರ 4 ವರ್ಷದಲ್ಲಿ ಅಂದ್ರೆ 3 ವರ್ಷದಲ್ಲಿ ಅಚ್ಚುಕಟ್ಟಾಗಿ ಕಾನೂನು ಸುವ್ಯವಸ್ಥೆಯನ್ನು ಮೇಂಟೈನ್ ಮಾಡಿಕೊಂಡು ಬಂದಿದೆ. ಇದು ನಮ್ಗೆ ಗೊತ್ತಿತ್ತು, ಸ್ಲೀಪರ್ ಸೆಲ್ಗಳು ಆಕ್ಟಿವ್ ಆಗಿವೆ, ಸ್ಲೀಪರ್ ಸೆಲ್ಗಳಿಂದ ಕೆಲಸಗಳನ್ನು ಮಾಡುತ್ತೆ. ಅದಕ್ಕೋಸ್ಕರ ಬೇಕಾದ ಯೋಚನೆಗಳನ್ನು ತಯಾರಿಗಳನ್ನು ಎಲ್ಲಾ ಮಾಡಿದ್ರು. ಆದ್ರೂ ಅದನ್ನೆಲ್ಲ ಮೀರಿ ಈ ಜಿಹಾದಿಗಳಿಗೆ ಇಂಥ ಕೃತ್ಯಗಳನ್ನು ಮಾಡುವಷ್ಟು ತಾಕತ್ತು ಇದೆ ಅಂತ ಹೇಳಿದ್ರೆ ಸಂಸದರು ಉಲ್ಲೇಖ ಮಾಡಿದಂತ KG ಹಳ್ಳಿ DG ಹಳ್ಳಿಗಳಾಗಿರ್ಬಹುದು
ಅಂತ ಪ್ರಕರಣಗಳಲ್ಲಿ ಅದು ಅವರವರ ಮಧ್ಯೆ ನಡೆದದ್ದು ಎಂಬ ಒಂದು ಉದಾಸೀನ ಮನೋಭಾವನೆಯಿಂದ ಇವತ್ತು ಇದು ನಮ್ಮ ಮನೆ ಬಾಗಿಲಿಗೆ ಬಂದು ಮುಟ್ಟಿದೆ. ಆ ದಿವಸ ಅದನ್ನು ಬೇರು ಸವಿತ ಚುಟುಕುತ್ತಿದ್ರೆ ಅಥವಾ ಈಗ ಸಮಯ ಇನ್ನೂ ಮಿಂಚಿಲ್ಲ, ಇದಕ್ಕೆ ಪೂರ್ಣ ವಿರಾಮ ಹಾಕುವಂತ ಒಂದು ಪ್ರಯತ್ನವನ್ನು ಮಾಡುತ್ತಾರೆ ಎಂಬ ವಿಶ್ವಾಸ ನನಗುಂಟು. ಮಾಡಿಯೇ ಮಾಡುತ್ತಾರೆ. ಈಗಿನ ಕ್ಯಾಬಿನೆಟ್ ನಲ್ಲಿ ಸುನೀಲ್ ಕುಮಾರ್ ಅಂತ ಯುವ ನಾಯಕರುಗಳು ಇದ್ದಾರೆ. ಅವರು ಮೊದಲೇ ಹೇಳಿದ್ದಾರೆ, ನಾನು ಹೇಳಿಕೆಗಳನ್ನು ಕೊಡಲ್ಲ. ಯಾವ ರೀತಿ ನಂಜನಗೂಡಿನ ದೇವಸ್ಥಾನದ ಧ್ವಂಸದ ನಂತರ ಯಾವ ರೀತಿಯ ಕಾನೂನುಗಳು ಬಂತೋ, ಯಾವ ರೀತಿಯ ಆಕ್ಷನ್ಗಳನ್ನು ತಗೊಂಡ್ರು, ಇದನ್ನು ಕೂಡ ಅದೇ ರೀತಿಯಾಗಿ ಉದಾಹರಣೆಯಾಗಿ ತೆಗೆದುಕೊಂಡು ಜಿಹಾದಿಗಳ ಅಟ್ಟಹಾಸವನ್ನು ನಿಲ್ಲಿಸ್ತಾರೆ ಎಂಬ ಒಂದು ನಂಬಿಕೆ ನನಗಿದೆ. ಓಕೆ ಓಕೆ ಎಸ್ ಮಾಲೆಮರ್ ಅವರು, ಕುಮಾರ್ ಮಾಲೆಮರ್ ಅವರು, ಹರ್ಷ ಹಿಂದೂ ಎಂದು ಹೆಸರು ಇಟ್ಟುಕೊಂಡಿರುವಂತದ್ದೇ ತಪ್ಪಾಯ್ತು ಅನ್ನುವಂತ ಒಂದು ವಿಚಾರ. ಯಾಕಂದ್ರೆ ಹರ್ಷ ಹಿಂದೂ ಅದು ಹೇಳ್ಬೇಕಿತ್ತು. ಹರ್ಷ ಹಿಂದೂ ನಿಜವಾಗಿ ಹೇಳ್ಬೇಕಾದ್ರೆ ಅವ ಹಿಂದುತ್ವದಲ್ಲಿ ಹುಟ್ಟಿದವ, ಹಿಂದುತ್ವ ಅನ್ನುವ ಅವನ ಒಂದು ಕೈಯಲ್ಲಿದ್ದದು. ಆ ಹರ್ಷ ಹಿಂದೂ ಇಟ್ಟದು ಅವನು ತಪ್ಪಲ್ಲ. ಆದ್ರೆ ರಾಜಕೀಯದ ಒಂದು ಬೇಳೆ ಬೇಯಿಸ್ಲಿಕ್ಕೆ ಹರ್ಷ ಹಿಂದೂ ಇಟ್ಟದ್ದು ತಪ್ಪೆ. ಅವನಿಟ್ಟದು ಸರಿ. ಯಾಕಂದ್ರೆ ಈಗ ರಾಜಕೀಯ ಬಂದಿದೆ. ಇವತ್ತು ರಾಜಕೀಯ ಬಂದವರು ಏನ್ ಮಾಡಿದ್ದಾರೆ? ಇವತ್ತು ಗೋ ಹತ್ಯೆ ನಿಲ್ಲಿಸ್ತೇನೆ, SDPI ಬ್ಯಾನ್ ಮಾಡ್ತೇನೆ, ಇದನ್ನು ಬ್ಯಾನ್ ಮಾಡ್ತೇನೆ, ಅದು ಬ್ಯಾನ್ ಮಾಡ್ತೇನೆ, ಲವ್ ಜಿಹಾದ್ ನಿಲ್ಲಿಸ್ತೇನೆ ಎಲ್ಲ ಹೇಳಿದ್ರಲ್ಲ. ಎಲ್ಲಿ ನಿಲ್ಲಿಸಿದ್ದಾರೆ? ಇವತ್ತು ಗೋ ಹತ್ಯೆ ನಿಲ್ಲಿಸ್ತೇನೆ ಅಂತ ಮಾತಿಗೆ ಮಾತ್ರ ಹೇಳಿದ್ದಾರೆ. ಎಲ್ಲಿ ನಿಲ್ಲಿಸಿದ್ದಾರೆ? ಇವತ್ತು SDPI ಅನ್ನಂತ ಒಂದು ಸಂಘಟನೆ ಪಕ್ಷ ಇವತ್ತು ಹುಟ್ಟಿಸಿದೆ ಬಿಜೆಪಿಯೇ. ನೇರ ಹೇಳ್ತೇನೆ ನಾನು. ಯಾಕೆಂದ್ರೆ ಇವತ್ತು ಶಿವಮೊಗ್ಗದಲ್ಲಿ ಕೂಡ ಇಲ್ಲ. ಇವತ್ತು 6 ತಿಂಗಳಲ್ಲಿ ಅಲ್ಲಿ SDPI ಬಲ ಆಗಿದೆ ಇವತ್ತು. ಯಾಕಂದ್ರೆ ಅಲ್ಲಿ ಇನ್ನು ಚುನಾವಣೆಗೆ ಬೇಕಲ್ಲಿ. ಆಗ ಮೈನಸ್ ಆಗುತ್ತೆ, ಯಾವುದು ಕಾಂಗ್ರೆಸ್ ಮೈನಸ್ ಆಗುತ್ತೆ, ಬಿಜೆಪಿ ಪುನಃ ಪಟ್ಟಕ್ಕೆ ಇರುತ್ತೆ ಅಷ್ಟೇ. ಎಲ್ಲಿ ಏನು ಮಾಡಿದ್ದಾರೆ ಇವತ್ತು ಏನು ಎಂತ ಕೊಟ್ಟಿದ್ದಾರೆ ಇವತ್ತು? ಓಕೆ, ಸಂಸದರ ಮಾತುಗಳನ್ನ ತಾವು ಕೇಳಿದ್ರಿ, ತಮ್ಮಲ್ಲೇ ಕೇಳಬೇಕು. ಸಾಲು ಸಾಲು ಹತ್ಯೆಗಳು ಆಗಿರುವಂತದ್ದು, ಕಾರ್ಯಕರ್ತರ ಹೆಸರುಗಳನ್ನ ಅವರು ಹೇಳಿದ್ರು. ತಮ್ಗೆಲ್ಲರಿಗೂ ಗೊತ್ತಿದೆ, ನಮ್ಮ ಕರಾವಳಿ ಭಾಗವು ಕೂಡ ಹೊರತಾಗಿಲ್ಲ. ಎಷ್ಟು ಹತ್ಯೆ ಆಯಿತು, ತದನಂತರ ಏನಾಗಿತ್ತು, ಬಹುಶಃ ಇವತ್ತಿನ ಒಂದು ಹರ್ಷ ಅವರ ಒಂದು ಘಟನೆಯನ್ನ ನೋಡಿದಾಗ, ದುರ್ಘಟನೆ ನೋಡಿದಾಗ, ಶರತ್ ಮಡಿವಾಳ ಹತ್ಯೆ ಆಗಿತ್ತು, ಯಾವ ರೀತಿ ಇತ್ತು, ಆಂಬ್ಯುಲೆನ್ಸ್ ನಲ್ಲಿ ಹೋದಾಗ ಆಗಿರುವಂತಹ ಘಟನೆಗಳು, ಮತ್ತೆ ಅದೇ ರೀತಿಯ ಒಂದು ಘಟನೆ ಇವತ್ತು ಮರುಕಳಿಸಿರುವುದು. ಇದನ್ನ ನೋಡಿದಾಗ ಆ ಹತ್ಯೆ ಆಗಿರುವಂತವ್ರು ಏನಾದ್ರು, ತದನಂತರ ಹತ್ಯೆ ಮಾಡಿದವರು ಏನಾದ್ರು, ಇದೆಲ್ಲ ವಿಚಾರಗಳ ನಡುವೆ ಯಾವುದಕ್ಕೂ ಕೂಡ ನ್ಯಾಯ ಸಿಗ್ಲಿಲ್ಲ ಅನ್ನೋದು ಅಷ್ಟೇ ಸತ್ಯದ ವಿಷಯ. ನಾನೊಂದು ಹೇಳ್ತೇನೆ ನಿಮ್ಗೆ, ನೇರವಾಗಿ ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೂಡ ಏನೋ ಒಂದು ಹತ್ಯೆ ಆಗ್ತಿತ್ತು, ಹಿಂದೂ ಅಥವಾ ಮುಸ್ಲಿಮ ಹತ್ಯೆ ಆಗ್ತಿತ್ತು. ಆದ್ರೆ ಏನಾಗ್ತಿತ್ತಲ್ಲಿ? ಮುಸ್ಲಿಮರಿಗೆ ಬಿರಿಯಾನಿ ಊಟ ಹೋಗ್ತಿತ್ತು ಜೈಲಿಗೆ. ಇವತ್ತು ಕೂಡ ಅದೇ ಆಗ್ತಾ ಇದೆ. ಇವತ್ತು ಕೂಡ ಮುಸ್ಲಿಮರಿಗೆ ಬಿರಿಯಾನಿ ಊಟನೇ ಹೋಗ್ತಾ ಇದೆ ಇವತ್ತು ಜೈಲಿಗೆ. ನಮ್ಗೆ ನಾವು ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಖಾಲಿ ಜೈಘೋಷ ಹಾಕಿಕೊಂಡು ಇವತ್ತು ಮತ ಕೇಳಿಕೊಂಡು, ಮತ ಬೇಡಿಕೊಂಡು ಇವತ್ತು ಬಿಜೆಪಿಯನ್ನು ಗೆಲ್ಲಿಸಿ ಇವತ್ತು ಅದು ನಿಲ್ಲಿಸ್ತಾರೆ, ಇದು ನಿಲ್ಲಿಸ್ತಾರೆ ಅಂತ ಹೇಳಲಿಕ್ಕೆ ಮಾತ್ರ ಇವತ್ತು ಹಿಂದೂ ಕಾರ್ಯಕರ್ತರು, ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಇವತ್ತು ಕೊನೆಗೆ ಬಲಿ ಬಸ್ಸು ಆಗುದು ಇವತ್ತು ನೋಡಿ. ಆಗ ನೋಡಿದಾಗ ಎಷ್ಟು ಬೇಸರ ಆಗ್ಬಹುದು. ಅದೊಂದು ಆ ಹುಡುಗನ ತಾಯಿ ಕೂಗುವಾಗ, ಅಕ್ಕ ಕೂಗುವಾಗ ಎಷ್ಟು ಬೇಸರ ಆಗ್ಬಹುದು. ನಿಜವಾಗಿ ಹೇಳ್ತೇನೆ, ಇವತ್ತು ಹಿಂದೂ ಸಂಘಟನೆಗಳು, ಇವತ್ತು ಹಿಂದೂ ಕಾರ್ಯಕರ್ತರು ಖಾಲಿ ಒಂದು ಸರ್ಕಾರ ನಡೆಸಲಿಕ್ಕೆ ಅವರಿಗೆ ಒಂದು ಕೈಯಲ್ಲಿ ನಾವು ಕೊಟ್ಟು ಬಿಟ್ಟಿದ್ದೇವೆ. ಇವತ್ತು ನಡೆಸ್ತಾ ಹೋಗ್ತಾರೆ. ಯಾಕೆ ಇಷ್ಟು ವರ್ಷದಲ್ಲಿ ಯಾಕೆ ಇವರಿಗೆ ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ? SDPI ಇದನ್ನೆಲ್ಲ ಸಂಘಟನೆಯನ್ನು ಯಾಕೆ ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಲ್ಲ? ಗೋಹತ್ಯೆ ನಿಷೇಧ ಅಂದೇ ಹೇಳಿದ್ದಾರೆ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು. ಯಾಕೆ ನಿಲ್ಲಿಸಲಿಲ್ಲ ಇವತ್ತು ಗೋಹತ್ಯೆ? ಕುಮಾರ್ ಮಾಲೆಮರ್ ಅವರ ನೇರ ಆರೋಪ, ಬಿಜೆಪಿ ಪಕ್ಷವೇ SDPI ಅನ್ನ PFI ಅನ್ನ ಬೆಳೆಸಿರುವಂತದ್ದು. ಟೀಮ್ ಚೌಕಿದಾರ್ ಮಹೇಶ್ ಸುಪ್ಪೇಕಲ್ ಅವರು ಏನ್ ಹೇಳ್ತೀರಾ? ತಾವು ಹೇಳಿರುವಂತಹ ಆರೋಪಗಳ ನಡುವೆ ಈ ಒಂದು ಆರೋಪ ಹಿಂದಿನಿಂದ ಕೂಡ ಕೇಳ್ಕೊಂಡು ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡಿದವರು, ಎಲ್ಲ ತಾಲೂಕುಗಳಲ್ಲಿ ಓಡಾಟ ಮಾಡಿದ್ದವರು, ನಾವು ಜೊತೆಯಾಗಿ ಕೆಲಸ ಮಾಡಿದವರು. ಬಂಟ್ವಾಳದಲ್ಲಿ ಕಳೆದ ಇಲೆಕ್ಷನ್ ಅಲ್ಲಿ, ವಿಧಾನಸಭಾ ಇಲೆಕ್ಷನ್ 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾರ ಜೊತೆ ಮೈತ್ರಿ ಮಾಡಿದ್ದಾರೆ ಅಂತ ನನಗೆ ತಿಳಿದಿರಬೇಕು. ನಾನೀಗ ಒಂದು ರಾಜಕೀಯೇತರವಾದ ಇದನ್ನು ಪ್ರೇರೇಪಣೆ ಮಾಡ್ಲಿಕ್ಕೆ ಹೋಗಲ್ಲ. ಇದು ದುಃಖದ ಸಮಯ. ಈ ಸಮಯದಲ್ಲಿ ರಾಜಕೀಯ ಹೇಳಿಕೆಗಳನ್ನು ಕೊಟ್ಟು ನಾನು ಅದಕ್ಕೆ ಮೈಲೈಕೆ ಕೊಡಲಿಕ್ಕೆ ಹೋಗಲ್ಲ. SDPI ಅನ್ನು ಬೆಳೆಸಿದ್ದು ಕಾಂಗ್ರೆಸ್. ಬಹುಶಃ ಈ ಒಂದು ವಿಚಾರಗಳು ನೋಡಿದಾಗ ರಾಜಕೀಯವಾಗಿ ಆಗ್ತಾ ಇರುವಂತದ್ದು, ರಾಜಕೀಯ ವ್ಯವಸ್ಥೆ ಗಟ್ಟಿಯಾಗ್ತಾ ಇದ್ರೆ ಇಲ್ಲಿ ಈ ರೀತಿಯ ಹತ್ಯೆಗಳು ಆಗ್ತಾ ಇರ್ಲಿಲ್ಲ, ಈ ರೀತಿ ಇವರ ಯುವಕರ ಜೀವಗಳು ಬಲಿ ಆಗ್ತಾ ಇರ್ಲಿಲ್ಲ. ಮಹೇಶ್ ತುಪ್ಪೇಕಲ್ ಅವರೇ ಏನ್ ಹೇಳ್ತೀರಾ? ನಾನು ನನ್ನ ಪ್ರಥಮ ಹೇಳಿಕೆಯಲ್ಲಿ ಒಪ್ಪಿಕೊಂಡಿದ್ದೇನೆ.
100% ಪರ್ಫೆಕ್ಟ್ ಆಗಿಲ್ಲ. ನಾವು ಚುನಾಯಿಸಿದ ಸರ್ಕಾರ 100% ಪರ್ಫೆಕ್ಟ್ ಆಗಿಲ್ಲ. ಉಡುಪಿಯಲ್ಲಿ ನಡೆಯಬಹುದಾಗಿದ್ದ ಹತ್ಯೆಯನ್ನು ಅದನ್ನು ಕಂಟ್ರೋಲ್ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ರು. ಶಿವಮೊಗ್ಗದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಇದು ನಮಗೂ ದುಃಖ ಇದೆ. ನಮ್ದು ಇನ್ನೂ ಕೂಡ ನಮ್ಮನ್ನು ಹಿಂದೂಗಳನ್ನು ರಕ್ಷಣೆ ಮಾಡ್ಲಿಕ್ಕಿರುವ ಏಕೈಕ ಪಕ್ಷ ಬಿಜೆಪಿ ಮಾತ್ರ. ಬಾಕಿ ಗಣೇಶನ ಪಕ್ಷ, ಕಾಂಗ್ರೆಸ್ ಪಕ್ಷ 23 ಹಿಂದೂಗಳನ್ನು ಬರ್ಬರವಾಗಿ ಹತ್ಯೆ ಮಾಡಿಕೊಂಡು. ನೀವು ತಿಳ್ಕೊಳ್ಬೇಕು, ಈ ದೇಶದಲ್ಲಿ 3,77,000 ದೇವಸ್ಥಾನಗಳಿವೆ. ಇದು ಸರ್ ಬಹುಶಃ ಅವರುಗಳು ರೀತಿ ಬಹಳ ತಪ್ಪಿದೆ. ಬಹುಶಃ ಅವರುಗಳು ಘಂಟಾಘೋಷವಾಗಿ ಹೇಳ್ಬೇಕು ಅಂತ ಬಂದಾಗ ತಮ್ಗಳ ಪಾಲು 37,000 ದೇವಸ್ಥಾನ ಕರ್ನಾಟಕದಲ್ಲಿದೆ. ಇದರಲ್ಲಿ ಯಾವ್ದಾದ್ರು 7 ವರ್ಷದಲ್ಲಿ ನೀವು ಮಾಡಿದಂತ ದೇವಸ್ಥಾನ ಒಂದಾದ್ರೂ ಹೇಳಿ. ಸುಮ್ಮನೆ ಕಾಂಗ್ರೆಸ್ ಅಂತ ಹೇಳಿ ನಿಮ್ಗೆ ಹಿಂದೂ ಮುಸ್ಲಿಂ ಮತ್ತೆ ಪಾಕಿಸ್ತಾನವನ್ನು ಹೇಳುದು ರಾಜಕೀಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನೀವು ಹೇಳ್ತೀರಿ ನಿಮ್ಗೆ ಸಾಕಾಗಿದ್ರೆ ಪಾಕಿಸ್ತಾನವನ್ನ ಒಂದು 7 ಗಂಟೆಯಲ್ಲಿ ಮುಗಿಸ್ಬೋದು. ಅದನ್ನು ಮುಗಿಸಿ ಬನ್ನಿ, ಮತ್ತೆ ಎಲ್ಲ ನಿಲ್ಲಿಸ್ತದೆ. ನೀವು ದೇವಸ್ಥಾನ ಇಷ್ಟು 37,000 ದೇವಸ್ಥಾನ ಕರ್ನಾಟಕದಲ್ಲಿದೆ. ಅಂಕಿ ಅಂಶದ ಪ್ರಕಾರ ಇದನ್ನು ಉಳಿಸಿಕೊಂಡು ಬಂದವರು ಕಾಂಗ್ರೆಸ್ ಪಕ್ಷದವರು, ಎಲ್ಲಾ ಧರ್ಮವನ್ನು ರಕ್ಷಣೆ ಮಾಡಿದವರು. ನೀವು ತಿಳ್ಕೊಬೇಕು. ಯಾವ್ದಾದ್ರು ಒಂದು ದೇವಸ್ಥಾನ ನೀವು ಮಾಡಿದ್ದೆ ಹೇಳಿ. ಈಗ ಅಲ್ಲಿ ಇದ್ದಂತ ದೇವಸ್ಥಾನ, ಅಲ್ಲಿ ನಿಂತ ದೇವಸ್ಥಾನ, ಅದು ಯಾವ ಕಾಲದಲ್ಲಿ ಆದದ್ದು ನೋಡಿ. ದೇವಸ್ಥಾನದ ಬಗ್ಗೆ ನೀವು ವಿಷಯಾಂತರ ಆಗುವಂತದ್ದು ಬೇಡ. ಅಲ್ಲಿ ಕಾರ್ಯಕರ್ತರ ಹತ್ಯೆ ಹೇಳ್ತಾ ಇದ್ದಾರೆ, ಇವರಲ್ಲಿ ಡೈವರ್ಟ್ ಮಾಡಿ ದೇವಸ್ಥಾನ ಹೋಗ್ತಾ ಇದ್ದಾರೆ ಬಗ್ಗೆ ಹೇಳುವಂತದ್ದು ಲಿಸ್ಟ್ ಗಳನ್ನ ಹೇಳಿದ್ರು. ಟೀಮ್ ಚೌಕಿದಾರ್ ಯಾರು ಹೊಡೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ಅಷ್ಟು ಏನು ಲೈನ್ ಅಲ್ಲಿ ಹೇಳಿರುವಂತಹ ಒಂದು ಕಾಂಗ್ರೆಸ್ ಲೈನ್ ಅಲ್ಲಿ ಹೌದು, ಸಂಸದರು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 23 ಕೊಲೆಗಳು ಸಿದ್ದರಾಮಯ್ಯರ ಆ ಮೂಗಿನ ಕೆಳಗಡೆ ನಡೆದಂತ 23 ಕೊಲೆಗಳನ್ನು ಉಲ್ಲೇಖ ಮಾಡುತ್ತಾ, ಇದು ನಾವು ನಾಚಿಕೆ ಪಡುವಂತ ಸಂಗತಿ. ನಮ್ಮ ಸರ್ಕಾರ ಇರುವಾಗ, ಬಹುಮತದಲ್ಲಿ ನಮ್ಮ ಸರ್ಕಾರ ಇರುವಾಗ ಈ ಒಂದು ಕೊಲೆ ಕೂಡ ನಾವು ನಾಚಿಕೆ ಪಡುವಂತ ಸಂಗತಿ ಅಂತ ಸ್ವತಃ ಸಂಸದರು 2 ಬಾರಿ ಸಂಸದರಾಗಿ ಚುನಾಯಿತರಾದವರು ಆ ಬಿಜೆಪಿ ಜವಾಬ್ದಾರಿ ಇರುವವರು ಒಪ್ಪಿಕೊಂಡಿದ್ದಾರೆ. ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಅದಕ್ಕೋಸ್ಕರ ಪ್ರಪ್ರಥಮವಾಗಿ ಹಿಂದೂ ಸಂಘಟನೆ ಯಾವಾಗ ಪ್ರತಿ ಬಾರಿ ಬಜರಂಗ ದಳ ಇತರ ಹಿಂದೂ ಸಂಘಟನೆಗಳು PFI SDPI ಬ್ಯಾನ್ ಮಾಡಬೇಕು ಅನ್ನೋದು ಪ್ರತಿ ಬಾರಿ ತಮ್ಮ ಆಗ್ರಹ ಇರುವಂತದ್ದು ಹಿಂದಿನಿಂದಲೂ ಕೂಡ. ಆದ್ರೆ ಬಿಜೆಪಿ ಪಕ್ಷವೇ SDP ಅಥವಾ PFI ನ ಬೆಳೆಸ್ತಾ ಇದೆ. ಅವರಿಗೋಸ್ಕರ ಹುಟ್ಟು ಹಾಕಿದಂತ ಪಕ್ಷ ಬಿಜೆಪಿಯ ಬಿ ಟೀಮ್ ಅನ್ನುವಂಥದ್ದು. ಎಸ್ ಪ್ರದೀಪ್ ಸರಿಪಳೋ. ಇಲ್ಲ, PFI ನ ಅದೊಂದು ಭಯೋತ್ಪಾದಕ ಸಂಘಟನೆಯನ್ನ ಬಿಜೆಪಿ ಪರಿವಾರ ಬೆಳೆಸ್ತಾ ಇರತಕ್ಕಂತಹ ಏನದು ಅದು ಮಾಹಿತಿ ತಪ್ಪು. ಅರ್ಟಿಕಲ್ ಕೂಡ ಯಾಕೆ ಆಗ್ತಾ ಇಲ್ಲ ಮಾಡಬೇಕು. ಅಲ್ಲಲ್ಲ ಅನೇಕ ವಿಚಾರಗಳ ಬಗ್ಗೆ ನಾವು ನೋಡಿದಾಗ ಪ್ರತಿ ಬಾರಿ ಅಷ್ಟು ಸುಲಭ ಇಲ್ಲ ಅನ್ನುವಂತ ತಮ್ಗಳಿಗೆ ಕೂಡ ಗೊತ್ತಿದೆ. ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಇಷ್ಟು ನೋಡಿ 17 ಕಾರ್ಯಕರ್ತರನ್ನ ಎನ್ಐ ತನಿಖೆಗೆ ಬಂಧನ ಮಾಡ್ತಾರೆ. ಬ್ಯಾಂಗ್ಳೂರ್ನ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಎನ್ಐ ದಾಳಿ ಆಗುತ್ತೆ. ವಿದೇಶ ನಂಟು ಇದೆ ಅಂತ ಹೇಳಿ, ವಿದೇಶದ ಭಯೋತ್ಪಾದಕ ನಂಟು ಇದೆ ಅಂತ ಹೇಳಿ PFI ಅವರು ಎಷ್ಟೋ ಮಾಹಿತಿಗಳಿದೆ. ಎಷ್ಟು ಜನರಿಗೆ ಶಿಕ್ಷೆಯಾಗಿದೆ, ಎಷ್ಟು ನಡೀತಾ ಇದೆ ಅಲ್ವಾ? ನಡೀತಾ ಇದೆ ಅಲ್ಲ. ತಾನೇ ನೋಡಿ, ಇತ್ತೀಚೆಗೆ ಬಂದ ಮಾಹಿತಿ ನಮ್ಗೆ ಗೊತ್ತಿದೆ. ಅದರ ಬಗ್ಗೆ ತನಿಖೆ ಆಗ್ತಾ ಇದೆ. ಅವ್ರ ಬಗ್ಗೆ ಇನ್ನು ಬರ್ಬಹುದು, ಕಾಯ್ಬೇಕಲ್ಲ. NIA ತನಿಖೆ ಆಗ್ಲೇಬೇಕಲ್ವಾ? ನಾನು ಹೇಳೋದು ಅದಲ್ವಾ? ಬಿಜೆಪಿ ಸರ್ಕಾರದ ಯಾರೋ ಒಬ್ರು ಮಂತ್ರಿಗಳಿರ್ಬೋದು ನಮ್ಮವರೇ PFI ಬಗ್ಗೆ ಖಂಡನೆ ಕೊಟ್ಟಿದ್ದಿದೆ. ಆದ್ರೆ ಕಾಂಗ್ರೆಸ್ ಸರ್ಕಾರ ಇವ್ರು ನೋಡಿ, ಇವಾಗ ಹಿಂದೂ ಒಬ್ಬನ ಕಾರ್ಯಕರ್ತ ಹತ್ಯೆ ಆಗಿದೆ ನೋಡಿ. ಸ್ಟ್ಯಾಂಡ್ ಆಗ್ಬೇಕು ನಾವೆಲ್ಲ ಹಿಂದೂಗಳು ಸ್ಟ್ಯಾಂಡ್ ಆಗ್ಬೇಕು. PFI ನ ಬ್ಯಾನ್ ಮಾಡ್ಬೇಕು ಅಂತ ಅವ್ರ ಮಾತಲ್ಲಿ ಬಾಯಲ್ಲಿ ಬರ್ಬೇಕಲ್ವಾ? ಅವ್ರೇನ್ ಹೇಳ್ತಾ ಇದಾರೆ? ಅವಾಗ ಕೂತ್ಕೊಂಡು ಹೇಳಿದ್ದಾರೆ, ಒಂದು ಸಮುದಾಯವನ್ನ ನೀವು ದೂಷಣೆ ಮಾಡುದು ಸರಿಯಲ್ಲ. ನಾವೆಲ್ಲ ಪಕ್ಷದ ನಾನು ಹೇಳೋದು ನೋಡಿ, ಒಂದು ಖಂಡನೆ ಮಾಡ್ಬೇಕಲ್ಲ. ನಮ್ದು ಕಾಂಗ್ರೆಸ್ ಪಾರ್ಟಿ, ನಮ್ದು ಬಿಜೆಪಿ ಪಾರ್ಟಿ ಅಲ್ಲ ನೋಡಿ. ನೀವು ಸಮುದಾಯವನ್ನ ಖಂಡನೆ ಮಾಡೋ ಕೆಲಸವನ್ನ ಫಸ್ಟ್ ನಿಲ್ಲಿಸಬೇಕು ನೀವು. ಹೇಳ್ತೇನೆ, ನಮ್ದು ಕಾಂಗ್ರೆಸ್ ಪಾರ್ಟಿ. ನಾವು SDPIಗೂ ಸಪೋರ್ಟ್ ಮಾಡಲ್ಲ, PFIಗೂ ಸಪೋರ್ಟ್ ಮಾಡಲ್ಲ, ರಾಮಸೇನೆಗೂ ಸಪೋರ್ಟ್ ಮಾಡಲ್ಲ. ನಾವು ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರನ್ನ ಒಂದೇ ರೀತಿ ನೋಡತಕ್ಕಂತ ಕೆಲಸವನ್ನು ಮಾಡ್ತೇವೆ. ಅಷ್ಟೇ ಸಪೋರ್ಟ್ ಮಾಡಲ್ಲ, ಕೇಸ್ ವಾಪಸ್ ತೆಗೀತೀರಿ. ಅದು ನೀವು ಕರ ಮನೆ ಅಲ್ಲ ನೋಡಿ. ಯಾರು ನಿಮ್ಮ ಗೃಹ ಮಂತ್ರಿ ಅವರು ಹೇಳಿದ್ದಾರೆ, ಎಲ್ಲಾ ಕೇಸ್ಗಳನ್ನ ಏರ್ಪೋರ್ಟ್ ಅಲ್ಲಿ ನಾವು ಹಿಂದೆ ತೆಗೆದುಕೊಳ್ಳಿ ಅಂತ. ತೆಗೆದು ಬಿಡಿ ಅಲ್ಲ ನೀವು. ಪಾಪ ಹಿಂದೂಗಳು ಅಲ್ಲಿ ಎಷ್ಟೋ ಜನ ಅಲ್ಲಿ ಜೈಲಲ್ಲಿ ಕೊಳ್ತಾ ಇದ್ದಾರೆ.
ಅದನ್ನ ಮಾಡಿಬಿಡಿ. ಪ್ರಾರಂಭವಾಗಿದೆ. ಹಿಂದೂ ಸಮಾಜದ ಮೇಲೆ ಹಾಕಿದ ಕೇಸ್ ಆಚೆ ಇಲ್ಲ, ಹೊರಗೆ ಬರಬಾರ್ದು. ನಿಮ್ಗೆ ಅವ್ರು ಹೊರಗೆ ಬರಬಾರ್ದು. ಸರಿ ಸರಿ ಸರಿ, ಧನ್ಯವಾದ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಮೋಕ್ ಕುಲಕರ್ಣಿ ಅಂತ, ತಾಳಿಕೋಟಿ ಬಜರಂಗ ದಳ ತಾಲೂಕಾ ಧರ್ಮ ಪ್ರಸಾರ. ನಾವು ನಮಸ್ತೆ ಸರ್, ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಈ ಏನು ಹರ್ಷ ಎನ್ನುವ ವ್ಯಕ್ತಿಯ ಒಂದು ಏನು ಇವತ್ತು ಹತ್ಯೆ ಮಾಡಿದ್ದಾರೆ, ಇದು ಅತ್ಯಂತ ಹೇಯವಾದದ್ದು. ಇದು ಖಂಡನೀಯ, ಖಂಡಿಸ್ತೀನಿ, ವಿರೋಧಿಸ್ತೀನಿ. ಇವರು ಇಸ್ಲಾಮೀಕರಣ ಮಾಡೋದಕ್ಕೋಸ್ಕರನೇ ಈ ರೀತಿ ಒಂದೊಂದು ಹತ್ಯೆ. ಇದುವರೆಗೂ 25ನೇ ಹತ್ಯೆ ಇದು. ಇನ್ನು ಎಷ್ಟು ಬಲಿ ಬೇಕು ನಿಮಗೆ? ರಾಜ್ಯ ಬಿಜೆಪಿ ಸರ್ಕಾರದವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಕೂಡಲೇ ಅವರು SDPI PFI ಸಂಘಟನೆಯನ್ನ ಬ್ಯಾನ್ ಮಾಡ್ಬೇಕು. ಸೊ ವಿರೋಧ ಪಕ್ಷದಲ್ಲಿದ್ದಾಗ, ನೀವು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಅದನ್ನ ನಿಷೇಧ ಮಾಡಿ ಅಂತ ಹೇಳ್ತಾ ಇದ್ರಿ. ಈಗ ಯಾಕೆ ಮಾಡೋಲ್ರಿ ನೀವು? ಸೊ ಈಗ ನಿಮ್ಮ ಕೈಯಲ್ಲಿ 2 ಕೇಂದ್ರದಲ್ಲೂ ನೀವೇ ಇದೆ, ರಾಜ್ಯದಲ್ಲೂ ನೀವೇ ಇದ್ದೀರಾ. ಸೊ ಈಗ ಒಂದು ಏನು ಸಂಘಟನೆ ಇದೆ ಅದನ್ನ ನೀವು ದೃಢ ಸಮೇತ ಕಿತ್ತು ಹಾಕಿದ್ರೆ ಮುಂದಿನ ಸ್ಥಿತಿ ಬಹಳ ಭಯಾನಕವಾಗಿರ್ತಕ್ಕಂಥದ್ದು ಅಂತ ನಾನು ಹೇಳ್ತೀನಿ. ಮತ್ತು ಈಗ ಏನು ಕೋರ್ಟ್ ನಲ್ಲಿ ಏನು ಹೋಗಿದೆ, ಇದು ಏನು CBIಗೆ ವಹಿಸ್ಬೇಕು, NIಗೆ ವಹಿಸ್ಬೇಕು ಅಂತಿಲ್ಲ, ಇದನ್ನು ವಹಿಸಿ. ಆದ್ರೆ ಕೂಡಲೇ ಆ ಎಷ್ಟು ಜನ ಬಂಧಿತರಾಗಿದ್ದಾರಲ್ಲ ಅವರಿಗೆ ಎನ್ಕೌಂಟರ್ ಮಾಡಿಬಿಡ್ಬೇಕು. ಅವ್ರನ್ನ ಎನ್ಕೌಂಟರ್ ಮಾಡಿ. ಸೊ ಒಂದು ಹತ್ಯೆಗೆ ಅವರ ಹತ್ಯೆ ಪ್ರತ್ಯುತ್ತರ ಆಗ್ಬೇಕು ಹೊರತು ಈ ಕೋರ್ಟು ಕೇಸು ಅಂತ ವರ್ಷಗಟ್ಲೆ ಎಲ್ಲೂ ಅವಶ್ಯಕತೆ ಬಿಡಲೇಬಾರ್ದು. ಈ ಒಂದು ಎನ್ಕೌಂಟರ್ ಮಾಡಿದ್ರೆ ಮುಂದೆ ಮಾಡೋವರೆಗೂ ಭಯ ಹುಟ್ಟು, ಇಲ್ಲದಿದ್ದರೆ ಏನೂ ಆಗುದಿಲ್ಲ ಅಂತ ಅವ್ರು ಪುನಃ ಮಾಡ್ತಾರೆ, ಪುನಃ ಕೋರ್ಟ್ಗಳಿಗೆ ಹೋಗುತ್ತೆ. ಸೊ ಈ ಪ್ರಕ್ರಿಯೆ ಆಗಬಾರದು ಅಂತಾನೆ ಕೂಡಲೇ ಅವರನ್ನು ಎನ್ಕೌಂಟರ್ ಮಾಡಿ ಬಿಸಾಕಬೇಕು. ಧನ್ಯವಾದ. ಎಸ್ ಸರ್, ಧನ್ಯವಾದ. ಇದು ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ಅಭಾವ ತುಂಬಾನೇ ಇದೆ. ಜೊತೆಗೆ ಅನೇಕ ಕಮೆಂಟ್ಸ್ ಗಳು ಕೂಡ ಇಲ್ಲಿ ಮತ್ತೊಬ್ರು ಕೇಳಿದ್ದಾರೆ, ಯಶು ಗೌಡ್ ಅವರು. ನಿತಿನ್ ಸರ್, ಇದು ಮುಂದಿನ ಚುನಾವಣೆಗೆ ರೆಡಿ ಮಾಡೋದು ಬಿಟ್ಟು ಬೇರೆ ಏನೂ ಅಲ್ಲ. ಯಾರು ಸತ್ರೆ ಯಾರಿಗೇನು ಜೀವ ಹೋಗಿದ್ದು ಅವರ ಮನೆಯವರಿಗೆ ಮಾತ್ರ. ಚುನಾವಣೆ ಸಮೀಪಿಸ್ತಾ ಇದೆ, ಹೆಣವೊಂದು ಬೇಕಿತ್ತು. ಮಾಧ್ಯಮಗಳು ಸುಳ್ಳು ಸುದ್ದಿ ಬಿತ್ತರಿಸುವ ತುದಿಗಾಲಲ್ಲಿ ನಿಂತಿತ್ತು. ಹಿಜಾಬಿಗೆದ್ದರು ಕೇಸರಿ ತೊಟ್ಟವರ ದಾಂಧಲೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಹೋಗಿತ್ತು. ಇಂತಹ ವಿಚಾರಗಳನ್ನ ಹಾಕ್ತಾ ಇದ್ದಾರೆ. ಬಹುಶಃ ಎಲೆಕ್ಷನ್ಗೆ 1 ವರ್ಷ ಇರುವಂತ ಪ್ರತಿ ಬಾರಿ ಈ ಒಂದು ಹತ್ಯೆಗಳು ನಡೆದಾಗ, ಇವತ್ತು ಬೆಳಗಿನ ನಾವು ನೋಡ್ತಾ ಇದ್ದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ, ಮುಂದೆ ಎಲೆಕ್ಷನ್ ಇದೆ, ಮುಂದೆ ಚುನಾವಣೆ ಇದೆ, ಹಾಗಾಗಿ ಇಂತಹ ಹತ್ಯೆಗಳು ಆಗುತ್ತೆ, ಈ ರೀತಿ ಯುವಕರು ಬಲಿ ಆಗ್ತಾ ಇದ್ದಾರೆ ಅನ್ನೋದು. ನಾನು ನೇರವಾಗಿ ಒಂದು ವಿಚಾರವನ್ನ ಟೀಮ್ ಚೌಕಿದಾರ್ ಮಹೇಶ್ ತುಪ್ಪೇಕಲ್ ಅವ್ರ ಜೊತೆ ಕೇಳ್ತಾ ಇದ್ದೇನೆ. ಏನ್ ಸರ್? ಇಲ್ಲ ನಿತಿನ್ ರವರೇ, ಅದನ್ನು ಅಷ್ಟು ನಾವು ಲೈಟ್ ಆಗಿ ತೆಗೆದುಕೊಳ್ಳುವುದು ಬೇಡ. ಇದೊಂದು ನಿಮ್ಗೆ ಗೊತ್ತುಂಟು, ಇಲ್ಲ ಎಲ್ಲಿ ಲೈಟ್ ಆಗಿ ತೆಗೆದುಕೊಳ್ಳಲಾಗಿತ್ತು, ಆದ್ರಿಂದ ಈ ಪರಿಸ್ಥಿತಿ ಬಂದಿರುವಂತದ್ದು. ಅಲ್ಲಿ ಲೈಟ್ ಆಗಿ ತೆಗೆದುಕೊಳ್ಳಲಿಲ್ಲ, ಡಾರ್ಕ್ ಆಗಿ ತೆಗೆದುಕೊಳ್ತಾ ಇದ್ರೆ ಆಗ್ತಾ ಇರ್ಲಿಲ್ಲ. ಅದೇ ನಾನು ನಿಮ್ಗೆ ಹೇಳಿದೆ, ಅದನ್ನ ಇನ್ನೊಮ್ಮೆ ರಿಪೀಟ್ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ. ಯಾವ ಕಡೆ ನಮ್ಗೆ ಗುಮಾನಿ ಇತ್ತ, ಯಾವ ಪ್ರದೇಶಗಳಲ್ಲಿ ಇವರು ತನ್ನ ಆಟವನ್ನು ಪ್ರದರ್ಶಿಸ್ತಾರೆ ಎಂಬ ಒಂದು ಇನ್ಪುಟ್ ಗಳಿತ್ತ, ಅದಕ್ಕೆ ಬೇಕಾದಂತ ಅದನ್ನೊಂದು ಕ್ಷೇತ್ರಕ್ಕೆ, ಕರಾವಳಿ ಪ್ರದೇಶಕ್ಕೆ ಬಹುಶಃ ಇಲಾಖೆ ಸೀಮಿತ ಮಾಡಿದೆ. ಬಾಕಿ ಕಡೆ ಇನ್ನು ಬೆಂಗಳೂರು ಕಡೆ ಕೂಡ ಸ್ವಲ್ಪ ಗಮನ ಹರಿಸಬೇಕು. ಮಲೆನಾಡಿನಲ್ಲಿ ಈ ರೀತಿ ಇಷ್ಟೊಂದು ದೊಡ್ಡ ಮಟ್ಟಿಗೆ ಜಿಹಾದಿಗಳು ಬೆಳೆದಿದ್ದಾರೆ ಎಂಬ ಮಾಹಿತಿ ಬಹುಶಃ ಇಲಾಖೆಯಲ್ಲಿ ಇರಲಿಲ್ಲ. ಈಗ ಸ್ಪಷ್ಟವಾಗ್ತಾ ಬಂತು, ಜಿಹಾದಿಗಳು ರಾಜ್ಯದ ಎಲ್ಲೆಡೆ ಇದ್ದಾರಂತ. ಜಿಹಾದಿಗಳನ್ನು ಹತ್ತಿಕ್ಕಲು ನಾನು ನನ್ನ ಸಂಘಟನೆಯ ಸಹೋದರರಲ್ಲಿ ಹೇಳ್ತೇನೆ, ಗುಜರಾತ್ ಅಲ್ಲಿ ಯಾವುದೇ ಸಂಘಟನೆಯನ್ನು ನಿಷೇಧ ಮಾಡದೆ ಜಿಹಾದಿಗಳ ಹುಟ್ಟನ್ನು ಅಡಗಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಯಾವುದೇ ಸಂಘಟನೆಯನ್ನು ನಿಷೇಧ ಮಾಡದೆ ಜಿಹಾದಿಗಳ ಹುಟ್ಟನ್ನು ಅಡಗಿಸಿ ಆಗಿದೆ. ಅಸ್ಸಾಂ ಅಲ್ಲಿ ಕೂಡ ಬಾಂಗ್ಲಾದೇಶದ ಬಾರ್ಡರ್ ಹತ್ತಿರ ಇದ್ರೂ ಕೂಡ ಜಿಹಾದಿಗಳ ಅಟ್ಟಹಾಸವನ್ನು ಅಡಗಿಸಿ ಆಗಿದೆ. ಸ್ವಲ್ಪ ಸಮಯ ನಮ್ಮ ಈ ಸರ್ಕಾರಕ್ಕೂ ಕೊಡುವ, ಬಹುಶಃ ಸ್ವಲ್ಪ ನಿದ್ದೆಯಲ್ಲಿದ್ರು ಎಚ್ಚೆತ್ತಿದ್ದಾರೆ. ಇಲ್ಲಿಯ ಜಿಹಾದಿಗಳನ್ನು ಕೂಡ ಅವರ ಸ್ಥಾನವನ್ನು ತೋರಿಸುತ್ತಾರೆ ಎಂಬ ಭರವಸೆ ನಿಮಗೆ ನಾನು ಕೊಡ್ತೇನೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನಾನು ಕುಮಾರ್ ಮಾಲೆಮರ್ ಅವರು, ಎಲೆಕ್ಷನ್ ಬರ್ತಾ ಇದೆ, ಹತ್ರ ಇದೆ, 1 ವರ್ಷ ಇದೆ. ಯಾಕೆಂದ್ರೆ ಎಲೆಕ್ಷನ್ ಬರುವಾಗ ಏನಾದ್ರೂ ಬೇಕಲ್ಲ. ಈಗ ಲಾಸ್ಟ್ ಟೈಮ್ ರಾಮ ಮಂದಿರ ಅದು ಇದೆಲ್ಲ ಬಂತು. ಈಗ ಇನ್ನು ರಾಮ ಮಂದಿರ ನಿರ್ಮಾಣ ಆಗುತ್ತೆ, ಅದೇ ಸಮಯದಲ್ಲಿ ನಿರ್ಮಾಣ ಮಾಡ್ತಾರೆ. ಅಲ್ಲ, ಯಾರು ಬರಲಿ ಯಾರೇ ಹೋಗ್ಲಿ, ನಾನು ಕಾಂಗ್ರೆಸ್ BJP ಅಂತ ಮಾತಾಡಲ್ಲ. ನನಗೆ ನೇರವಾಗಿ ಹೇಳ್ಬೇಕಾದ್ರೆ ನಮಗೆ ಹಿಂದುತ್ವ, ಹಿಂದೂ ಧರ್ಮ ಉಳಿಬೇಕು, ಗೋಹತ್ಯೆ ನಿಷೇಧ ಆಗಬೇಕು, ಲವ್ ಜಿಹಾದ್ ನಿಲ್ಬೇಕಾಗಿ, ಅದು ಮಾತ್ರ ನಾನು ಕೇಳಿಕೊಳ್ತೇನೆ. ಮತ್ತೆ ಚುನಾವಣೆಯಲ್ಲಿ ಯಾರು ಗೆದ್ರು, 2 ಪಕ್ಷದವರು ಅರ್ಧ 3 ಪಕ್ಷದವರು ಗೆದ್ರು ಒಂದೇ
ಯಾಕಂದ್ರೆ ಯಾರು ನಮ್ಮನ್ನು ನೋಡ್ಲಿಕ್ಕೆ ಬರಲ್ಲ. ಕಡೆ ಪಕ್ಷ ಹೇಳ್ಬೇಕಾದ್ರೆ ಹಿಂದುತ್ವಕ್ಕೋಸ್ಕರ ಗೋವನ್ನು ಸಾಗಿಸುವಾಗ ನಾವು ನಿಲ್ಲಿಸುವಾಗ ನಮ್ಮನ್ನು ಬಿಜೆಪಿ ಅವರು ಬಿಡಿಸ್ಲಿಲ್ಲ, ನಮ್ಮ ಕಾರ್ಯಕರ್ತರ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾವು ಕೇಸರಿ ತೊಟ್ಟು ನಾವು ನಿಲ್ಲಿಸಿದ ಯಾವುದಕ್ಕೋಸ್ಕರ, ಯಾರಿಗೋಸ್ಕರ? ನಮ್ಮ ಕಾರ್ಯಕರ್ತ ಬೇಡ, ಅವ್ರು ಬಿಡಿಸಿದ್ರೆ ಬೇರೆ ಅವ್ರು ಬಿಡಿಸ್ತಾರೆ, ಅದು ಬೇರೆ ವಿಷಯ. ಯಾರು ಅಂತ ನಾವು ಹೇಳಲ್ಲ. ನಮ್ಗೆ ಬಿಡಿಸುವವರು ಎಷ್ಟೋ ಜನ ಇರ್ತಾರೆ. ಕೆಲವರಿಗೆ ಹಾರ್ಟ್ಲಿ ಹಿಂದುತ್ವ ಇರುತ್ತೆ, ಕೆಲವರಿಗೆ ಮೆಂಟಾಲಿಟಿ ಹಿಂದುತ್ವ ಇರುತ್ತೆ. ಇವತ್ತು ನಿತಿನ ಅಥವಾ ಇವರ ಅಥವಾ ಕುಮಾರ ಯಾರು ದುಡಿತಾರೆ ಅವರನ್ನೆಲ್ಲ ಆಚೆ ಹಾಕುವಂತ ಒಂದು ಮೆಂಟಾಲಿಟಿ ಇರುವ ಹಿಂದುತ್ವ ಇರುತ್ತೆ. ಅದು ಒಂದು ಪಕ್ಷದವರದ್ದು ಇರಬಹುದು. ಹಾರ್ಟ್ಲಿ ಹಿಂದುತ್ವ ಇರುವವರು ಸಹ ಇದ್ದಾರೆ, ನಮ್ಗೆ ಬಿಡಿಸುವವರು ಇದ್ದಾರೆ. ಅದೇ ರೀತಿ ಹೇಳ್ಬೇಕಾದ್ರೆ ಈ ಒಂದು ಚುನಾವಣೆಗೋಸ್ಕರ ಇವತ್ತು ಏನಾದ್ರೂ ಮಾಡಿದ್ರೆ ಕೊನೆಗೆ ಅವರ ಮಕ್ಕಳಿಗೂ ಅಂತ ದಿನ ಬರುತ್ತೆ. ಯಾಕೆಂದ್ರೆ ಇಂಥ ಒಂದು ದಿನವನ್ನು ಅವರು ಕಾಯ್ದುಕೊಂಡು ಇವತ್ತು ಚುನಾವಣೆಗೋಸ್ಕರ ಅವರು ಇಂಥದ್ದು ಮಾಡ್ತಾರೆ ಅಂತಾದ್ರೆ ಅವರ ಮಕ್ಕಳಿಗೂ ಅಂತ ದಿನ ಬರುತ್ತೆ ಅಂತ ನಾನು ಹೇಳ್ತೇನೆ. ಕೊನೆಯದಾಗಿ ಪ್ರದೀಪ್ ಸರಿಪಳ್ ಅವರು, ಎಸ್, ಬಹುಶಃ ಚುನಾವಣೆ ಬರ್ತಾ ಇದೆ, ಆ ಸಂದರ್ಭ ಸಂಘಟನೆ ಯುವಕರು ಈ ಹಿಂದಿನ ಕೂಡ ನಾಟ್ ಓನ್ಲಿ ಶಿವಮೊಗ್ಗದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕರಾವಳಿ ಭಾಗದಲ್ಲೂ ಕೂಡ ಇದೇ ವಿಚಾರವನ್ನ ಆರೋಪ ಪ್ರತ್ಯಾರೋಪ ಆದಾಗ ಚುನಾವಣೆ ಬರುತ್ತೆ ಅಂತ ಬಂದಾಗ ಈ ಭಾಗದ ಜನರು ಸ್ವಲ್ಪ ಭಯಭೀತರಾಗಿರ್ತಾರೆ ಅಲ್ವಾ? ಬಹುಶಃ ಸಂಘಟನೆ ಯುವಕರು ಜೊತೆಗೆ ಸಂಘಟನೆಯ ವಿಚಾರವಾಗಿಯೂ ಕೂಡ ಮಾತಾಡಿದಾಗ ತಮ್ಗೆ ಗೊತ್ತಿದೆ ಇದು ಬಂದಿರುವಂತಹ ಆರೋಪ ಜೊತೆಗೆ ಬಂದಿರುವಂತಹ ಕಮೆಂಟ್ಸ್ ಗಳು ಕೂಡ ಹಲವಾರು ಕಮೆಂಟ್ಸ್ ಗಳು ಇದೇ ರೀತಿ ಆಗ್ತಾ ಇದೆ. ನೋಡಿ, ಚುನಾವಣೆ ರಾಜಕೀಯ ಪಕ್ಷಕ್ಕೆ ಬಿಟ್ಟದ್ದು, ಆದ್ರೆ ಹೋರಾಟ ನಿರಂತರ. ಲವ್ ಜಿಹಾದ್ ಒಂದು ಭಾಗದಲ್ಲಿ ಸಂಘಟನೆ ನಾವು ಹೇಳುದು ಅವ್ರಿಗೆ ಕಾರ್ಯಕರ್ತರಿಗೆ ಬಿಟ್ಟಂತ ವಿಷಯ. ಕಾರ್ಯಕರ್ತರು ಕೆಲಸ ಮಾಡ್ಬೇಕಾ ಬೇಡವಾ? ಯಾರೋ ಹೇಳಿಕೆಗಳನ್ನ ಗಮನಿಸಿದ್ದಾರೆ, ಹೇಳಿಕೆಗಳು ಬಂದಿರಬಹುದು. ನಾನು ಆರೋಪವನ್ನ ನೋಡಿ, ಸಂಘಟನೆಯಲ್ಲಿ ಕೆಲಸ ಮಾಡಿ ನಮ್ಮನೆ ಕಾರ್ಯಕರ್ತರು ತುಂಬಾ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ ನಾವು, ನೇರವಾಗಿ ಹೇಳ್ಕೊಂಡಿದ್ದೇವೆ. ನಾವು ಒಟ್ಟಿಗೆ ಇದ್ದ ಕಾರ್ಯಕರ್ತರನ್ನ ಕಳ್ಕೊಂಡಿದ್ದೇವೆ, ದೀಪಕ್ ರಾವಣ್ ಅಂತವರನ್ನ. ಹಾಗಂತೇಳಿ ಚುನಾವಣೆಗೆ ಇದು ದಾಳ ಅಂತ ಹೇಳಿದ್ರೆ ನನ್ನ ಪ್ರಕಾರವಾಗಿ ಅಲ್ಲ ಅನ್ಸುತ್ತೆ, ನನ್ನ ಪ್ರಕಾರವಾಗಿ ಅಲ್ಲ. ಯಾಕಂದ್ರೆ ಚುನಾವಣೆಗೋಸ್ಕರ ಕಾರ್ಯಕರ್ತರನ್ನ ಕಳ್ಕೊಳ್ಳೋದು ನಾನು ಹೇಳೋದು ಯಾವೊಬ್ಬ ಕಾರ್ಯಕರ್ತ ಕೂಡ ಚುನಾವಣೆಗೋಸ್ಕರವಾಗಿ ಒಂದು ಪಕ್ಷಗೋಸ್ಕರವಾಗಿ ಸಂಘಟನೆ ಬಂದು ಕೆಲಸ ಮಾಡಿದ್ದಲ್ಲ. ಸಂಘಟನೆಯ ತತ್ವ ಸಿದ್ಧಾಂತವನ್ನು ಒಪ್ಪಿಕೊಂಡು ಒಂದು ಸ್ವಯಂ ಸೇವಕನಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ, ಅದು ಸಂಘದ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವನಾಗಿ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡುವಂತ ಕಾರ್ಯಕರ್ತ. ಅವನು ಚುನಾವಣೆಗೋಸ್ಕರವಾಗಿ ಅದೇ ಭಾಜಪದಲ್ಲಿ ಬಂದಿರತಕ್ಕಂಥವರು ಕೂಡ ಅದೇ ಕಾರ್ಯಕರ್ತ. ನಾನು ಆ ಕಾರ್ಯಕರ್ತರನ್ನ ಬಲಿಗೋಸ್ಕರ, ಚುನಾವಣೆಗೋಸ್ಕರ ಬಲಿ ಅಂತಕ್ಕಂಥದ್ದು ನಿಜವಾಗಿ ತಪ್ಪು. ಆದ್ರೆ ಅದನ್ನ ಅವರು ನಿಲ್ಲಿಸಿಲ್ಲ. ಏನೋ ಇದು ಮಾಹಿತಿ ಹೋಗಿದೆ, ಜಿಲ್ಲಾಡಳಿತಕ್ಕೆ ಹೋಗಿದೆ, ಅದನ್ನು ನಿಲ್ಲಿಸಿಲ್ಲ. ನಮ್ಮ ಪಕ್ಷ ಇದ್ರೂ ಕೂಡ ಕಾರ್ಯಕರ್ತನ ಬಲಿಯಾಗಿದೆ. ಅದು ಖಂಡಿತವಾಗಿ ರಾಜ್ಯ ಸರ್ಕಾರದೇ ಹೊಣೆ. ಆ ರಾಜ್ಯ ಸರ್ಕಾರ ಹೊಣೆ ಹೊರಲೇಬೇಕನ್ನತಕ್ಕದ್ದು ನನ್ನದು. ಇಷ್ಟು ಹೇಳಿದ್ರು ಕೂಡ, ಇಷ್ಟೊಂದು ನಾವು ಬಾರಿ ಮನವಿ ಮಾಡಿದ್ರು ಕೂಡ, ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಪ್ರತಿಭಟನೆಗಳಾಗಿ ರಾಜ್ಯಪಾಲರಿಗೆ ಕೂಡ ಮನವಿ ಹೋಗಿತ್ತು, ರಾಜ್ಯ ಸರ್ಕಾರದಿಂದ ಇದು ಕೇಂದ್ರ ಸರ್ಕಾರ ಕೂಡ ಮನವಿ ಹೋಗಿತ್ತು PFI ನ ಬ್ಯಾನ್ ಮಾಡಬೇಕು ಅಂತ. ಆದ್ರೂ ಕೂಡ ಆಗ್ಲಿಲ್ಲ. ಜಿಹಾದಿಗಳ ಅಟ್ಟಾಸ ನಡೀತಾ ಇದೆ. ಹಾಗಾದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಇದು ರಾಜ್ಯ ಸರ್ಕಾರ ನೇರ ಹೊಣೆ, ಇದಕ್ಕೆ ನೇರ ಹೊಣೆ ಹೊರಲೇಬೇಕಾಗುತ್ತೆ. ಖಂಡಿತವಾಗಿ ನೇರ ಹೊಣೆ ಅದನ್ನು ಖಂಡಿತವಾಗಿ ಒಪ್ಕೊಳ್ತಾರೆ. ಜೊತೆಗೆ ಈ ಒಂದು ವಿಚಾರವಾಗಿ ಮಾತಾಡಿದಾಗ ಪ್ರಶಾಂತ್ ಮಂಗೇರ್ ಅವರು ಆ ಭಾಗದ ರಾಮಸೇನೆಯ ಮುಖಂಡರು ಜೊತೆಗೆ ಇನ್ನೊಬ್ರು ಮುಖಂಡರು ಹೇಳಿರುವಂತಹ ವಿಚಾರ, ಮಂಗಳೂರು ಮುಸ್ಲಿಂ ಪೇಜ್ ನ ಬಗ್ಗೆ ಕೂಡ ಅವರು ವ್ಯಕ್ತಪಡಿಸಿದ್ರು, ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಇವತ್ತು ಮಂಗಳೂರಿನ ಪೊಲೀಸ್ ಆಯುಕ್ತರು ಎನ್ ಶಶಿಕುಮಾರ್ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮಾಧ್ಯಮ ಗೋಷ್ಠಿಯನ್ನ ಕರೆದು ಈ ಒಂದು ವಿಚಾರವಾಗಿ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು. ಶಿವಮೊಗ್ಗದಲ್ಲಿ ನಿನ್ನೆ ನಡೆದಂಥ ಒಂದು ಕೊಲೆ ಪ್ರಕರಣದ ಹಿನ್ನೆಲೆಯಲ್ಲಿ ಮಂಗಳೂರು ನಗರದಲ್ಲಿ ಕೆಲ ವ್ಯಕ್ತಿಗಳ ಹೆಸರಲ್ಲಿ, ಕೆಲ ಸಂಘಟನೆಗಳ ಹೆಸರಲ್ಲಿ, ಕೆಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದು ಗ್ರೂಪ್ಗಳನ್ನು ಮಾಡಿಕೊಂಡು ಆ ಗ್ರೂಪ್ಗಳ ಹೆಸರುಗಳಲ್ಲಿ ವಿವಿಧ ಜಾತಿ ಧರ್ಮವನ್ನು ರೆಪ್ರೆಸೆಂಟ್ ಮಾಡುವಂಥ ರೀತಿಯಲ್ಲಿ ಇರುವಂಥ ಎಕ್ಸಿಸ್ಟಿಂಗ್ ಅಕೌಂಟ್ಸ್ ಆರ್ ಕ್ರಿಯೇಟೆಡ್ ಅಕೌಂಟ್ಸ್ ಇವುಗಳನ್ನು ಉಪಯೋಗಿಸ್ಕೊಂಡು ಇನ್ನು ಈ ಕೋಮು ಭಾವನೆಯನ್ನು ಪ್ರಸಾರ ಮಾಡುವಂಥದ್ದು. ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೋ ನಾನೊಂದು ಪೋಸ್ಟ್ ಹಾಕ್ಬಿಟ್ರೆ ನನ್ನ ಪತ್ತೆ ಮಾಡಲಿಕ್ಕಾಗಲ್ಲ, ನಾನು ಹಿಡಿಲಿಕ್ಕಾಗಲ್ಲ, ಯಾವುದೋ ಫೇಕ್ ಹೆಸರಲ್ಲಿ ಹಾಕ್ಬಿಡ್ತೀನಿ, ಆ ಥರ ಲಘುವಾಗಿ ತೊಗೊಳ್ಳೋವಂಥದ್ದು ಬೇಡ. ಸುಮಾರು 1064 ಜನರನ್ನು ಮತ್ತು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸನ್ನು ನಾವು ಭಾಳ ಕ್ಲೋಸಾಗಿ ಕಳೆದ 2 ತಿಂಗಳಿಂದ ವಾಚ್ ಮಾಡ್ತಾಯಿದ್ದೀವಿ. ಯಾವುದೇ ಒಂದು ಅನ್ಟುವರ್ಡ್ ಡೆವಲಪ್ಮೆಂಟ್ ಕಂಡು ಬಂತು ಅಂದರೆ ಇಮಿಡಿಯೇಟಾಗಿ ಅಗತ್ಯ ಕಾನೂನು ಕ್ರಮ ತಗೊಳ್ಳೋವಂಥದ್ದು ಮತ್ತು ವಿವಿಧ
ಪೊಲೀಸ್ ರಿಲೇಟೆಡ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಿದೆ ಅವರಿಗೆ ನಾವು ಮಾಹಿತಿಯನ್ನು ಶೇರ್ ಮಾಡ್ಕೊಂಡು ಅವರಿಂದ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಳೋವಂಥದ್ದು ಇದೆಲ್ಲ ನಡೀತಾ ಇದೆ. ಹಾಗಾಗಿ ಯಾರು ಸೋಷಿಯಲ್ ಮೀಡಿಯಾಗಳನ್ನು ದುರುಪಯೋಗ ಪಡಿಸ್ಕೊಳೋಂಥ ಕೆಟ್ಟ ಧೈರ್ಯಕ್ಕೆ ಕೈ ಹಾಕಬಾರ್ದು. ಇದ್ರ ಬಗ್ಗೆ ಎಲ್ಲರಿಗೂ ನಾನು ಅಪೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೋಷಿಯಲ್ ಮೀಡಿಯಾ ಭಾಳ ದೊಡ್ಡ ಪವರ್ಫುಲ್ ಟೂಲ್, ಅದನ್ನು ಯೂಸ್ ಮಾಡೋಣ, ಅದನ್ನು ಏನಾದರೂ ಬೆನಿಫಿಟ್ಸ್ ಬರುತ್ತೆ ನನಗೆ ತಗೋಣ. ಅದು ಬಿಟ್ಟು ಮಿಸ್ಯೂಸ್ ಮಾಡೋವಂಥದ್ದು, ಅದಕ್ಕಿಂತ ಹೆಚ್ಚಾಗಿ ಕಾನೂನು ಸುವ್ಯವಸ್ಥೆ, ಸಾರ್ವಜನಿಕರಿಗೆ ತೊಂದರೆ ಆಗುವಂಥದ್ದು, ವಿವಿಧ ಜಾತಿ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂಥದ್ದು, ಈ ಥರದ್ದು ಮಾಡಿದರೆ ಕಾನೂನು ಕ್ರಮ ತೊಗೊಳ್ಲಿಕ್ಕೆ ನಾವು ಸದಾ ಸಿದ್ಧರಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಮಂಗಳೂರು ಮುಸ್ಲಿಂ ಪೇಜ್ನ ಬಗ್ಗೆ ಈಗಾಗಲೇ ಒಬ್ರು ಕರೆ ಮಾಡಿರುವಂತಹ ಕಾಲರ್ ಹೇಳಿದ್ರು. ಜೊತೆಗೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು, ಮಾಧ್ಯಮ ಗೋಷ್ಠಿನ ಕರೆದು ಈ ರೀತಿಯ ಒಂದು ಪ್ರಚೋದನಕಾರಿಯಾಗಿರುವಂಥದ್ದು ಅಥವಾ ಈ ರೀತಿಯ ಸುಳ್ಳು ಸುದ್ದಿಗಳನ್ನೇ ಯಾವತ್ತೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿಸಬೇಡಿ ಈ ಒಂದು ವಿಚಾರದ ಬಗ್ಗೆ ಅನ್ನುವಂಥದ್ದು ಈಗಾಗಲೇ ಹೇಳಿರುವಂಥದ್ದು. ಎಸ್ ಸರ್, ಕೊನೆಯದಾಗಿ ಕಾಂಗ್ರೆಸ್ ವಕ್ತಾರರು ಗಣೇಶ್ ಪೂಜಾರಿ ಅವರು ಒಂದ್ ಸೆಕೆಂಡ್ ತಮ್ಮಲ್ಲೇ ಕೇಳಬೇಕು, ವಿರೋಧ ಪಕ್ಷದವರು ತಾವುಗಳು, ಆದ್ರೆ ಈ ಸಂದರ್ಭ ಆಗ್ತಾ ಇರುವಂತದ್ದು ಆಡಳಿತ ಪಕ್ಷದಲ್ಲಿರುವಂತಹ ಬಿಜೆಪಿ ಪಕ್ಷದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ಆಗ್ತಾ ಇರುವಂತಹ ಕೊಲೆಗಳು, ಜೊತೆಗೆ ಈ ಒಂದು ಸದ್ಯದ ಪರಿಸ್ಥಿತಿ. ಎಸ್ ಸರ್, ಲಾಸ್ಟ್ ರಿಯಾಕ್ಷನ್ ಗಣೇಶ್. ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಇಷ್ಟು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಲೆಗಳಾಗಿದೆ ಅಂತ ಹೇಳ್ತಾರೆ, ಒಪ್ಪುವನು. ಈಗ ಅಲ್ಲ, ಆ ಕೊಲೆಗಳಿಗೆ ತನಿಖೆ ಆಗಲಿ, ಆ ಕೊಲೆಗಳಿಗೆ ತನಿಖೆ ಮಾಡಿ. ಇವರ ಸರ್ಕಾರ ಬಂದಿದೆ, ಕಾಂಗ್ರೆಸ್ ಅವರು ಮಾಡಿದ್ದು ಅಂತ ಹೇಳಿದ್ದಾರೆ, ಅದನ್ನೆಲ್ಲ ತನಿಖೆಗಾಗ್ಲಿ. ಅದರ ಹಿಂದೆ ಯಾರಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತದೆ. ನೋಡಿ, ಆಡಳಿತ ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕಾಂಗ್ರೆಸ್ನ ಮೇಲೆ ಹೊರಹೊತ್ತಂಥದ್ದು. ಕಾಂಗ್ರೆಸ್ ಪಕ್ಷ ಇವತ್ತು ಬಹಳಷ್ಟು ದೊಡ್ಡ ಈ ದೇಶದಲ್ಲಿ ಒಂದು ಹೊತ್ತು ಊಟಕ್ಕಿಲ್ಲದಂತಹ ದೇಶವನ್ನು ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ತಂದು ನಿಲ್ಲಿಸಿದೆ. ನಾನು ಹೇಳ್ತೇನೆ, ಇವರು ಹೇಳಿದ್ರು ಇವರು PF ಅನ್ನ ಬ್ಯಾನ್ ಮಾಡ್ಲಿಕ್ಕೆ ಹೇಳಲಿಲ್ಲ, STP ಅನ್ನು ಬ್ಯಾನ್. ನಾನು ಹೇಳುದು ನನ್ನ ಕಾಂಗ್ರೆಸ್ ಪಕ್ಷವನ್ನು ಮಾತ್ರ ಬ್ಯಾನ್ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಬೇರೆ ಯಾವುದರ ಬಗ್ಗೆ ನಾವು ಮಾತಾಡುವುದಿಲ್ಲ. ಅವರನ್ನು ಏನ್ ಬೇಕಾದ್ರೂ ಮಾಡಿ ನೀವು, ಅವರಿಗೆ ಬಿಟ್ಟ ಸಂಘಟನೆ ಅವರಿಗೆ ಬಿಟ್ಟದ್ದು, ಅವರು ನಮ್ಮೊಟ್ಟಿಗೆಲ್ಲ ಯಾರು ಕೂಡ. ಕಾಂಗ್ರೆಸ್ ಪಕ್ಷಕ್ಕೆ ಅದರದೇ ಆದಂತಹ ವಿಂಗ್ಗಳಿವೆ, 21 ವಿಂಗ್ಗಳು. ಅದನ್ನು ಇಟ್ಕೊಂಡು ಮಾತ್ರ ಕಾಂಗ್ರೆಸ್ ಪಕ್ಷ ಹೋರಾಟ ಮಾಡ್ತದೆ. ಯಾವುದೇ ಸಂಘಟನೆ ಜೊತೆಯಲ್ಲಿ ಬೆಂಬಲದಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡುವುದಿಲ್ಲ, ಇದನ್ನು ನೀವು ತಿಳ್ಕೊಳ್ಬೇಕು. ಆದ್ದರಿಂದ ನಾನು ಇವತ್ತು ಹೇಳ್ತೇನೆ, ಏನು ಇಂಥ ಕಾರ್ಯಚಟುವಟಿಕೆಗಳು ನೋಡಿ, ಅನೇಕ ವ್ಯವಸ್ಥೆಗಳು ಒಂದು ಸೂಕ್ಷ್ಮತೆ ಇಲಾಖೆಗಳಿಗೆ ಇರಬೇಕು. ಒಂದು ಬೇರೆ ಕಡೆಯಿಂದ ಜನರು ಬರೆದಿದ್ದಾರೆ, ಅಲ್ಲಿ ಯಾಕೆ ಅಷ್ಟು ಟಿಕೆಟ್ಗಳನ್ನು ಮಾಡಿದ್ದಾರೆ, ಯಾಕೆ ಒಂದು ಕಡೆಯಿಂದ ಜನರು ಒಂದು ಕಡೆಯಿಂದ ಬರ್ತಾ ಇದ್ದಾರೆ, ಈ ಇಂಟೆಲಿಜೆಂಟ್ ರಿಪೋರ್ಟ್ಸ್ ಇವತ್ತು ಬಹಳಷ್ಟು ಶೀಘ್ರ ಮತ್ತು ಸೂಕ್ಷ್ಮವಾಗಿದೆ. ಇಷ್ಟೆಲ್ಲ ಇರುವಾಗಲೂ ಕೂಡ ಈ ಸರ್ಕಾರ ಇಂಥ ಒಂದು 9 ಗಂಟೆ ರಾತ್ರಿಗೆ, ಒಂದು ತುಂಬಾ ಒಂದು 10, 12, 1 ಗಂಟೆ ರಾತ್ರಿ ಆದ್ರೆ ಅದೊಂದು ಬೇರೆ ವಿಷಯ. 9 ಗಂಟೆಗೆ ಮಧ್ಯ ಒಂದು ಹೊತ್ತಿಗೆ ಪಬ್ಲಿಕ್ ರೋಡಲ್ಲಿರುವ ಸಂದರ್ಭದಲ್ಲಿ ಮಾಡಲಾಗ್ತದೆ ಅಂತ ಹೇಳಿದ್ರೆ ಅದು ಸರ್ಕಾರ ಮತ್ತು ಜಿಲ್ಲಾಡಳಿತ ವೈಫಲ್ಯ. ಇದನ್ನ ಆ ಸರ್ಕಾರ ಮತ್ತು ಜಿಲ್ಲಾಡಳಿತ ವಹಿಸ್ಕೊಳ್ಬೇಕು. ಏನು ಈ ಮರ್ಡರ್ನಿಂದ ಯಾರೇ ಇರಲಿ, ಅದು ಯಾರೇ ಇರಲಿ, ಅವರನ್ನ ಹಿಡಿದು ಅದಕ್ಕೆ ಸರಿಯಾದ ಶಿಕ್ಷೆ ಮತ್ತು ಅವರಿಗೆ ನಿಜವಾದ ಮಾಡಿದ್ರೆ ಅವರನ್ನು ಹೊರಗೆ ಬಿಡಬಾರ್ದು ಯಾರನ್ನು ಕೂಡ. ಆ ರೀತಿಯಲ್ಲಿ ಮಾಡಿ. ಥ್ಯಾಂಕ್ ಯು. ಪ್ರತಿಯೊಬ್ರು ಕೂಡ ಹೇಳುವಂತಹ ಮಾತು ಒಂದೇ ಒಂದು ಮಾತು, ಈ ಒಂದು ಹತ್ಯೆ ನಿಜವಾಗ್ಲೂ ಬೇಸರ ತಂದಿರುತ್ತದೆ, ಆತಂಕ ತಂದಿರುವುದರ ಜೊತೆಗೆ ನೇರವಾಗಿ ಜಿಲ್ಲಾಡಳಿತದ ಜೊತೆಗೆ ಸರ್ಕಾರದ ವೈಫಲ್ಯ ಅನ್ನುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಆಗಿರುವಂತಹ ಚಟುವಟಿಕೆಗಳು, ದೀಪ್ತಿ ಮಾರ್ಲಾ ಅವರ ಚಟುವಟಿಕೆಗಳು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತೆ, ದೆಹಲಿಯಿಂದ ತಂಡ ಬರುತ್ತೆ, ಎಲ್ಲವೂ ಕೂಡ ಗೊತ್ತಾಗುತ್ತೆ ಅಂತ ಬಂದಾಗ ನಮ್ಮವರೇ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಇಂಥ ಚಟುವಟಿಕೆಗಳು ಗೊತ್ತಿದೆ. ಪೊಲೀಸರಿಗೆ ನಾವುಗಳು ಮಾಹಿತಿಯನ್ನು ಕೊಟ್ಟಿದ್ದೇವೆ ಅನ್ನುವಂಥದ್ದು ಸ್ವತಃ ಶಿವಮೊಗ್ಗದ ಬಜರಂಗ ದಳ ಸಂಯೋಜಕರು ಹೇಳ್ತಾರೆ, ರಾಮಸೇನೆ ಅಲ್ಲಿಯ ಮುಖಂಡರು ಹೇಳ್ತಾರೆ, ಹೇಳಿದ್ದೇವೆ, ತಾಯಿಯೂ ಕೂಡ ಹೇಳಿರುವಂತಹ ವಿಚಾರ. ನಾವುಗಳು ಹೇಳಿದ್ದೇವೆ, ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಆದರೂ ಕೂಡ ಪೊಲೀಸ್ ಈ ಬಗ್ಗೆ ಕಠಿಣವಾಗಿರುವಂತಹ ಕ್ರಮವನ್ನ ತೆಗೆದುಕೊಳ್ಳಲಿಲ್ಲ ಅನ್ನುವಂತಹ ವಿಚಾರಗಳು ಬಂದಾಗ ಯಾರ ವೈಫಲ್ಯ ಅಂತ ಪ್ರಶ್ನೆ ಬರುತ್ತೆ. ಅದರಲ್ಲೂ ಕೂಡ ನಮ್ಮ ಅರಗ ಜ್ಞಾನೇಂದ್ರ ಅವರ ಜಿಲ್ಲೆ, ಶಿವಮೊಗ್ಗ ಅಂತ ಬಂದಾಗ ಯಡಿಯೂರಪ್ಪನವರ ಜಿಲ್ಲೆ, ಜೊತೆಗೆ ಇನ್ನೊಂದ್ ಕಡೆ ಈಶ್ವರಪ್ಪನವರಿದ್ದಾರೆ, ಇನ್ನೊಂದ್ ಕಡೆ ರಾಘವೇಂದ್ರ ಅವರು ಇದ್ದಾರೆ. ಇವರೆಲ್ಲರೂ ಇರುವಂತಹ ಒಂದು ಸ್ಥಳ ಶಿವಮೊಗ್ಗ, ಮಲೆನಾಡು. ಇದೀಗ ಬೂದಿ ಮುಚ್ಚಿದ ಕೆಂಡದಂತಿರುವಂತದ್ದು, ಬಲಿಯಾಗಿರುವಂತದ್ದು ಒಬ್ಬ ಯುವಕನ ದೇಹ, ಆತನ ಭವಿಷ್ಯ, ಆತನ ಬದುಕು, ಅದರ ಜೊತೆ ಆತನ ತಂದೆ ತಾಯಿ ಕುಟುಂಬದ ಒಂದು ಭವಿಷ್ಯ, ಇದೆಲ್ಲವೂ ಕೂಡ ನೋಡಿದಾಗ ಒನ್ಸ್ ಅಗೇನ್ ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ಏನಾಗಿದೆ, ಕರಾವಳಿ ಭಾಗ, ಮಲೆನಾಡು ಅಂತ ಬಂದಾಗ ಪ್ರತಿ ಬಾರಿ ಈ ರೀತಿಯ ಘಟನೆಗಳು ಯಾಕಾಗುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಇದೀಗ ಅಕ್ಷರಶಃ ಶಿವಮೊಗ್ಗ ಜಿಲ್ಲೆ ಬೂದಿ ಮುಚ್ಚಿದ ಕೆಣದಂತಿದೆ. ಫೆಬ್ರವರಿ 23ರ ತನಕ ಆ ಭಾಗದಲ್ಲಿ ಕರ್ಫ್ಯೂ ಅನ್ನ ಹಾಕಲಾಗಿದೆ. ಮುಂಜಾನೆವರೆಗೆ ಕರ್ಫ್ಯೂ ಇದೆ. ನಾಳೆ ಎಲ್ಲಾ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಲ್ಲಿ ಕಲ್ಲು ತೂರಾಟ, ವಾಹನಗಳಿಗೆ ಬೆಂಕಿ, ಅಶ್ರುವಾಯು ಪ್ರಯೋಗ, ಅಲ್ಲಲ್ಲಿ ದುಂಬಿಗಳು, ಅಲ್ಲಲ್ಲಿ ಗಲಾಟೆಗಳು. ಯಾರಿಗೆ ಏನ್ ಸಿಗುತ್ತೆ, ಇದು ಪ್ರಶ್ನೆ ಕೇಳ್ತಾ ಇರುವಂತದ್ದು. ಆದ್ರೆ
ಈ ಎಲ್ಲ ಅನ್ಯಾಯಗಳಿಗೆ, ಈ ಎಲ್ಲ ಸಮಾಜದ ಶಾಂತಿ ಸುವ್ಯವಸ್ಥೆಯನ್ನ ಕದಡುವವರಿಗೆ ಯಾವಾಗ ಶಿಕ್ಷೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಇದೆಲ್ಲದಕ್ಕೂ ಕೂಡ ಕೊನೆ ಯಾವಾಗ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವೆಲ್ಲದರ ನಡುವೆ ಆ ಒಂದು ಕುಟುಂಬ, ಆ ಮಗನನ್ನ ಕಳೆದುಕೊಂಡಿರುವಂತಹ ತಾಯಿ, ತಂದೆ, ಸಹೋದರಿಯರು ಇದೆಲ್ಲವೂ ಕೂಡ ನೋಡಿದಾಗ ಒಂದು ಹರ್ಷನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅನ್ನುವಂಥದ್ದು ನಾವು ಕೇಳ್ಕೊಳ್ಬೇಕಾಗಿರುವಂಥದ್ದು ಕೊನೆಯದಾಗಿ ನಮ್ಮಲ್ಲಿರುವಂತಹ ಒಂದು ದಾರಿ. ಜೊತೆಗೆ ಆ ಒಂದು ಕುಟುಂಬಕ್ಕೆ ಈ ಒಂದು ನೋವನ್ನ ಭರಿಸುವಂತಹ ಶಕ್ತಿ ಸಿಗ್ಲಿ ಅನ್ನುವಂಥದ್ದು ಕೊನೆಯದಾಗಿ ನಾವು ಕೇಳ್ಕೊಳ್ಳುವಂಥದ್ದು. ಜೊತೆಗೆ ನಮ್ಮ ಸಮಾಜ ಬದಲಾಗ್ಲಿ, ನಾವುಗಳು ಬದಲಾಗೋಣ, ನಮ್ಮ ರಾಜಕೀಯ ವ್ಯವಸ್ಥೆ ಬದಲಾಗ್ಲಿ, ನಮ್ಮ ಇಡೀ ವ್ಯವಸ್ಥೆ ಬದಲಾಗ್ಲಿ ಅನ್ನೋದು ನಮ್ಮ ಆಶಯ. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿಗಳು ಮಹೇಶ್ ತುಪ್ಪೇಕಲ್ ಅವರು. ಧನ್ಯವಾದಗಳು ಮಹೇಶ್ ತುಪ್ಪೇಕಲ್ ಅವರಿಗೆ, ಟೀಮ್ ಚೌಕಿದಾರ್. ಜೊತೆಗೆ ನಮ್ಮ ಜೊತೆ ಕುಮಾರ್ ಮಾಲೆಮಾರ್ ಅವರು, ಮಾಜಿ ಹಿಂದೂ ಸಂಘಟಕರು. ಥ್ಯಾಂಕ್ ಯು ಕುಮಾರ್ ಮಾಲೆಮಾರ್ ಅವರು. ಅದೇ ರೀತಿ ಪ್ರದೀಪ್ ಸರೇಪಾಳ್ ಅವರು, ಬಜರಂಗದಳ ಮುಖಂಡರು. ಥ್ಯಾಂಕ್ ಯು ಪ್ರದೀಪ್ ಸರೇಪಾಳ್ ಅವರಿಗೆ. ಅದೇ ರೀತಿ ಗಣೇಶ್ ಪೂಜಾರಿ ಅವರು, ಕಾಂಗ್ರೆಸ್ ವಕ್ತಾರರು. ಥ್ಯಾಂಕ್ ಯು ಗಣೇಶ್ ಪೂಜಾರಿ ಅವರು. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಅದಕ್ಕಿಂತ ಕೂಡ ಹೆಚ್ಚಾಗಿ ನಮ್ಮ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಇರಲಿ, ಯಾವುದೇ ರೀತಿಯಂತ ಒಂದು ಶಾಂತಿ ಸುವ್ಯವಸ್ಥೆ ಹದಗೆಡುವಂತ ಕೆಲಸಗಳು ಆಗುವಂತದ್ದು ಬೇಡ ಅನ್ನೋದು ನಮ್ಮ ಆಶಯ. ನಿರಂತರ ಸುದ್ದಿ ಹಾಗೂ ಮನೋಜಿಗಾಗಿ ನೋಡ್ತಾ ಇರಿ ನಮ್ಮ ಕೂಡಲ ನ್ಯೂಸ್ 24/7.